ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾಮಹಂ ದದಾತಿ ಸ್ವಪದಾತ್ಮಿಕಂ. ವಂದೇಹಂ ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕೀ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಈ ಭಗವದ್ಗೀತೆಯ ಆಳವಾದ ಅಧ್ಯಯನದ 30ನೇ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಸೊ ಇವತ್ತಿನ ದಿನ ವಿಶೇಷವಾದದ್ದು. ಇವತ್ತು ಆಮಲಕ್ಕಿ ಏಕಾದಶಿ ಅಂದ್ರೆ ನೆಲ್ಲಿ ಏಕಾದಶಿಯನ್ನು ಆಚರಿಸ್ತಾ ಇದ್ದೇವೆ. ಸೊ ಇವತ್ತು ವಿಶೇಷವಾಗಿರೋದ್ರಿಂದ ನಾವು ಏಕಾದಶಿಯನ್ನ ಕುರಿತು ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಮಹಾತ್ಮೆ ಮತ್ತು ಮಹಿಮೆಯನ್ನ ಓದಿ ಅದರ ವಿವರಣೆಯನ್ನ ನಾವು ಚರ್ಚೆ ಮಾಡೋಣ. ಹರೇ ಕೃಷ್ಣ. ಅದಕ್ಕಿಂತ ಮುಂಚೆ ಇಲ್ಲಿ ಒಬ್ರು ಭಕ್ತರು ಈ ಒಂದು ಭಗವದ್ಗೀತೆಯ ಆರತಿಯನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಅವಕಾಶ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಆರತಿ ಬೆಳಗುವೆ ಜೈ ಜೈ ಮಾತೆ ಶ್ರೀ ಭಗವದ್ಗೀತೆ. ಕಾರುಣ್ಯ ನಿಧಿ ವ್ಯಾಸ ಮುನಿಗಳಿಂದ ಅವತರಿಸಿದ ಮಾತೆ. ಆರತಿ ಬೆಳಗುವೆ ಜೈ ಜೈ ಮಾತೆ ಶ್ರೀ ಭಗವದ್ಗೀತೆ. ಕಾರುಣ್ಯ ನಿಧಿ ವ್ಯಾಸ ಮುನಿಗಳಿಂದ ಅವತರಿಸಿದ ಮಾತೆ. ಕರ್ಮಯೋಗದ ಮರ್ಮವ ತಿಳಿಸುತ್ತ ದುರ್ಮತಿಯನ್ನು ಕಳೆದಿ ನಿರ್ಮಲ ಚಿತ್ತವ ಮಾಡುತ್ತ ಮನುಜರ ಧರ್ಮವ ನಿಲ್ಲಿಸುವೆನಿ. ಆರತಿ ಬೆಳಗುವೆ ಜೈ ಜೈ ಮಾತೆ ಶ್ರೀ ಭಗವದ್ಗೀತೆ. ಕಾರುಣ್ಯ ನಿಧಿ ವ್ಯಾಸ ಮುನಿಗಳಿಂದ ಅವತರಿಸಿದ ಮಾತೆ. ಭಕ್ತಿ ಯೋಗದ ಮಹಿಮೆಯ ತಿಳಿಸುತ್ತ ಚಿತ್ತವ ನಿಲ್ಲಿಸುವೆನಿ. ತತ್ವಜ್ಞಾನವ ಬೋಧಿಸಿ ಮನುಜರ ಮುಕ್ತರ ಮಾಡುವೆನಿ. ಆರತಿ ಬೆಳಗುವೆ ಜೈ ಜೈ ಮಾತೆ ಶ್ರೀ ಭಗವದ್ಗೀತೆ. ಕಾರುಣ್ಯ ನಿಧಿ ವ್ಯಾಸ ಮುನಿಗಳಿಂದ ಅವತರಿಸಿದ ಮಾತೆ.
ಪ್ರವೃತ್ತಿ ಲಕ್ಷಣ ಧರ್ಮವ ಬೋಧಿಸಿ ತ್ಯಾಗವ ಕಲಿಸುವೆ ನೀ. ನಿವೃತ್ತಿ ಲಕ್ಷಣ ಧರ್ಮವ ಬೋಧಿಸಿ ಜ್ಞಾನವ ನಿಲ್ಲಿಸುವೆ ನೀ. ಆರತಿ ಬೆಳಗುವೆ ಜೈ ಜೈ ಮಾತೆ ಶ್ರೀ ಭಗವದ್ಗೀತೆ. ಕಾರುಣ್ಯ ನಿಧಿ ವ್ಯಾಸ ಮುನಿಗಳಿಂದ ಅವತರಿಸಿದ ಮಾತೆ. ಅಚ್ಯುತ ಶ್ರೀ ಹರಿಮುಖ ಕಮಲದಲ್ಲಿ ಹೊರಟ ಜ್ಞಾನ ಗಂಗೆ. ಕೊಚ್ಚುತ ಪಾಪದ ಕೊಳೆಯನ್ನು ವೇಗದಿ ಹರಿಸುವೆ ಜಗದೊಳಗೆ. ಆರತಿ ಬೆಳಗುವೆ ಜೈ ಜೈ ಮಾತೆ ಶ್ರೀ ಭಗವದ್ಗೀತೆ. ಕಾರುಣ್ಯ ನಿಧಿ ವ್ಯಾಸ ಮುನಿಗಳಿಂದ ಅವತರಿಸಿದ ಮಾತೆ. ಆರತಿ ಬೆಳಗುವೆ ಜೈ ಜೈ ಮಾತೆ ಶ್ರೀ ಭಗವದ್ಗೀತೆ. ಕಾರುಣ್ಯ ನಿಧಿ ವ್ಯಾಸ ಮುನಿಗಳಿಂದ ಅವತರಿಸಿದ ಮಾತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಂದ ಮತ್ತೆ ಇಸ್ಕಾನ್ ಮ್ಯಾಂಗ್ಳೂರಿಂದ ನಿಮ್ಗೆ ಧನ್ಯವಾದಗಳು. ನಾನು ನಿಮ್ಗೆ ಸ್ಪಾಟ್ಲೈಟ್ ಮಾಡ್ತಿದ್ದೆ. ಆಕ್ಚುಲಿ ನೀವು ಹೇಳೋರಿದ್ರೆ ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ, ಸೊ ನೆಕ್ಸ್ಟ್ ಟೈಮ್ ನೀವು ವಿಡಿಯೋ ಆನ್ ಮಾಡ್ಕೊಂಡು ಹೇಳಿ ಚೆನ್ನಾಗಿತ್ತು. ಆಯ್ತು ಧನ್ಯವಾದಗಳು ಮಾತಾಜಿ. ನಮಗೂ ಕಳಿಸ್ಕೊಡಿ ಹಾಡನ್ನ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಕೂಡ ಇವತ್ತು ಆಳವಾದ ಅಧ್ಯಯನ. ನಾವು ಮುಂದಿನ ಶ್ಲೋಕ ಅಂದ್ರೆ 8, ಕಾರ್ಪಣ್ಯ ದೋಷೋಪಹತ ಸ್ವಭಾವ. ಆ ಒಂದು ಕಾರ್ಪಣ್ಯ ದೋಷದಿಂದ, ದೌರ್ಬಲ್ಯದಿಂದ ಹೇಗೆ ಅರ್ಜುನ ಗೊಂದಲದಲ್ಲಿದ್ವು, ಅವಾಗ ಕೃಷ್ಣನಿಗೆ ಶರಣಾಗತನಾದ. ಸೊ ಇಲ್ಲಿಂದ ಉಪದೇಶ ಪ್ರಾರಂಭವಾಯಿತು ಅಂತ ನಾವು ತಿಳ್ಕೊಂಡ್ವಿ. ಇವತ್ತಿನ ದಿನ ಏಕಾದಶಿ ಇರುವ ಕಾರಣ ಇವತ್ತು ಎಲ್ಲ ಭಕ್ತರಿಗೂ ಈ ಒಂದು ಮಹಿಮೆ ಗೊತ್ತಾಗ್ಲಿ. ಇವತ್ತು ಯಾಕೆ ಈ ಅಮಲಕ್ಕಿ ಏಕಾದಶಿಯನ್ನ ಆಚರಿಸಲಾಗತ್ತೆ, ಯಾವ ಒಂದು ಪುಣ್ಯದ ಕುರಿತು ಅಥವಾ ಆ ಪಾಪವನ್ನ ಹೋಗಲಾಡಿಸಿ ಬಂದಿರುವಂತಹ ಒಂದು ಪುಣ್ಯವನ್ನ ನಾವು ಈ ಏಕಾದಶಿ ಮಹಿಮೆಗಳನ್ನಂತ ಕರಿತೇವೆ. ಸೊ ಯಾರಿಗೆ ಇಲ್ಲಿ ಪಾಪ ತಗಲಿತ್ತು, ಅವರು ಹೇಗೆ ಪುಣ್ಯವನ್ನ ಪಡ್ಕೊಂಡ್ರು ಅನ್ನೋದನ್ನ ನಾವು ನೋಡೋಣ. ಸೊ ಆ ಕಥೆಯನ್ನ ಓದಿ ಆಮೇಲೆ ಮಹಿಮೆಯನ್ನು ನೋಡೋಣ. ಮತ್ತೆ ಈ ವ್ರತದ ಆಚರಣೆ ಹೇಗೆ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಸೊ ಮಹಿಮೆಯನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ವ್ರತದ ಆಚರಣೆ, ಮತ್ತೆ ಇನ್ನು ಯಾಕೆ ಏಕಾದಶಿನೇ ಎಲ್ಲ ವ್ರತದಲ್ಲಿ ಬಹಳ ಪ್ರಾಮುಖ್ಯ ಹೊಂದಿದಂತ ಒಂದು ವ್ರತ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ನಾನು ಹೇಳ್ತೇನೆ ಪರಿಚಯವನ್ನ. ಈಗ ಈ ಒಂದು ವ್ರತಗಳು, ನಾವು ಆಚರಿಸುವಂತ ವ್ರತಗಳು ಬಹಳ ವ್ರತಗಳನ್ನ ನಾವು ಆಚರಿಸ್ತೇವೆ. ಕಾರಣಗಳು ಇರುತ್ತೆ. ಕೆಲವೊಂದು ಪಾಪಗಳನ್ನ ನಾಶ ಮಾಡುವಂತಹ ವ್ರತಗಳು, ಇನ್ನು ಕೆಲವೊಂದು ಪುಣ್ಯವನ್ನ ಗಳಿಸ್ಕೊಳ್ಳುವಂತಹ ವ್ರತಗಳು, ಇನ್ನು ಕೆಲವೊಂದು ನಮ್ಮ ಇಚ್ಛೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಇರುವಂತಹ ವ್ರತಗಳು. ಸೊ ಹೀಗೆ ನಾವು ವಿಭಿನ್ನ ಬೇರೆ ಬೇರೆ ರೀತಿಯಾದಂತಹ ವ್ರತಗಳನ್ನ ನಾವು ನೋಡ್ತೇವೆ. ಹಾಗೇನೆ ಎಲ್ಲರೂ ತಮ್ಮ ತಮ್ಮ ಬೇಕುಗಳಿಗೆ ಅನುಗುಣವಾಗಿ ಏನ್ ಮಾಡ್ತಾರೆ, ಆ ವ್ರತಗಳನ್ನ ಆಚರಣೆ ಮಾಡ್ತಾರೆ. ಆದ್ರೆ ಎಲ್ಲ ವ್ರತಗಳಲ್ಲಿ ಅತ್ಯಂತ ಒಂದು ಶ್ರೇಷ್ಠವಾದ ವ್ರತ, ಹೇಗೆ ಭಗವಂತ ಪರಮ ಶ್ರೇಷ್ಠ, ಪರಮ ಪುರುಷೋತ್ತಮ ಅಂತ ಹೇಳ್ತೇವೆ, ಹಾಗೇನೆ ವ್ರತಗಳಲ್ಲಿ ಪರಮ ವ್ರತವಾಗಿರೋದು ಈ ಏಕಾದಶಿ. ಹಾಗಾಗಿ ಈ ಏಕಾದಶಿ ಅನ್ನೋದು ಬಹಳ ಒಂದು ಮಹಾತ್ಮೆಯನ್ನ ಪಡೆದಿದೆ. ಯಾಕೆ ಅಂದ್ರೆ, ಈಗ ಹೇಗೆ ನಾವು ಒಂದೊಂದು ವ್ರತದ ಆಚರಣೆ ಅಂತ ಹೇಳಿದ್ವಿ, ಈಗ ಪಾಪಗಳನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ, ಸೊ ಈ ಭೀಷ್ಮ ಪಂಚಕ ಅಂತ ಹೇಳ್ತೇವೆ, ಅಲ್ಲಿ ಪಾಪಗಳನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ಮಾಡುವಂತಹ ಒಂದು ವ್ರತ. ಮತ್ತೆ ಇಚ್ಛಾಶಕ್ತಿ ಅಂತಂದ್ರೆ, ಈಗ ನಾವು ಶ್ರಾವಣ ಮಾಸದಲ್ಲಿ ಒಂದು ಪೂಜೆ ಮಾಡ್ತೇವೆ, ವರಶಂಕರಿ, ಇದು ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತೇವೆ. ಮತ್ತೆ ಮಂಗಳಗೌರಿ ಪೂಜೆಯನ್ನ ಮಾಡ್ತೇವೆ, ಸೊ ಮಂಗಳಕರವಾಗ್ಲಿ ಅನ್ನೋದಕ್ಕೆ. ಸೊ ಇವು ಅದರ ಉದಾಹರಣೆಗಳು. ಸೊ ಇವಕ್ಕೆ ಕೇವಲ ಆ ವ್ರತದ ಆಚರಣೆಗೆ ಸಂಬಂಧಪಟ್ಟ ಹಾಗೆ ನಾವು ಏನು ಬೇಡ್ಕೊಳ್ತೀವೋ ಆ ಒಂದು ನಮ್ಮ ಒಂದು ಬೇಕುಗಳಿಗೆ ಆ ಒಂದು ವರ ಸಿಗಬಹುದು, ಸಿಗ್ಲಿಕ್ಕಿಲ್ಲ. ಆದ್ರೆ ಏಕಾದಶಿ ಇದು ಇಂಥ ವ್ರತ ಅಂತ ಹೇಳಿದ್ರೆ ಈ ಮೂರು ಒಂದು ಪ್ರಯೋಜನವನ್ನ ಕೊಡುವಂಥದ್ದು. ಮೂರು ಪ್ರಯೋಜನ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ವಿ, ಒಂದೊಂದು ವ್ರತಕ್ಕೆ ಒಂದೊಂದು ಪ್ರಯೋಜನ ಇದ್ದಾಗ ಈ ಏಕಾದಶಿ ಎಲ್ಲ ಪ್ರಯೋಜನಗಳನ್ನ ಕೊಡುವಂಥದ್ದು. ಪಾಪಗಳನ್ನು ಕೂಡ ನಾಶ ಮಾಡುತ್ತೆ, ಸೊ ಪುಣ್ಯವನ್ನು ಕೂಡ ಗಳಿಸ್ಲಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಮತ್ತೆ ಜೊತೆಗೆ ನಮ್ಗೆ ನಮ್ಮ ಇಚ್ಛೆಗಳನ್ನು ಕೂಡ ಪೂರ್ಣ ಮಾಡ್ಲಿಕ್ಕೆ ಭಗವಂತ ಅವನಿಗೆಲ್ಲ ಗೊತ್ತಿರುತ್ತೆ. ಅದನ್ನು ಕೂಡ ಈ ಒಂದು ಏಕಾದಶಿ ಒಂದು ವ್ರತಾಚರಣೆಯಿಂದ ಸಿಗುವಂಥದ್ದು. ಸೊ ಇಲ್ಲಿ ಏಕಾದಶಿ ಅನ್ನೋದು ಯಾಕೆ ಈ ಒಂದು ವ್ರತದ ಆಚರಣೆ ಬಂತು, ಇದು ಆಕ್ಚುಲಿ ಮೊದಲು ಮನುಷ್ಯರು ಮಾಡ್ತಿರ್ಲಿಲ್ಲ. ಇದನ್ನ ದೇವತೆಗಳಿಂದ ಪ್ರಾರಂಭವಾದಂತಹ ಒಂದು ವ್ರತ ಇದು. ಯಾವಾಗ ಸಮುದ್ರ ಮಂಥನ ನಡೀತಾ ಇತ್ತೋ, ಆ ಮಂಥನದ ಸಮಯದಲ್ಲಿ ಆ ಒಂದು ಅಮೃತ ಸಿಗದೇ ಇದ್ದಾಗ,
ಸೊ ಎಲ್ಲಾ ದೇವತೆಗಳು ಅಸುರರು ಕೂಡಿ ಏನ್ ಮಾಡಿದ್ರು, ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಈ ಒಂದು ಸೂಕ್ತಿ ಅಂತ ಹೇಳ್ತೇವೆ, ಲಕ್ಷ್ಮಿ ಸೂಕ್ತಿ ಅಂತ, ಆ ಒಂದು ಸೂಕ್ತಿಯನ್ನ ನಾವು ಹೇಳ್ತಾ ಈ ಒಂದು ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತಾ ನಾವು ಈ ಒಂದು ಸಮುದ್ರ ಮಂಥನವನ್ನ ಮಾಡೋಣ, ಅವಾಗ ನಮ್ಗೆ ಅಮೃತ ಸಿಗುತ್ತೆ ಅಂತ ಹೇಳಿ ಅವರು ಪಣ ತೊಟ್ಟು ತಮ್ಮ ಇಚ್ಛಾಶಕ್ತಿಯಿಂದ ಅಲ್ಲಿ ಅವರು ಈ ಒಂದು ಏಕಾದಶಿಯನ್ನ ಮಾಡಿದ್ರಂತೆ. ಸೊ ಹಾಗಾಗಿ ಅವರಿಗೆ ಈ ವ್ರತ ಮಾಡಿರೋದ್ರಿಂದನೇ ಅವ್ರಿಗೆ ಈ ಒಂದು ಅಮೃತ ಅವ್ರಿಗೆ ಸಿಕ್ಕಿತಂತೆ. ಅಂದ್ರೆ ಇಲ್ಲಿ ದೇವಾನುದೇವತೆಗಳನ್ನು ಕೂಡ ಏಕಾದಶಿ ವ್ರತವನ್ನ ಆಚರಿಸ್ತಾರೆ. ಕೇವಲ ಈ ಒಂದು ಕೇವಲ ನಮ್ಮ ಈ ಒಂದು ಭೂಮಿಯಲ್ಲಿರುವಂತಹ ವ್ಯಕ್ತಿಗಳು ಅಲ್ಲದೆ ದೇವಾನುದೇವತೆಗಳು ಕೂಡ ಆಚರಿಸ್ತಾರೆ. ಇಲ್ಲಿ ದೇವಾನುದೇವತೆಗಳು ಆಚರಿಸಿದ್ರೂ ಕೂಡ ನಾವು ಏನ್ ಮಾಡ್ತೇವೆ, ಏಕಾದಶಿ ದಿನದಂದು ಅವ್ರಿಗೆ ನೈವೇದ್ಯವನ್ನ ಕೊಡ್ತೇವೆ. ಸೊ ಕೊಡೋ ಹಾಗಿಲ್ಲ, ಯಾಕಂದ್ರೆ ಅವರು ಕೂಡ ವ್ರತವನ್ನ ಆಚರಿಸ್ತಾ ಇರ್ತಾರೆ. ಯಾಕಂದ್ರೆ ಅವರು ಪರಮ ಭಕ್ತರು, ದೇವತೆಗಳು ದೇವಗಣಗಳು ಎಲ್ಲರೂ ಭಗವಂತನ ಪರಮ ಭಕ್ತರು. ಹಾಗಾಗಿ ಅವರು ಈ ವ್ರತವನ್ನ ಆಚರಣೆ ಮಾಡ್ತಾರೆ. ನಾವುಗಳು ಕೂಡ ಆ ವ್ರತದ ಆಚರಣೆಯನ್ನ ಮಾಡ್ತೇವೆ. ಹೇಗೆ ನಾವು ಭಕ್ತರು, ಅವರು ಕೂಡ ಭಕ್ತರೇ. ಹಾಗಾಗಿ ವ್ರತದ ಆಚರಣೆ ಎಲ್ಲರಿಗೂ ಸಿಗೋದ್ರಿಂದ ನಾವು ಈ ಸಮಯದಲ್ಲಿ ಮಾಡುವಂತಹ ಒಂದು ಈ ನೈವೇದ್ಯ ಏನ್ ಹೇಳ್ತೇವೆ, ದೇವತೆಗಳಿಗೆ ಕೊಡುವಂತಹ ನೈವೇದ್ಯ ನಿಷಿದ್ಧವಾಗಿರೋದು ಏಕಾದಶಿ ದಿನದಂದು. ಅದನ್ನ ನಾವು ಒಪ್ಕೊಳ್ಳೋದಿಲ್ಲಂತೆ, ದೇವತೆಗಳೇ ಒಪ್ಕೊಳ್ಳೋದಿಲ್ಲಂತೆ. ನೀವು ಕೊಟ್ಟರು ಅದನ್ನ ಸ್ವೀಕರಿಸೋದಿಲ್ಲ, ಅದನ್ನ ತಗೊಳ್ಳೋದಿಲ್ಲಂತೆ. ಹಾಗಾಗಿ ನೀವು ಕೊಡ್ಲೇಬಾರದು ದೇವತೆಗಳಿಗೆ ನೈವೇದ್ಯ ಒಂದು ಏಕಾದಶಿಯ ದಿನ. ಅವರು ಕೂಡ ವ್ರತದಲ್ಲಿ ಇರ್ತಾರೆ. ಈ ಏಕಾದಶಿ ಅನ್ನೋದು ಯಾಕೆ ಬಂತು, ಇದರ ಒಂದು ಪ್ರಾರಂಭ ಎಲ್ಲಿಂದ ಪ್ರಾರಂಭ ಅಂತಂದ್ರೆ ಯಾರ ಒಂದು ಮಹಾತ್ಮೆಯಿಂದ ಈ ಒಂದು ಏಕಾದಶಿ ಇಷ್ಟು ಪ್ರಸಿದ್ಧಿಯನ್ನ ಪಡೆದಿರೋದು ಅನ್ನೋದು. ಇದು ಒಂದು ಮುರ ಎಂಬ ಒಂದು ಅಸುರನಿಂದ ಒಬ್ಬ ಅಸುರ, ಅವನು ಬಹಳಷ್ಟು ದೇವತೆಗಳಿಗೆ ದೇವಗಣಗಳಿಗೆ ಕಾಟವನ್ನ ಕೊಡ್ತಿರ್ತಾನಂತೆ. ಎಷ್ಟು ಮಾಡಿದ್ರು ದೇವತೆಗಳು ಅವನನ್ನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ. ಆವಾಗ ಅವನು ಮುರ ಎಂಬ ಹಸುರಿನಿಂದಾಗಿ ಎಲ್ಲರೂ ಬೇಸತ್ತು ವಿಷ್ಣುವಿನ ಹತ್ರ ಹೋಗ್ತಾರೆ. ಸೊ ವಿಷ್ಣುವಿನಿಗೆ ಕೇಳಿ, ಯಾವಾಗ ವಿಷ್ಣು ನಾನು ನೋಡ್ಕೊಳ್ತೇನೆ, ನಾನು ಆ ದೈತ್ಯನನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿ ಅವನು ವಿಷ್ಣು ಅಸುರ ಎಲ್ಲಿದ್ದಾನೆ ಅಲ್ಲಿ ಹೋದಾಗ ಇಬ್ರು ಮಧ್ಯೆ, ಅಂದ್ರೆ ಆವಾಗಿನ ಕಾಲದಲ್ಲಿ ಆ ತರ ಒಂದು ಯುದ್ಧ ನಡೀತಾ ಇತ್ತು ಅಸುರರ ಮಧ್ಯೆ. ಈ ಅಸುರ, ಈ ಒಂದು ಮುರ ಎಂಬ ದೈತ್ಯ 1000 ವರ್ಷಗಳವರೆಗೂ ಕೂಡ ಈ ಒಂದು ಯುದ್ಧ ನಡೆಯುತ್ತಂತೆ. ವಿಷ್ಣು ಅವನ್ ಏನ್ ಬೇಕಾದ್ರೂ ಮಾಡಬಲ್ಲ, ಒಂದು ಕ್ಷಣದಲ್ಲಿ ಅವನನ್ನ ಸಾಯಿಸ್ಬಿಡಬಲ್ಲ. ಆದ್ರೂ ಕೂಡ ಏನೋ ಅವನ ಒಂದು ಯೋಜನೆ, ಮುಂದೆ ಏನೋ ಒಂದು ಯೋಜನೆ ಇಟ್ಟುಕೊಂಡೇನೆ ಅವನೆಲ್ಲನೂ ಕೂಡ ಮಾಡ್ತಾ ಇದ್ದ. ಹಾಗೇನೆ ಅವನ ಜೊತೆ ಕಾದಾಡಿ ಕೊನೆಗೆ ಅವನು ಸುಸ್ತು ಆದವತ್ತರ ನಟನೆಯನ್ನ ಮಾಡಿ ಒಂದ್ ಕಡೆ ಮಲ್ಕೊಂಡಂತೆ ವಿಷ್ಣು. ಆವಾಗ ಈ ಮುರ ಎಂಬ ದೈತ್ಯ ವಿಷ್ಣು ಈಗ ಮಲ್ಗಿದಾನೆ, ನಾ ಇವನನ್ನ ಸಂಹಾರ ಮಾಡಬಹುದು ಅಂತ ಅನ್ಕೊಂಡು ಅವನ ಹತ್ರ ಹೋದಾಗ ಅಲ್ಲಿ ವಿಷ್ಣುವಿನ ಒಳಗಡೆ ಇದ್ದಂತಹ ಒಬ್ಬ ಮಹಿಳೆ, ಸುಂದರವಾದಂತಹ ಮಹಿಳೆ ಹೊರಗಡೆ ಬಂದು ಆ ದೈತ್ಯ ನನ್ನ ಸಂಹಾರ ಮಾಡಿದ್ಲಂತೆ. ಯಾಕಂದ್ರೆ ವಿಷ್ಣು ಮಲಗಿದ್ದಾನೆ, ಅವನಿಗೆ ನಾವು ತೊಂದರೆ ಕೊಡಬಾರದು ಅನ್ನೋದ್ರಿಂದ ಅವನ ಒಳಗಡೆನೆಯಿಂದ ಬಂದು ಅವನ ದೈತ್ಯನನ್ನ ಸಾಯಿಸಿದ್ಲಂತೆ. ಅಂದ್ರೆ ಇಲ್ಲಿ ಭಗವಂತ ನಿದ್ರೆ ಮಾಡ್ತಾ ಇದ್ನಂತಂದ್ರೆ ಅವನು ಸರ್ವವ್ಯಾಪಿ ಇದ್ದವನು, ಮತ್ತೆ ಅವನು ಜೊತೆಗೆ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಅಂದ್ರೆ ಎಲ್ಲವೂ ಕೂಡ ನಡೆಯೋದು ಗೊತ್ತಿರುತ್ತೆ ಅವನಿಗೆ, ಅವನದೇ ಎಲ್ಲ ಯೋಜನೆ ಆಗಿರುತ್ತೆ. ಆವಾಗ ಅವನು ಎದ್ದ ಮೇಲೆ ಅಲ್ಲಿ ನೋಡ್ತಾನೆ, ದೈತ್ಯ ಈ ಮುರ ಅಸುರ ಸತ್ತು ಬಿದ್ದಿರ್ತಾನೆ. ಅವನ್ ಎದುರಿಗೆ ಈ ಒಂದು ದೇವತೆ ನಿಂತಿರ್ತಾಳೆ, ಮಹಿಳೆ ಅವಳು ನಿಂತಿರ್ತಾಳೆ. ಅದನ್ನ ನೋಡ್ಬಿಟ್ಟು ಯಾರ ನೀನು, ನಿನಗೇನ್ ಬೇಕು ವರ ಕೇಳು, ಯಾಕಂದ್ರೆ ಈ ದೈತ್ಯ ಅಸುರನನ್ನ ನೀನು ಕೊಂದಿದ್ದೀಯ, ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿದಾಗ ವಿಷ್ಣು ಅವಾಗ ಅವಳು ಹೇಳ್ತಾಳೆ, ಸೊ ಇವತ್ತಿನ ದಿನ ಏಕಾದಶಿ, ಈ ಏಕಾದಶಿಯ ದಿನದಂದು ಯಾರು ಈ ವ್ರತವನ್ನ ಆಚರಿಸ್ತಾರೋ ಅವ್ರಿಗೆ ಯಾವುದೇ ಪಾಪ, ಅವರು ಹಿಂದಿನ ಒಂದು ಪಾಪ, ಪೂರ್ವ ಜನ್ಮದ ಪಾಪ ಇದ್ರೂ ಕೂಡ ಆ ಪಾಪಗಳನ್ನು ನೀನು ಪರಿಹರಿಸಬೇಕು. ಸೊ ಪರಿಹರಿಸಿ ಅವರಿಗೆ ಪುಣ್ಯಗಳನ್ನ ಗಳಿಸೋ ಹಾಗೆ ಮಾಡಿ, ಆ ಪುಣ್ಯ ಅವರ ಮುಂದಿನ ಜನ್ಮದಲ್ಲೂ ಕೂಡ ಪ್ರಯೋಜನ ಆಗೋ ಹಾಗೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾಳಂತೆ. ಆವಾಗ ಭಗವಂತ, ಹೌದು ಇವತ್ತು ಏಕಾದಶಿಯ ದಿನ, ಹಾಗಾಗಿ ನಿನ್ನ ಹೆಸರು ಏಕಾದಶಿ ಅಂತ ಇಡೋಣ. ಸೊ ಈ ಏಕಾದಶಿಯ ದಿನದಂದು ಯಾರು ಉಪವಾಸವನ್ನ ಮಾಡ್ತಾರೋ ಅವರು ಸದ್ಗತಿಯನ್ನ ಪಡಿತಾರೆ ಅಂತ ವಿಷ್ಣು ವರವನ್ನ ಪಾಲಿಸ್ತಾನೆ. ಹಾಗಾಗಿ ಇಲ್ಲಿ ಈ ಒಂದು ಏಕಾದಶಿಯನ್ನ ಪಾಲಿಸಲಾಗುತ್ತೆ. ಸೊ ಕೇವಲ ಈ ಮನುಷ್ಯರಷ್ಟೇ ಅಲ್ಲ, ದೇವತೆಗಳೂ ಕೂಡ ಈ ದಿನದಂದು ವ್ರತವನ್ನ ಆಚರಿಸ್ತಾರೆ. ಸೊ ಇದು ಇದರ ಒಂದು
ಇದು ಇಷ್ಟು ಏಕಾದಶಿ ಯಾಕೆ ಹುಟ್ಕೊಂತು ಅನ್ನೋದಕ್ಕೆ ಒಂದು ಕತೆ ನೋಡೋಣ. ಈಗ ಗೀತಾ ಇವತ್ತಿನ ಏಕಾದಶಿ ಇದು ಆಮಲಕ್ಕಿ ಏಕಾದಶಿ. ಆಮಲಕ್ಕಿ ಅಂತಂದ್ರೆ ಇದು ಆಮಲಕ್ಕಿ ಅನ್ನೋದು ನಾವು ಸಂಸ್ಕೃತದಲ್ಲಿ ಹೇಳ್ತೇವೆ. ಇದಕ್ಕೆ ನಾವು ಕನ್ನಡದಲ್ಲಿ ನೆಲ್ಲಿ ಅಂತ ಕರಿತೇವೆ, ನೆಲ್ಲಿಕಾಯಿ ಅಂತ ಕರಿತೇವೆ. ಸೊ ಯಾಕೆ ಈ ನೆಲ್ಲಿಕಾಯಿ ಅನ್ನುವಂತಹ ಹೆಸರನ್ನ ಈ ಏಕಾದಶಿಗೆ ಇಟ್ಟಿರೋದು ಅನ್ನೋದು ಈ ಒಂದು ಕಥೆಯಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ನೀವೆಲ್ಲರೂ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಓದ್ಲಿಕ್ಕೆ. ಸೊ ಉಳಿದವ್ರೆಲ್ರು ಕೂಡ ಹ್ಯಾಂಡ್ ರೈಸ್ ಮಾಡಿ, ಯಾರು ಓದ್ಲಿಕ್ಕಿದೆಯೋ ಅವರೆಲ್ಲರೂ ಕೂಡ ನಿನ್ನೆ ಓದಿದೀವಿ ಅಂತ ಬೇಡ. ಇನ್ನೊಂದು ನಾವು ಇದು ವ್ರತಾಚರಣೆಯನ್ನು ಕೂಡ ಓದೋಣ ಆಮೇಲೆ. ಹರೇ ಕೃಷ್ಣ. ಓಕೆ, ಕಾಣಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಸುಮಂಗಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ವಾ? ಹಾ, ಹರೇ ಕೃಷ್ಣ ಮಾತಾಜಿ ಹೇಳ್ತಾ ಇದ್ದೀರಾ? ಹಾ ಕೇಳಿಸ್ತಾ ಇದೆ, ಹೇಳಿ ಮಾತಾಜಿ. ಕೂಗಿ ಅವರನ್ನ. ಒಂದೊಂದು ದೊಡ್ಡ ಪ್ಯಾರಾಗ್ರಾಫ್ ಇದ್ರೆ ಹಾಫ್ ಓದ್ಲಿಕ್ಕೆ ಹೇಳಿ, ನಾನು ಸ್ಟಾಪ್ ಮಾಡಿಸ್ತೇನೆ ಮತ್ತೆ. ಸ್ವಲ್ಪ ಎಲ್ರಿಗೂ ಕೊಡ್ಬೇಕು ಮತ್ತೆ, ಸ್ವಲ್ಪ ದೊಡ್ಡದಾಗ್ವೇ ಇರ್ಬೇಕಲ್ಲ, ಇದು ನಿಮ್ದಾಗ್ತದೆ. ಕೂಗಿ ಮಾತಾಜಿ. ಹರೇ ಕೃಷ್ಣ. ಹಾ ಓದಿಸಿ ಮಾತಾಜಿ. ಶೇರ್ ಇದು ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಸಾರಿ ಕಾಣಿಸ್ತಾ ಇದೆ ಮಾತಾಜಿ. ನೀವೇನಾದ್ರು ಕೇಳ್ತೀರೇನೋ ಅಂತ ನಾನು ಕಾಯ್ತಾ ಇಲ್ಲ ಇಲ್ಲ ಇಲ್ಲ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಗಾಯತ್ರಿ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಾಲ್ಗುಣ ಶುಕ್ಲ ಪಕ್ಷ ಅಮಲಕ್ಕಿ ಏಕಾದಶಿ. ಮಾಂಧಾತ ರಾಜನು ಕೇಳಿದನು, ಹೇ ಮಹಾಶ್ರೇಷ್ಠ ಬ್ರಹ್ಮದೇವರ ಪುತ್ರನಾದ ವಸಿಷ್ಠನೇ, ನನ್ನ ಮೇಲೆ ನಿನ್ನ ಕೃಪೆಯಿದ್ದರೆ ನನ್ನ ಕಲ್ಯಾಣವಾಗುವಂತ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತವನ್ನು ನನಗೆ ಹೇಳು. ಈ ವ್ರತದ ಇತಿಹಾಸವನ್ನು ಮತ್ತು ರಹಸ್ಯವು ಹೇಳು. ವಸಿಷ್ಠ ಋಷಿಗಳು ಅನ್ನುತ್ತಾರೆ, ರಾಜ, ನಾನು ನಿನಗೆ ಎಲ್ಲಾ ವ್ರತದ ಫಲ ಕೊಡುವಂತ ಅಮಲಿಕಾ ಏಕಾದಶಿಯ ವ್ರತ ಹೇಳುತ್ತೇನೆ. ಈ ವ್ರತ ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಎಲ್ಲಾ ಜನರಿಗೆ ಮೋಕ್ಷವನ್ನು ಕೊಡುವಂಥದ್ದು ಇದೆ. 1,000 ಆಕಳ ದಾನ ಕೊಡುವುದರಿಂದ ಯಾವ ಫಲವು ಸಿಗುವುದೋ ಆ ಫಲವು ಈ ವ್ರತ ಮಾಡುವುದರಿಂದ ಸಿಗುತ್ತದೆ. ಈ ಅಮಲಕ್ಕಿ ಏಕಾದಶಿಯ ಪುರಾತನ ಇತಿಹಾಸವನ್ನು ಈಗ ಹೇಳುತ್ತೇನೆ. ಪೂರ್ವ ಕಾಲದಲ್ಲಿ ಹಿಂಸೆಯನ್ನು ಮಾಡುವಂತಹ ವ್ಯಾಧನಿಗೆ ಮುಕ್ತಿ ದೊರೆಯಿತು. ಪೂರ್ವ ಕಾಲದಲ್ಲಿ ವೈದಿಶವೆಂಬ ಮೇಲಾಯ್ತಾ? ವೈದಿಶವೆಂಬ ಮಾತಾಜಿ. ಅದೇ ಮೇಲಾಯ್ತು. ಹರೇ ಕೃಷ್ಣ. ಬೇರೆಯವ್ರಿಗೆ ಹೇಳಿ ಮಾತಾಜಿ, ಅವ್ರದ್ದು ಮೊಬೈಲ್ ಪ್ರಾಬ್ಲಮ್ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಸಿಗ್ಲಿಲ್ಲ ನಂಗೆ. ಅವರೇ ಓದ್ತಾ ಇರೋದು. ನಾನೇ ಓದಿದ್ದು. ಅವರೇ ಓದ್ತಾ ಇರೋದು. ವೈದಿತವೆಂಬ ಓದ್ಲೆ ಮಾತಾಜಿ ಪಟ್ಟಣವಿತ್ತು. ಅಲ್ಲಿಯ ಜನರು ದಷ್ಟಪುಷ್ಟರಾಗಿದ್ದರು ಮತ್ತು ಆನಂದದಿಂದ ಇರುತ್ತಿದ್ದರು. ಆ ಪಟ್ಟಣದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ 4 ವರ್ಣದ ಜನರು ಇರುತ್ತಿದ್ದರು. ಅದರಿಂದ ಆ ಪಟ್ಟಣವು ಶೋಭಿಸುತ್ತಿತ್ತು. ಎಲೆ ನೃಪಶ್ರೇಷ್ಠ, ಆ ಪಟ್ಟಣವು ಯಾವಾಗಲೂ ವೇದಘೋಷದಿಂದ ತುಂಬಿ ತುಳುಕುತ್ತಿತ್ತು. ಆ ಶ್ರೇಷ್ಠವಾದ ಪಟ್ಟಣದಲ್ಲಿ ಯಾರೂ ನಾಸ್ತಿಕನಿರಲಿಲ್ಲ ಮತ್ತು ದುಷ್ಟ ಕೃತ್ಯವನ್ನು ಮಾಡುವವರು ಇರಲಿಲ್ಲ. ಈ ಪಟ್ಟಣದಲ್ಲಿ ಸೋಮವಂಶದಲ್ಲಿ ಉತ್ಪನ್ನನಾದ ಶಶಿಬಿಂದು ರಾಜನ ಪುತ್ರ ಚೈತ್ರರಥ ರಾಜ್ಯವಾಳುತ್ತಿದ್ದ. ಅವನು ಧಾರ್ಮಿಕ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ಓದಿಸಿ ಮಾತಾಜಿ. ಅವನು ಧಾರ್ಮಿಕ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಅವನು ಧಾರ್ಮಿಕನು, ಸತ್ಯ ಪ್ರತಿಷ್ಠನೂ ಇದ್ದನು. ಆ ರಾಜನಿಗೆ 1000 ಆನೆಯ ಬಲ
ಬಲವಿತ್ತು. ಅವನು ಶಸ್ತ್ರ ಮತ್ತು ಶಾಸ್ತ್ರದಲ್ಲಿ ಪಾರಂಗತನಾಗಿದ್ದನು. ಅಂತ ಆ ಧರ್ಮಾತ್ಮನಾದ ರಾಜನು ಪೃಥ್ವಿಯನ್ನ ಪಾಲಿಸುತ್ತಿರುವಾಗ ಅವನ ರಾಜ್ಯದಲ್ಲಿ ಯಾರು ಕೃಪಣ ಇರಲಿಲ್ಲ ಮತ್ತು ದರಿದ್ರರೂ ಯಾರು ಇರಲಿಲ್ಲ. ಅವನ ರಾಜ್ಯದಲ್ಲಿ ಧಾನ್ಯದ ಸುಕಾಲವಿತ್ತು. ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹಾ, ಓದಿ. ಓದಿ. ಯಾರು ಓದ್ತಾ ಇದ್ರು? ಓಕೆ, ಸೊ ನೀವು ಮ್ಯೂಟ್ ಮಾಡಿದ್ರಿ ಅನ್ಸುತ್ತೆ ಮಾತಾಜಿ. ಯಾರು ಓದ್ತಾ ಇದ್ರು? ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಆಗ್ಬಿಟ್ಟು ಮಾತಾಜಿ, ಸಾರಿ. ಓದಿ ಮಾತಾಜಿ, ಬೇಗ ಓದಿ, ಲೇಟ್ ಆಗತ್ತೆ ಮತ್ತೆ. ಪ್ರಜೆಗಳು ಸುಖದಿಂದಲೂ ಮತ್ತು ಆರೋಗ್ಯವಂತರು ಇದ್ದರು. ದುಷ್ಕಾಳವೆಂಬುದು ನಗರದಲ್ಲಿ ಇರಲಿಲ್ಲ. ಪ್ರಜೆಗಳೆಲ್ಲ ವಿಷ್ಣು ಭಕ್ತರಾಗಿದ್ದರು. ಎಲ್ಲರಲ್ಲಿ ರಾಜನು ಶ್ರೇಷ್ಠವಾದ ವಿಷ್ಣು ಭಕ್ತನಿದ್ದನು. ಅವನಿಗೆ ವಿಷ್ಣುವಿನ ಮಾತಾಜಿ ಕೆಳಗಡೆ ಕಾಣಿಸ್ತಾ ಇದೆ? ಕಾಣಿಸ್ತಿಲ್ಲ ಇಲ್ಲ ಮಾತಾಜಿ, ನನ್ಗೆ ಬಂದಿದೆ ನೋಡಿ, ಸ್ವಲ್ಪ ಕ್ರಾಸ್ ಆಗಿದೆ. ಎಲ್ಲರೂ ರಾಜನ ಶ್ರೇಷ್ಠ ಪೂಜೆಯಲ್ಲಿ ಬಹಳ ಆಸಕ್ತಿ ಇತ್ತು. ಅವನ ರಾಜ್ಯದಲ್ಲಿ ಶುಕ್ಲ ಏಕಾದಶಿ ಮತ್ತು ಕೃಷ್ಣ ಏಕಾದಶಿಗೆ ಯಾವ ಜನರು ಊಟ ಮಾಡುತ್ತಿರಲಿಲ್ಲ. ಅವರೆಲ್ಲರೂ ಎಲ್ಲಾ ಪ್ರಕಾರದ ತಮ್ಮ ಧರ್ಮದಂತೆ ಇದ್ದರು. ಶೂದ್ರರು ಮತ್ತು ಧರ್ಮವನ್ನು ಬಿಟ್ಟು ಕೇವಲ ಹರಿಭಕ್ತಿಯಲ್ಲಿಯೇ ತತ್ಪರರಾಗಿದ್ದರು. ಈ ರೀತಿಯಾಗಿ ಅರಸನು ಮತ್ತೆ ಪ್ರಜೆಗಳು ಹರಿಭಕ್ತಿಯಲ್ಲಿ ಮಗ್ನರಾಗಿರುತ್ತಿದ್ದರು. ಎಲ್ಲಾ ಪ್ರಕಾರದ ಸುಖ ಸಂಪತ್ತನ್ನ ಅನುಭೋಗಿಸುತ್ತಿದ್ದರು. ಎಷ್ಟೋ ವರ್ಷಗಳು ಗತಿಸಿ ರಾಜ ಒಮ್ಮೆ ಅದರಂತೆ ಫಾಲ್ಗುಣ ಶುಕ್ಲ ಪಕ್ಷದಲ್ಲಿಯ ಪುಣ್ಯಕರವಾದ ಅಮಲಕ್ಕಿ ಏಕಾದಶಿಯು ಬಂದಿತು. ಈ ಏಕಾದಶಿಯು ದಿನ ಸಣ್ಣ ಮಕ್ಕಳು ಹಾಗೂ ವೃದ್ಧರು ಎಲ್ಲರೂ ಏಕಾದಶಿಯ ನಿಯಮವನ್ನು ಆಚರಿಸುತ್ತಿದ್ದರು ಮತ್ತು ಉಪವಾಸ ಮಾಡಿದರು. ಈ ವ್ರತದ ದೊಡ್ಡ ಫಲವು ಸಿಗುತ್ತದೆ ಎಂಬುದು ರಾಜನಿಗೆ ಗೊತ್ತಿತ್ತು. ಆಗ ಆ ಶ್ರೇಷ್ಠ ರಾಜನು ಶರೀರಕ್ಕೆಲ್ಲ ಹರೇ ಕೃಷ್ಣ. ಸಾಕು. ಹರೇ ಕೃಷ್ಣ. ಧನ್ಯವಾದ. ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ವೃತ್ತಿಕೆ ಹರಮೇ ಪಾಪಂ ಜನ್ಮಕೋಟ್ಯಾಂ ಸಮರ್ಜಿತಂ. ಈ ಮಂತ್ರ ಹೇಳುತ್ತಾ ವೃತ್ತಿಕೆಯನ್ನು ಲೇಪಿಸಿಕೊಂಡನು. ಅನಂತರ ತ್ವಂ ಮಾತಃ ಸರ್ವಭೂತಾನಾಂ ಜೀವನಂ ತತ್ತು ರಕ್ಷಕಂ ಸ್ವೇದಜೋದ್ಬೀಜ ಜಾತೀನಾಂ ರಸಾನಾಂ ಪತಯೇ ನಮಃ. ಸ್ನಾತೋಹಂ ಸರ್ವತೀರ್ಥೇಷು ಹೃದಪ್ರಸ್ತ್ರ ವರ್ಣೇಷು ಚ ನದೀಷು ದೇವರ ವಾತೇಷು ಇದಂ ಸ್ನಾನಂ ತು ಮೇ ಭವೇತ್. ಹರೇ ಕೃಷ್ಣ. ಓದ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕ ಅನ್ನುತ್ತಾ ನದಿಯಲ್ಲಿ ಸ್ನಾನ ಮಾಡಿ ಸರ್ವ ಜನ ಸಹಿತವಾಗಿ ದೇವಾಲಯಕ್ಕೆ ಬಂದರು ಮತ್ತು ಅಲ್ಲಿ ಪೂರ್ಣ ಕುಂಭದ ಸ್ಥಾಪನೆ ಮಾಡಿದನು. ಅದರ ಹತ್ತಿರ ಛತ್ರ ಚಾಮರಗಳನ್ನು ಹಚ್ಚಿದನು ಮತ್ತು ಅದರ ಹತ್ತಿರ ಪಾದುಕೆಗಳನ್ನು ಇಟ್ಟನು. ಈ ಕುಂಭದಲ್ಲಿ ಪಂಚರತ್ನಗಳನ್ನು ಹಾಕಿದನು ಮತ್ತು ಸುಗಂಧ ಪದಾರ್ಥವನ್ನು ಲೇಪಿಸಿದನು ಮತ್ತು ಆ ಕುಂಭದ ಹತ್ತಿರ ದೀಪಮಾಲೆಯನ್ನು ಹಚ್ಚಿದನು ಮತ್ತು ಆ ಕುಂಭದ ಮೇಲೆ ಪರಶುರಾಮನ ಸ್ಥಾಪನೆ ಮಾಡಿದನು. ಅನಂತರ ಆ ರಾಜನು ಎಲ್ಲಾ ಋಷಿಗಳ ಸಹ ಮತ್ತು ಪ್ರಜೆಗಳ ಸಹಿತವಾಗಿ ಪರಶುರಾಮ ದೇವರನ್ನು ಮತ್ತೆ ನೆಲ್ಲಿಕಾಯಿಯನ್ನು ಪೂಜೆ ಮಾಡಿದನು. ಆಗ ಅವನು ಪ್ರಾರ್ಥನೆ ಮಾಡಿಕೊಂಡನು, ಹೇ ರೇಣುಕೆಯ ಆನಂದ ಹೆಚ್ಚಿಸುವಂತ ಜಮದಗ್ನಿ ಪುತ್ರ ಪರಶುರಾಮನೇ, ನಿನಗೆ ನನ್ನ ನಮಸ್ಕಾರ. ನಿನ್ನ ಮೇಲೆ ನೆಲ್ಲಿಯ ಗಿಡದ ನೆರಳು ಮಾಡಿದ್ದೇನೆ. ಹೇ ಪರಶುರಾಮ, ನೀನೇ ನನಗೆ ಐಶ್ವರ್ಯ ಮತ್ತು ಮುಕ್ತಿ ಕೊಡುವವನು. ನಮಸ್ತೆ ದೇವ ದೇವೇಶ ಜಾಮದಗ್ನ ನಮೋಸ್ತುತೆ. ಗೃಹಾಣಗರ್ಯಮಿಮಂ ದತ್ತ ಮಾಮಾಲ್ಯಕ ಯುತಂ ಹರೇ. ಹರೇ ಕೃಷ್ಣ. ನಮಸ್ತೆ ದೇವ ದೇವೇಶ ಜಾಮದಗ್ನ್ಯ ನಮೋಸ್ತುತೆ. ಗೃಹಾಣ್ಯಾರ್ಘ್ಯಮಿಮಂ ದತ್ತ ಮಾಮಲಕ್ಯ ಯುತಂ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಬ್ರಹ್ಮದೇವನಿಂದ ಉತ್ಪನ್ನವಾದ ನೆಲ್ಲಿಕಾಯಿಯೇ, ನೀನು ಎಲ್ಲಾ ಪಾತಕಗಳನ್ನು ನಾಶ ಮಾಡುವಿ. ನಿನಗೆ ನನ್ನ ನಮಸ್ಕಾರ. ನಾನು ಕೊಡುವಂತಹ ಅರ್ಘ್ಯವನ್ನು ಸ್ವೀಕರಿಸು. ಹೇ ನೆಲ್ಲಿಕಾಯಿಯೇ, ನೀನು ಬ್ರಹ್ಮ ಸ್ವರೂಪವಾಗಿರುವೆ. ನಿನ್ನಲ್ಲಿ ಎಲ್ಲಾ ದೇವತೆಗಳು, ಋಷಿಗಳು, ಮುನಿಗಳು ವಾಸಿಸುತ್ತಾರೆ. ನಾನು ನಿನಗೆ ಪ್ರದಕ್ಷಿಣೆ ಹಾಕುವೆನು.
ಅದರಿಂದಾದ ನೀನು ನನ್ನ ಎಲ್ಲಾ ಪಾಪಗಳನ್ನು ಇಲ್ಲದಂತೆ ಮಾಡಿಬಿಡು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ತಸ್ಯ ಮೂಲೆ ಸ್ಥಿತೋ ವಿಷ್ಣು ಸ್ವದೂರ್ಧ್ವಂ ಚ ಪಿತಾಮಹ ಸ್ಕಂದೇ ಚ ಭಗವಾನ್ ರುದ್ರ ಸಂಸ್ಥಿತ ಪರಮೇಶ್ವರಃ ಶಾಖಾಸು ಮುನಯ ಸರ್ವೇ ಅಪ್ರಶಾಖಾಸು ಚ ದೇವತಾ ಪರ್ಣೇಷು ವಸವೋ ದೇವಾ ಪುಷ್ಪೇಷು ಮರುತಸ್ತತಾ ಪ್ರಜಾನಾಂ ಪತಯ ಸರ್ವೇ ಫಲೇಷ್ಟೇವ ವ್ಯವಸ್ಥಿತಾ ಸರ್ವದೇವ ಮಹೀಶಾ ದಾತ್ರಿ ಚ ಕಥಿತಾ ಮಯಾ. ಈ ರೀತಿ ಎಲ್ಲರೂ ಭಕ್ತಿಯಿಂದ ಪೂಜೆ ಮತ್ತು ಜಾಗರಣೆ ಮಾಡಿದರು. ಅಷ್ಟರಲ್ಲಿಯೇ ಅಲ್ಲಿ ಒಬ್ಬ ವ್ಯಾಧನು ಬಂದನು. ಅವನು ಹಸಿವೆಯಿಂದ ಮತ್ತು ಶ್ರಮದಿಂದ ಬಹಳ ವ್ಯಾಕುಲನಾಗಿದ್ದನು. ಅವನು ತಾನು ಹೊತ್ತುಕೊಂಡಿರುವ ಹೆಜ್ಜೆಯಿಂದ ಮಾತಾಜಿ ಒಜ್ಜೆಯಿಂದ ದಣಿದಿದ್ದನು. ಹೆಂಡಿರ ಮಕ್ಕಳ ಪೋಷಣೆಗಾಗಿ ಅವನು ಜೀವ ಹಿಂಸೆಯನ್ನು ಮಾಡುತ್ತಿದ್ದನು. ಆದ್ದರಿಂದ ಎಲ್ಲಾ ಧರ್ಮವು ಅವನಿಗೆ ಬಹಿಷ್ಕಾರ ಹಾಕಿತ್ತು. ಹಸಿವೆಯಿಂದ ಬರುತ್ತಿರುವಾಗ ಮಾಡ್ಬೇಕು ಮಾತಾಜಿ. ಅವನು ಆಮಲಕ್ಕಿ ಏಕಾದಶಿಯ ಜಾಗರಣೆಯನ್ನು ಕಂಡನು. ಅಲ್ಲಿ ಹೆಚ್ಚಿನವರು ದೀಪಮಾಲೆಯನ್ನು ನೋಡುತ್ತಾ ಅವನು ಅಲ್ಲಿಯೇ ಕುಳಿತುಕೊಂಡನು. ಇದೆಲ್ಲ ಏನಿರುವುದು ಎಂದು ಮನದಲ್ಲಿಯೇ ವಿಚಾರ ಮಾಡ ಹತ್ತಿದನು. ಅವನಿಗೆ ಬಹಳ ಆಶ್ಚರ್ಯವಾಯಿತು. ಅಲ್ಲಿ ಅವನು ಸ್ಥಾಪಿಸಿದ ಕಲಶವನ್ನು ಅದರ ಮೇಲಿರುವ ದಾಮೋದರ ದೇವರನ್ನು ಕಂಡನು. ಅವನು ನೆಲ್ಲಿಕಾಯಿಯ ವೃಕ್ಷವನ್ನು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ನೆಕ್ಸ್ಟ್ ಹೇಳಿ ಮಾತಾಜಿ. ಅವನು ನೆಲ್ಲಿಕಾಯಿ ಅಲ್ಲಿಂದ. ಹರೇ ಕೃಷ್ಣ ಮಾತಾಜಿ. ಹರೇ ಅವನು ನೆಲ್ಲಿಕಾಯಿಯ ವೃಕ್ಷವನ್ನು ದೀಪೋತ್ಸವವನ್ನು ಕಂಡನು ಮತ್ತು ಅಲ್ಲಿಯ ಜನರು ವಿಷ್ಣು ಗುಣಗಾನದ ಕತೆ ಹೇಳುವುದನ್ನು ಹೇಳಿದನು. ಹಸಿವೆಯಿಂದ ಬಳಲುತ್ತಿದ್ದರು. ಅವನು ಏಕಾದಶಿಯ ಮಹಾತ್ಮೆಯನ್ನು ಕೇಳಿದನು. ರಾತ್ರಿ ಜಾಗರಣೆ ಮಾಡುತ್ತಾ ಆಶ್ಚರ್ಯಯುಕ್ತ ಅಂತಃಕರಣದಿಂದ ಅವನು ಆ ರಾತ್ರಿಯನ್ನು ಕಳೆದನು. ಬೆಳಗಾದ ಕೂಡಲೇ ಎಲ್ಲಾ ಜನರು ತಮ್ಮ ಸ್ನಾನಗಳಿಗೆ ಹೊರಟು ಹೋದರು. ಆ ವ್ಯಾಧನು ಸಹ ಪ್ರಸನ್ನ ಮನಸ್ಸಿನಿಂದ ತನ್ನ ಮನೆಗೆ ಹೋಗಿ ಭೋಜನ ಮಾಡಿದನು. ಅನಂತರ ಎಷ್ಟೋ ಕಾಲವು ಹೊರಟು ಹೋಯಿತು. ವ್ಯಾಧನು ಪಂಚತ್ವದಲ್ಲಿ ವಿಲೀನನಾದನು. ಅವನಿಗೆ ಏಕಾದಶಿಯ ಉಪವಾಸವು ಮತ್ತು ಜಾಗರಣೆಯು ಘಟಿಸಿದ್ದರಿಂದ ಆ ಪುಣ್ಯದಿಂದ ಮುಂದಿನ ಜನ್ಮದಲ್ಲಿ ಚತುರಂಗ ಸೇನೆ ಸಹ ವಿಸ್ತೀರ್ಣವಾದ ರಾಜ್ಯ ಪ್ರಾಪ್ತಿಯಾಯಿತು. ಜಯಂತಿ ಎಂಬ ನಗರದಲ್ಲಿ ವಿದುರಥನೆಂಬ ರಾಜನಿದ್ದನು. ಅವನ ಉದರದಲ್ಲಿ ವ್ಯಾಧನು ಜನ್ಮ ತಾಳಿದನು. ಈಗ ಅವನ ಹೆಸರು ವಸುರಥನೆಂದು ಆಯಿತು. ಅವನು ಚತುರಂಗ ಸೈನ್ಯದಿಂದ ಬಲಾಢ್ಯನಾಗಿದ್ದನು. ಅವನ ರಾಜ್ಯವು ಧನಧಾನ್ಯಗಳಿಂದ ಸಂಪೂರ್ಣವಾಗಿ ತುಂಬಿಕೊಂಡಿತು. ಆಗ ಅವನು ನಿರ್ಭಯದಿಂದ 10,000 ನಗರಗಳ ರಾಜ್ಯವನ್ನು ಉಪಭೋಗಿಸ ಹತ್ತಿದನು. ಆ ರಾಜನ ತೇಜದಿಂದ ಕಾಂತಿಯು ಪೂರ್ಣಚಂದ್ರನಂತೆ, ತೇಜದಿಂದ ಸೂರ್ಯನಂತೆ ಮತ್ತು ಪರಾಕ್ರಮದಲ್ಲಿ ವಿಷ್ಣುವಿನಂತೆ ಇದ್ದನು. ಸತ್ಯದಿಂದ ನಡೆಯುವಂತವನು, ವಿಷ್ಣು ಭಕ್ತಿಯಲ್ಲಿ ತತ್ಪರನು, ವೇದ ಮಾತಾಜಿ ಇಲ್ಲಿ ಒಂದು ಬಿಟ್ಟಿರಿ. ಅವನು ಪೃಥ್ವಿಯಂತೆ ಕ್ಷಮಾಶೀಲನಿದ್ದನು. ಅವನು ಪೃಥ್ವಿಯಂತೆ ಕ್ಷಮಾಶೀಲನಿದ್ದನು ಮತ್ತು ಧಾರ್ಮಿಕನು, ಸತ್ಯದಿಂದ ನಡೆಯುವಂತವನು, ವಿಷ್ಣು ಭಕ್ತಿಯಲ್ಲಿ ತತ್ಪರನು, ವೇದ ಪರಾಂಗತನು, ಸತತವಾಗಿ ಕೆಲಸ ಮಾಡುವನು, ಪ್ರಜ್ಞೆಗಳನ್ನು ರಕ್ಷಿಸುವುದರಲ್ಲಿ ನಿಷ್ಠೆಯುಳ್ಳವನು ಆಗಿದ್ದನು. ಅವನು ನಾನಾ ಪ್ರಕಾರದ ಯಜ್ಞಗಳನ್ನು ವಿಧಿಪೂರ್ವಕವಾಗಿ ಮಾಡುತ್ತಿದ್ದನು ಮತ್ತು ಅವನು ತನ್ನ ಪರಾಕ್ರಮದಿಂದ ಶತ್ರುಗಳನ್ನೆಲ್ಲ ನಾಶ ಮಾಡುತ್ತಿದ್ದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತೆ. ಥ್ಯಾಂಕ್ ಯು. ಹರೇ ಕೃಷ್ಣ. ವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತು ನಿತ್ಯದಲ್ಲಿ ಅನೇಕ ಆಕಾರದ ದಾನ ಕೊಡುತ್ತಿದ್ದನು. ಒಂದು ದಿನ ಆ ರಾಜನು ಶಿಕಾರಿಗೆ ಹೋದನು. ದೈವ ಯೋಗದಿಂದ ಹಾದಿ ತಪ್ಪಿದನು. ಅವನಿಗೆ ದಿಕ್ಕು ತೋರದಾಯಿತು. ಅವನು ಶ್ರಮದಿಂದ ಮತ್ತು ಹಸಿವೆಯಿಂದ ವ್ಯಾಕುಲನಾದನು. ಅವನು ಶ್ರಮದಿಂದ ಬಳಲಿದ ಕಾರಣ ಆ ಘೋರ ಅರಣ್ಯದಲ್ಲಿ ಒಂದು ಗಿಡದ ನೆರಳಿನಲ್ಲಿ ತಲೆಗೆ ಕೈ ಇಟ್ಟುಕೊಂಡು ಮಲಗಿಕೊಂಡನು. ಇಷ್ಟರಲ್ಲಿ ಆ ಗುಡ್ಡಗಾಡು ಪ್ರದೇಶದಲ್ಲಿರುವ ಮ್ಲೇಚ್ಛರ ಸಮುದಾಯ ಶತ್ರುಗಳು ಸೋಲಿಸುವ ಆ ರಾಜನ ಹತ್ತಿರ ಬಂದರು. ಆ ಅರಸನು ಮ್ಲೇಚ್ಛರ ಶಿಕ್ಷೆ ಮಾಡಿದ್ದರಿಂದ ಅವರು ಆ ರಾಜನ ವೈರಿಗಳಾಗಿದ್ದರು. ಆ ದಾನಶೂರ ರಾಜನಿಗೆ ಅವರೆಲ್ಲರೂ ಸುತ್ತುಗಟ್ಟಿದರು. ಈ ರಾಜನು ತಮ್ಮ ಮೊದಲಿನ ವೈರಿ ಆಗಿರುವನು. ಇವನನ್ನು ಕೊಂದು ಬಿಡೋಣ. ಅವನು ನಮ್ಮ ಪೂರ್ವಜರನ್ನು ಬಂಧು ಬಳಗದವರನ್ನು ಕೊಂದಿರುವನು. ಇವನು ಎಲ್ಲರನ್ನು ಸ್ಥಾನಭ್ರಷ್ಟ ಮಾಡಿ
ದಶ ದಿಕ್ಕಿಗೆ ಓಡಿಸಿರುವನು. ಹೀಗೆ ಮಾತನಾಡುತ್ತಾ ಆ ಮ್ಲೇಂಚರು ಕತ್ತಿ, ಪಾಶ, ಧನುಷ್ಯ, ಬಾಣಗಳನ್ನು ಹಿಡಿದು ಸಿದ್ಧರಾದರು. ಮತ್ತು ಆ ರಾಜರನ್ನು ಹೊಡೆಯಲು ಹೋದರು. ಅವರು ಬಿಡುತ್ತಿದ್ದ ಪಾಶಗಳು, ಶಸ್ತ್ರಗಳು ರಾಜನ ಮೈ ಮೇಲೆ ಬಿದ್ದವು. ಆದರೆ ಒಂದು ಶಸ್ತ್ರವು ಅವನ ಶರೀರವನ್ನು ಸೇರಲಿಲ್ಲ. ತಮ್ಮ ಎಲ್ಲಾ ಶಸ್ತ್ರಗಳು ವ್ಯರ್ಥವಾಗಿ ಹೋದುದನ್ನು ಕಂಡು ಆ ಮ್ಲೇಂಚರು ಬಹಳ ಹೆದರಿದರು. ಅವರು ಅಂಜಿಕೆಯಿಂದ ನಿರ್ಜೀವರಾದರು. ಕಾರಣ ಅವರಿಗೆ ಒಂದು ಹೆಜ್ಜೆ ಮುಂದಿಡಲು ಸಾಧ್ಯವಾಗದಂತಾಯಿತು. ಅವರ ಚೈತನ್ಯವು ಹೊರಟು ಹೋಯಿತು. ಮತ್ತೆ ಹರೇ ಕೃಷ್ಣ. ಧನ್ಯವಾದ. ಲಕ್ಷ್ಮೀ ದೇವಿ ಮಾತಾಡ್ತಾರೆ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಡ್ತಾರೆ. ಹೇಳ್ಬೇಕು ಮತ್ತು ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಆದರೆ ಒಂದು ಶಸ್ತ್ರವು ಅವನ ಶರೀರವನ್ನು ಸೇರಲಿಲ್ಲ. ತಮ್ಮ ಎಲ್ಲ ಶಸ್ತ್ರಗಳು ವ್ಯರ್ಥವಾಗಿ ಹೋದದ್ದನ್ನು ಕಂಡು ಆ ಮ್ಲೇಂಚರು ಬಹಳ ಹೆದರಿದರು. ಅವರು ಅಂಜಿಕೆಯಿಂದ ನಿರ್ಜೀವರಾದರು. ಕಾರಣ ಅವರಿಗೆ ಒಂದೂ ಹೆಜ್ಜೆ ಮುಂದಿಡಲು ಸಾಧ್ಯವಾಗದಂತಾಯಿತು. ಅವರ ಚೈತನ್ಯವು ಹೊರಟು ಹೋಯಿತು ಮತ್ತು ಆ ಯವನರ ಶಸ್ತ್ರಗಳು ನಿಂತು ಹೋದವು. ಆ ರಾಜನನ್ನು ಕೊಲ್ಲಬೇಕೆಂದು ಬಂದವರು ಅವರೆಲ್ಲರೂ ದೀನ ಮುದ್ರೆಯಿಂದ ನಿಂತುಕೊಂಡರು. ಆ ಸಮಯದಲ್ಲಿ ರಾಜನ ಶರೀರದಿಂದ ಒಬ್ಬ ಸರ್ವಾಂಗ ಸುಂದರವಾದ ಸ್ತ್ರೀಯು ಉತ್ಪನ್ನಳಾದಳು. ಅವಳ ಮೈಯಿಂದ ಸುಗಂಧ ವಾಸನೆ ಬರುತ್ತಿತ್ತು ಮತ್ತು ದಿವ್ಯವಾದ ಅಲಂಕಾರದಿಂದ ಶೋಭಿಸುತ್ತಿದ್ದಳು ಮತ್ತು ಉತ್ತಮೋತ್ತಮವಾದ ಪೀತಾಂಬರವನ್ನು ಹುಟ್ಟಿದ್ದಳು. ದಿವ್ಯ ಮಾಲೆಯನ್ನು ಧರಿಸಿದ್ದಳು. ಅವಳು ಕ್ರೋಧದಿಂದ ನೋಡ ಹತ್ತಿದಳು. ಅವಳ ಕೋಪದ ಕಣ್ಣುಗಳಿಂದ ಬೆಂಕಿಯ ಕಿಡಿ ಉದುರುತ್ತಿದ್ದವು. ಅವಳು ತನ್ನ ಕೈಯಲ್ಲಿ ಚಕ್ರವನ್ನು ಎತ್ತಿದಳು. ಆಗ ಅವಳು ಕಾಲರಾತ್ರಿಯಂತೆ ಕಾಣ ಹತ್ತಿದಳು. ಆ ಸ್ತ್ರೀಯು ಮೊದಲೇ ದುಃಖ ಸಂತೃಪ್ತರಾದ ಆ ಮ್ಲೇಂಚನ ಮೇಲೆ ಸಿಟ್ಟಿನಿಂದ ಓಡಿದಳು ಮತ್ತು ಪಾಪಿಗಳಾದ ಮ್ಲೇಂಚರನ್ನು ಕೊಂದು ಹಾಕಿದಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೊಂದು ಹಾಕಿದಳು ಇಷ್ಟರಲ್ಲಿ ಆ ರಾಜನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಷ್ಟರಲ್ಲಿ ಆ ರಾಜರು ಎಚ್ಚೆತ್ತನು. ಅವನು ಆ ಅದ್ಭುತ ಕೃತ್ಯವನ್ನು ನೋಡಿದನು. ಆ ಮ್ಲೇಚ್ಛರರ ಸಮೂಹವನ್ನು ಕೊಂದದ್ದು ಕಂಡು ರಾಜನಿಗೆ ಆನಂದವಾಯಿತು. ಅವನು ಮನಸ್ಸಿನಲ್ಲಿ ಅಂದನು, ನನ್ನ ಶತ್ರುಗಳಾದ ಅವರನ್ನು ಯಾರು ಕೊಂದಿರಬಹುದು? ನನ್ನ ಹಿತಕರ್ತರಾರು ಈ ಕೆಲಸವನ್ನು ಯಾರು ಮಾಡಿರಬಹುದು? ರಾಜನು ಆಶ್ಚರ್ಯಚಕಿತನಾಗಿ ಯೋಚಿಸಿದನು. ಅಷ್ಟರಲ್ಲಿ ಆಕಾಶವಾಣಿ ಆಯಿತು. ಭಗವಂತನಾದ ಕೇಶವನ ಹೊತ್ತು ಈ ಕೆಲಸವಾಗಲು ಸಾಧ್ಯವಾಗಲಾರದು. ಆ ಆಕಾಶವಾಣಿಯನ್ನು ಕೇಳಿ ರಾಜನ ನೇತ್ರಗಳು ಬಂದಿದೆ ಮಾತಾಜಿ ನೋಡಿ. ನೋಡ್ತಿದ್ದೀನಿ. ಬಂದಿದೆ ಮಾತಾಜಿ. ನೀರಿನಿಂದ ತುಂಬಿಕೊಂಡು ಮತ್ತು ಆನಂದದಿಂದ ಕಣ್ಣೀರು ಬರಹತ್ತಿದವು. ಅನಂತರ ಆ ಅರಸನು ಅಡವಿಯಲ್ಲಿ ಯಾವ ವಿಘ್ನ ಬಾರದೆ ಪಟ್ಟಣಕ್ಕೆ ಬಂದನು. ಆ ಧರ್ಮ ಬುದ್ಧಿಯುಳ್ಳ ವಸುರತ ರಾಜನು ಇಂದ್ರನಂತೆ ಪೃಥ್ವಿಯ ರಾಜ್ಯವಾಳಿದನು. ವಸಿಷ್ಠ ಋಷಿಗಳು ಅನ್ನುತ್ತಾರೆ, ರಾಜ, ಯಾರ ನರಶ್ರೇಷ್ಠರಲ್ಲಿ ಈ ಅಮಲಕ್ಕಿ ಏಕಾದಶಿಯ ವ್ರತವನ್ನು ಮಾಡುತ್ತಾರೋ ಅವರು ವೈಕುಂಠಕ್ಕೆ ಹೋಗುತ್ತಾರೆ. ಇದರಲ್ಲಿ ಸಂಶಯವಿಲ್ಲ. ಶ್ರೀ ಬ್ರಹ್ಮ ಪುರಾಣದಲ್ಲಿಯ ಅಮಲಕ್ಕಿ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ಏಕಾದಶಿ ಮಹಿಮೆ ನೋಡೋಣ. ಕೇಳಿಸ್ತಾ ಇದೆಯಾ ಮಾತಾಜಿ? ಸೊ ಆಮಲಕ್ಕಿ ಏಕಾದಶಿ ಮಹಿಮೆಯನ್ನ ನೋಡೋಣ. ಇದುವರೆಗೂ ಓದಿದ್ವಿ. ಸೊ ಎಷ್ಟು ಚೆನ್ನಾಗಿ ಹೇಗೆ ಅವನು ವ್ಯಾಧ ಅಂದ್ರೆ ಒಬ್ಬ ಬೇಡ, ಅವನು ಹೇಗೆ ಪುಣ್ಯವನ್ನ ಸಂಪಾದಿಸ್ಕೊಂಡ
ಎಷ್ಟು ವ್ಯಾಘ್ರವಾದಂತಹ ಒಬ್ಬ ವ್ಯಕ್ತಿ ಪುಣ್ಯವನ್ನ ಸಾಧಿಸ್ಕೊಂಡ ಅನ್ನೋದನ್ನ ಈ ಆಮಲಕ್ಕಿ ಏಕಾದಶಿ ಹೇಳುತ್ತೆ. ಈ ಆಮಲಕ್ಕಿ ಅಂತಂದ್ರೆ ಇದು ನೆಲ್ಲಿ ಗಿಡ. ಇದಕ್ಕೆ ನಾವು ಧಾತ್ರಿ ಮರ ಅಂತನೂ ಕೂಡ ಹೇಳ್ತೇವೆ. ಮತ್ತೆ ಈ ಏಕಾದಶಿಯ ಮಹಿಮೆಯನ್ನ ಈ ವಶಿಷ್ಠರು, ಈ ಒಂದು ಆಮಲಕ್ಕಿ ಏಕಾದಶಿಯನ್ನ ವಶಿಷ್ಠರು ಬಹಳ ಹೊಗಳಿದ್ದಾರೆ. ಇದರ ಒಂದು ಕನ್ಕ್ಲೂಷನ್ ಅನ್ನು ಕೊಟ್ಟವರು ಮತ್ತೆ ಈ ಒಂದು ಪರಿಚಯವನ್ನ ಕೊಟ್ಟವರು ಕೂಡ ವಶಿಷ್ಠ ಮುನಿಗಳು. ಸೊ ಇಲ್ಲಿ ವಶಿಷ್ಠರು ಇದನ್ನ ತಿಳಿಸಿದ್ದಾರೆ. ಈ ಒಂದು ಏಕಾದಶಿಯನ್ನ ಮಾಡೋದ್ರಿಂದ ನಾವು 100,000 ಗೋವುಗಳ ದಾನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತಂತೆ ನಮಗೆ. ಸೊ ನೋಡೋಣ ಈ ಒಂದು ಕಥೆಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ. ಸೊ ಇದು ಒಂದು ಕೃತಯುಗದ ಕಥೆ. ಆ ಕೃತಯುಗದಲ್ಲಿ ವೈದಿಶ ಎಂಬ ಒಂದು ನಗರ, ಆ ವೈದಿಶ ನಗರ ಬಹಳ ಸಮೃದ್ಧಿಯಾಗಿತ್ತು. ಬಹಳ ಒಂದು ಇದರಿಂದ ಐಶ್ವರ್ಯ ಮತ್ತೆ ಜೊತೆಗೆ ಎಲ್ಲ ಸಂಪನ್ಮೂಲಗಳಿಂದ ಆಹಾರ ಎದಕ್ಕೂ ಕೂಡ ಕೊರತೆ ಇರ್ಲಾರ್ದೆ ಬಹಳ ಒಂದು ಸಂಪದ್ಭರಿತವಾದಂತಹ ನಗರ ಆ ವೈದಿಶ ನಗರ ಆಗಿತ್ತು. ಸೊ ಅದರ ರಾಜ, ಇದೆಲ್ಲ ಕಾರಣ ಆ ರಾಜನಿಂದಾನೆ. ಹಾಗಾಗಿ ಆ ರಾಜನ ಹೆಸರು ಚೈತ್ರರಥ ಎಂಬ ರಾಜ ಅಲ್ಲಿ ಇದ್ದ. ಅವನು ಒಬ್ಬ ಧರ್ಮವಂತ, 2 ತರನಾದಂತಹ ಗುಣವನ್ನ ಅವನು ಮುಖ್ಯವಾಗಿ ಹೊಂದಿದ್ದ. ಇವನು ಚೈತ್ರರಥ ಅನ್ನೋನು, ಇವನು ಮಹಾ ಧರ್ಮಾತ್ಮನಾಗಿದ್ದ, ಮತ್ತೆ ಜೊತೆಗೆ ಅವನು ಸತ್ಯವಂತನಾಗಿದ್ದ. ಸೊ ಸತ್ಯವಂತನಾದಂತಹ ರಾಜ. ಸೊ ಈ 2 ಗುಣಗಳಲ್ಲಿ ಅವನು ಮುಖ್ಯವಾದಂತಹ ಒಂದು ತನ್ನ ವ್ಯಕ್ತಿತ್ವವನ್ನ ತೋರಿಸ್ತಿದ್ದ ಇವುಗಳಿಂದ. ಸೊ ಅವನ ರಾಜ್ಯದ ಪ್ರಜೆಗಳು ಕೂಡ ಹಾಗೇನೆ ಇದ್ರು. ಇವನು ಹೇಗೆ ಮಹಾಧರ್ಮಿಷ್ಠನಾಗಿದ್ನೋ, ಧರ್ಮವನ್ನ ಪಾಲಿಸ್ತಿದ್ದನೋ, ಹೇಗೆ ಸತ್ಯವನ್ನ ತನ್ನ ಧರ್ಮವನ್ನಾಗಿ ಅವನು ತಿಳ್ಕೊಂಡಿದ್ನೋ, ಹಾಗೇನೆ ಅವರ ಪ್ರಜೆಗಳನ್ನು ಕೂಡ ಅದೇ ತರ ಇದ್ರು ಆ ರಾಜ್ಯದ ಪ್ರಜೆಗಳು. ಮತ್ತೆ ಹೇಗೆ ರಾಜ ವಿಷ್ಣು ಭಕ್ತನಾಗಿದ್ನೋ, ಪ್ರಜೆಗಳನ್ನು ಕೂಡ ವಿಷ್ಣು ಭಕ್ತರಾಗಿದ್ರು. ಅವ್ರೆಲ್ಲರನ್ನೂ ಕೂಡ ಸೇರ್ಕೊಂಡು ಇಡೀ ರಾಜ್ಯದ ಜನತೆ ಜೊತೆಗೆ ರಾಜನೂ ಕೂಡ ಏಕಾದಶಿ ವೃತ್ತವನ್ನ ಬಿಡಲಾರದೆ ಅವರು ಆಚರಿಸ್ತಾ ಇದ್ರು. ಪ್ರತಿಯೊಂದು ಏಕಾದಶಿನೂ ಕೂಡ, ಒಂದು ತಿಂಗಳಲ್ಲಿ ಬರುವಂತಹ 2 ಏಕಾದಶಿಯನ್ನು ಕೂಡ ಅವರು ಆಚರಿಸ್ತಾ ಇದ್ರು. ಸೊ ಒಂದು ದಿನ ಈ ಒಂದು ಆಮಲಕ್ಕಿ ಏಕಾದಶಿ ಅಂತಂದ್ರೆ ಈ ಒಂದು ನಾವು ಹೇಳ್ತೇವೆ ಪಾಲ್ಗುಣ ಮಾಸದ ಈ ಒಂದು ಶುಕ್ಲ ಪಕ್ಷದ ಏಕಾದಶಿ ಅಂತ ಹೇಳ್ತೇವೆ. ಇದಕ್ಕೆ ಆಮಲಕ್ಕಿ ಏಕಾದಶಿ ಅಂತ ಹೇಳ್ತೇವೆ, ನೆಲ್ಲಿ ಏಕಾದಶಿ, ಧಾತ್ರಿ ಏಕಾದಶಿ ಅಂತನೂ ಕೂಡ ಹೇಳ್ತೇವೆ. ಸೊ ಈ ಒಂದು ಏಕಾದಶಿಯ ಒಂದು ಬರುವಿಕೆ ಅವ್ರಿಗೆ ಎಲ್ಲರೂ ಕೂಡ ಖುಷಿ. ಅಲ್ಲಿ ಆ ರಾಜ್ಯದಲ್ಲಿ ಹೇಗಿತ್ತು ಅಂತಂದ್ರೆ ಕೇವಲ ದೊಡ್ಡವರಷ್ಟೇ ಈ ವ್ರತವನ್ನ ಆಚರಿಸ್ತಾ ಇರ್ಲಿಲ್ಲ. ಪ್ರತಿಯೊಬ್ರು ಮಕ್ಕಳು, ಹುಡುಗರು, ಮುದುಕರು, ಮಹಿಳೆಯರು, ಪುರುಷರು ಪ್ರತಿಯೊಬ್ಬರೂ ಕೂಡ ಈ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾ ಇದ್ರಂತೆ. ಹಾಗಾಗಿ ಆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಕ್ಷಮ ಅಂತಂದ್ರೆ ಇದು ಒಂದು ಬಡತನ, ಮತ್ತೆ ಸಂಕಷ್ಟ, ನೋವು, ದುಃಖ ಯಾವುದೂ ಕೂಡ ಈ ದೈವಿ ಕ್ಲೇಶಗಳೇನಂತೀವಿ ಆ ಯಾವುದೂ ಕೂಡ ಇರ್ಲಿಲ್ಲಂತೆ. ಹಾಗಾಗಿ ಈ ಒಂದು ಸುಕ್ಷೇಮವಾಗಿರುವಂತಹ, ಆರೋಗ್ಯಭರಿತವಾಗಿರುವಂತಹ, ಸಂಪದ್ಭರಿತವಾಗಿರುವಂತಹ, ಸಮೃದ್ಧಿ ಆಗಿರುವಂತಹ ರಾಜ್ಯ ಈ ಒಂದು ಪಟ್ಟಣ, ಈ ಒಂದು ಆ ರಾಜ್ಯ ಯಾವ್ದು ಚೈತ್ರರಥನ ರಾಜ್ಯ ಆಗಿತ್ತಂತೆ. ಸೊ ಹೀಗೆ ಈ ಒಂದು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಒಂದು ದಿನ ಬಂತು. ಊರಿನ ಜನರೆಲ್ಲ ಮಕ್ಕಳನ್ನ ಹಿಡಿದು ಮುದುಕರ ತನಕನೂ ಕೂಡ ಎಲ್ಲರೂ ಕೂಡ ಒಂದು ನದಿಯಲ್ಲಿ ಸ್ನಾನವನ್ನ ಮಾಡಿ ರೆಡಿ ಆದ್ರಂತೆ ಈ ಒಂದು ಏಕಾದಶಿಯನ್ನ ಮಾಡ್ಲಿಕ್ಕೆ. ರಾಜ ಮತ್ತು ಎಲ್ಲ ಪ್ರಜೆಗಳು, ಯಾಕಂದ್ರೆ ಈ ಆಮಲಕ್ಕಿ ಏಕಾದಶಿ ಅಂತಂದ್ರೆ ನೆಲ್ಲಿ ಮರದ ಕಡೆಗನೆ ಹೋಗ್ಬೇಕಲ್ಲ ಅವರು. ಹಾಗಾಗಿ ರಾಜ ಮತ್ತು ಎಲ್ಲ ಪ್ರಜೆಗಳು ಆ ಒಂದು ನೆಲ್ಲಿ ಮರದ ಕೆಳಗಡೆ ಬಂದು ಕುಂಭ ಅಂತಂದ್ರೆ ಕಲಶ, ಆ ಕಲಶೆಯನ್ನ ಸ್ಥಾಪನೆ ಮಾಡಿದ್ರಂತೆ. ನೆಲ್ಲಿ ಮರ ಅಂದ್ರೆ ಗುಡ್ಡದ ನೆಲ್ಲಿ ಮರ, ಆ ಗುಡ್ಡದ ನೆಲ್ಲಿ ಮರದ ಕೆಳಗಡೆ ಒಂದು ಕಲಶವನ್ನ ಇಟ್ರೆ ಅಂದ್ರೆ ಕುಂಭವನ್ನ ಸ್ಥಾಪನೆ ಮಾಡಿದ್ರಂತೆ ಎಲ್ರನ್ನೂ ಕೂಡ. ಸೊ ಮಾಡಿ ಪರಶುರಾಮನನ್ನ ಆಹ್ವಾನಿಸಿದ್ರಂತೆ. ಸೊ ಅವನನ್ನ ಪೂಜಿಸಿದ್ರಂತೆ. ಯಾರು ಆ ಕಲಶನ ಸ್ಥಾಪನೆ ಮಾಡಿದಂತ ಪರಶುರಾಮ ನನ್ನ ಆಹ್ವಾನಿಸಿ ಪೂಜಿಸಿದ್ರಂತೆ. ಸೊ ಪೂಜಿಸಿ ಈ ತರನಾಗಿ ಅವರು ಪ್ರಾರ್ಥಿಸ್ತಾರೆ. ಅಲ್ಲಿ ಪ್ರಾರ್ಥನೆಗಳನ್ನ ನಾವು ನೋಡಿದ್ವಿ ಈಗಾಗ್ಲೇನೆ, ಎಷ್ಟೊಂದು ಪ್ರಾರ್ಥನೆಗಳನ್ನ ಕೇಳಿದ್ವಿ. ಸೊ ಜಾಮದಗ್ನಿಯ ನಮಸ್ತೇಸ್ತು ರೇಣುಕಾ ನಂದ ವರ್ಧನ ಆಮಲಕೀಕೃತ ಛಾಯಾ ಭುಕ್ತಿ ಮುಕ್ತಿ ವರಪ್ರದ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಹೇ ಜಮದಗ್ನಿಯ ಮಗನಾದಂತಹ ಪರಶುರಾಮನೇ, ರೇಣುಕೆಗೆ ಆನಂದವನ್ನ ತಂದು ಕೊಡುವಂತಹ ಈ ಒಂದು ರೇಣುಕೆಯ ಮಗನೇ, ಈ ನೆಲ್ಲಿಯ ನೆರಳಲ್ಲಿ ಇರುವಂತವನೇ. ಅಂದ್ರೆ ಪರಶುರಾಮ ಯಾವಾಗ್ಲೂ ಆ ನೆಲ್ಲಿಯ ನೆರಳಲ್ಲಿ ಇರ್ತಾನಂತೆ. ಹಾಗಾಗಿ ಜಮದಗ್ನಿಯ ಮಗನಾದ ಪರಶುರಾಮನಿಗೆ ಅಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ. ಸೊ ಇರುವಂತವನೇ. ಸೊ ನನಗೆ ಭುಕ್ತಿ ಮುಕ್ತಿ ಇರುವ ತನಕ ಏನು ನನಗೆ ಈ ಒಂದು
ಏನು ಈ ಪ್ರಾರ್ಥನೆಯಿಂದ ನನಗೆ ಮುಕ್ತಿಯನ್ನ ಕರುಣಿಸು ಅಂತ ಈ ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ತಾರಂತೆ. ಸೊ ಯಾರಿಗೆ ಜಮಗ್ದಗ್ನಿಗೆ ನಮಸ್ಕಾರ ಮಾಡಿ ಪರಶುರಾಮನಿಗೆ ಕುಂಭಕಲಶವನ್ನ ಇಡ್ತಾರಂತೆ. ಆಮೇಲೆ ಈ ಒಂದು ಧಾತ್ರಿ ಮರ ಅಂತ ಹೇಳಿದ್ವಿ. ಸೊ ಇದು ವಿಶೇಷವಾಗಿ ಧಾತ್ರಿ ಮರದಲ್ಲಿ, ನೆಲ್ಲಿ ಮರದಲ್ಲಿ ಲಕ್ಷ್ಮಿ ಒಂದು ಸನ್ನಿಧಾನ ಇರುತ್ತಂತೆ. ನಾವು ಕೇಳಿದ್ದೀವಿ ಕೆಲವೊಂದು ಕಡೆ. ನಾವು ಕೇವಲ ಈ ಒಂದು ಕಲಶವನ್ನ ಸ್ಥಾಪನೆ ಮಾಡಿ ಪರಶುರಾಮನ್ಗಷ್ಟೇ ಅಲ್ಲ, ನೆಲ್ಲಿ ಇದ್ರಲ್ಲಿ ಲಕ್ಷ್ಮಿಯ ಒಂದು ಸನ್ನಿಧಾನ ಇರೋದ್ರಿಂದ ಲಕ್ಷ್ಮಿಗೂ ಕೂಡ ನಾವು ಪ್ರಾರ್ಥನೆ ಸಲ್ಲಿಸ್ಬೇಕು. ಹಾಗಾಗಿ ಇದ್ರ ಧಾತ್ರಿ ಮರ ಅಂತ ಕರೀತೇವೆ. ಧಾತ್ರಿ ಅಂತಂದ್ರೆ ಲಕ್ಷ್ಮಿ, ಧಾತ್ರಿ, ಧಾತ್ರಿ, ಧಾತೃ, ಸಂಭೂತೆ, ಸರ್ವಪಾತಕ ನಾಶಿನಿ, ಆಮಲಕ್ಕಿ ಅಂತನೂ ಕೂಡ ಕರೀತಾರೆ. ನಮಸ್ತೋಭ್ಯಂ, ಗ್ರಹಣಾದ್ಯೋಕ್ತ ಮುನಿ ಮಮ ಅಂತ, ಗ್ರಹಣಾದ್ಯೋಕ್ತ ಮುನಿ ಮಮ ಅಂತ ಹೀಗೆ ಧಾತ್ರಿಯನ್ನ ನಮಸ್ಕಾರವನ್ನ ಮಾಡ್ತಾರಂತೆ. ನಮಸ್ಕಾರ ಮಾಡಿ ಆರ್ಘ್ಯವನ್ನ ಕೊಡ್ತಾರಂತೆ. ಆರ್ಘ್ಯವನ್ನ ಕೊಟ್ಟು ನಮಸ್ಕಾರ ಆದ್ಮೇಲೆ ಆಮಲಕ್ಕಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾರಂತೆ. ಸೊ ಆ ಪ್ರದಕ್ಷಿಣೆಗೂ ಕೂಡ ಧಾತ್ರಿ ಬ್ರಹ್ಮ ಸ್ವರೂಪಿಣಿ ಅವಳು. ಸೊ ತ್ವಂತು ರಾಮೇಣ ಪೂಜಿತ ಪ್ರದಕ್ಷಿಣೆ ವಿದಹದ ಹೇನ್ ಸರ್ವ ಪಾಪ ಹರಾಭವ ಅಂತ ಹೇಳ್ತಾರೆ. ಅಂದ್ರೆ ನೀನು ವಿಷ್ಣುವಿನ ಒಂದು ವಿಶೇಷ ಸನ್ನಿಧಾನದಂತೆ ಇದ್ದೀಯ. ಸೊ ರಾಮನಿಂದ ನೀನು ಗೌರವಿಸಲ್ಪಡ್ತೀಯ. ಹಾಗಾಗಿ ನಿನ್ನೆಗೆ ನಾವು ಪೂಜೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ನಾವು ಪ್ರದಕ್ಷಿಣೆಯನ್ನ ಮಾಡ್ತೇವೆ. ಇದನ್ನ ನೀನು ಸ್ವೀಕರಿಸು, ಮತ್ತೆ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡು ಅಂತ ಇಲ್ಲಿ ತಿಳಿಸ್ತಾರಂತೆ. ಎಲ್ಲರೂ ಕೂಡ ಪ್ರದಕ್ಷಿಣೆ ಬಂದು ಹೀಗೆ ಒಂದು ಪೂಜೆ ನಡೆಯುತ್ತಂತೆ ಆ ಒಂದು ಏಕಾದಶಿ ದಿನ. ಸೊ ಪ್ರತಿಯೊಂದು ಏಕಾದಶಿಯ ವ್ರತದಲ್ಲಿ ಈ ಒಂದು ಜಾಗರಣೆಯ ಒಂದು ವ್ಯವಸ್ಥೆ ಕೂಡ ಇರುತ್ತೆ. ಹಾಗೆದ್ದು ಪೂರ್ಣ ರೀತಿಯಾಗಿ ಮಾಡಿದಾಗ ಮಾತ್ರ ಈ ಒಂದು ಏಕಾದಶಿಯ ಒಂದು ನಮ್ಗೆ ಫಲ ಸಿಗ್ಲಿಕ್ಕೆ ಸಾಧ್ಯ. ಒಂದು ದಿನ ರಾತ್ರಿ ಈ ನೆಲ್ಲಿ ಮರದ ಕೆಳಗೆ, ಅಂದ್ರೆ ಅದೇ ದಿನ ರಾತ್ರಿ ನೆಲ್ಲಿ ಮರದ ಕೆಳಗೆ ಜಾಗರಣೆ ಮಾಡಿದ್ರಂತೆ ಎಲ್ರು ಕೂಡ, ಅಲ್ಲೇ ಹೇಳಿರೋ ಹಾಗೆ. ಸೊ ಮತ್ತೆ ಜೊತೆಗೆ ದೀಪೋತ್ಸವವನ್ನ ಕೂಡ ಸಾಲು ಸಾಲಾಗಿ ಹಚ್ಚಿದ್ರಂತೆ. ಭಗವದ್ಗೀತೆ, ಭಾಗವತಮು, ಭಜನೆ, ಮತ್ತೆ ಭಗವಂತನ ಸ್ತೋತ್ರ ಮುಂತಾದ ಕೆಲವೊಂದು ಒಳ್ಳೆ ಕಥಾಶ್ರವಣವನ್ನ ಇಲ್ಲಿ ಮಾಡಿದ್ರಂತೆ. ಮತ್ತೆ ಇದೇ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಾಧ ಹಾದು ಹೋಗ್ತಾ ಇರ್ತಾನೆ. ವ್ಯಾಧ ಅಂತಂದ್ರೆ ಈಗ ಹೇಳಿದ್ವಿ, ಅವನು ಬೇಡ. ಆ ಬೇಡ ಮನೆಗೆ ಹೋಗ್ತಾ ಇರ್ತಾನೆ. ಸೊ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಬಹಳ ದಣಿದಿರ್ತಾನೆ. ಹಾಗಾಗಿ ಅವನು ಮನೆಗೆ ಹೋಗ್ತಾ ಇರುವಾಗ ಆ ಸಂದರ್ಭದಲ್ಲೇ ಅಲ್ಲಿ ಈ ಒಂದು ಜಾಗ, ಎಲ್ಲಿ ಆಮಲಕ್ಕಿ ಗಿಡದ ಕೆಳಗಡೆ ಕಲಶವನ್ನ ಇಟ್ಟು ಪರಶುರಾಮನಿಗೆ ಮತ್ತೆ ಲಕ್ಷ್ಮಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೋ ಅಲ್ಲಿ ಪೂಜೆ ನಡೆದಿರೋದನ್ನ ನೋಡ್ಬಿಟ್ಟು ವ್ಯಾಧ ಹತ್ರ ಹೋಗ್ತಾನಂತೆ. ಆಶ್ಚರ್ಯಕರವಾಗಿ ಇಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ. ಈ ಒಬ್ಬ ಬೇಡ ಸಾಮಾನ್ಯನಾಗಿರ್ಲಿಲ್ಲ, ಅವನು ಬಹಳ ದೊಡ್ಡ ಮಹಾಪಾಪಿ. ಎಲ್ಲರನ್ನೂ ಕೂಡ ಊರಿನಿಂದ ಬಹಿಷ್ಕಾರ ಹಾಕಿದ್ರು ಅವನಿಗೆ. ಹಾಗಾಗಿ ಅವನು ಊರು ಹೊರಗಡೆ ಇರ್ತಿದ್ದ. ಆದ್ರೂ ಅವನು ಎಲ್ಲ ಒಂದು ಪ್ರಾಣಿ ಜೀವಿಗಳನ್ನ ಕೊಂದು ತಿನ್ನುವಂತಹ ಒಬ್ಬ ಜೀವಿ ಅವನಾಗಿದ್ದ. ಸೊ ಅವನ ಪಾಪಗಳು ಅಷ್ಟಿಷ್ಟಲ್ಲ, ಬಹಳಷ್ಟು ಕರ್ಮಗಳು ಪಾಪಗಳಿಂದಾನೇ ತುಂಬಿಕೊಂಡಿದ್ವು. ಮತ್ತೆ ಬಹಳಷ್ಟು ಜೀವಿಗಳನ್ನ ಅವನು ಕೊಂದಿದ್ದ. ಮತ್ತೆ ಅಧರ್ಮದ ಆಚರಣೆಯನ್ನು ಕೂಡ ಮಾಡ್ತಿದ್ದ. ಸೊ ಧರ್ಮದ ಆಚರಣೆ ಮಾಡ್ತಾ ಇರ್ಲಿಲ್ಲ. ಮತ್ತೆ ಅವನಿಗೆ ಯಾವುದೇ ರೀತಿಯಾದಂತಹ ಜಾತಿ, ನೀತಿ, ಧರ್ಮ ಇವುಗಳಲ್ಲಿ ಇಂತಿಷ್ಟುನು ಕೂಡ ಅವನಿಗೆ ನಂಬಿಕೆನೂ ಇರ್ಲಿಲ್ಲ, ಮತ್ತೆ ಜೊತೆಗೆ ಪಾಲಿಸ್ತಾನೂ ಇರ್ಲಿಲ್ಲ, ಆಚರಿಸ್ತಾನೂ ಇರ್ಲಿಲ್ಲ. ಸೊ ಅವನು ಈ ವ್ರತಾಚರಣೆ ನಡೆಯುವ ಜಾಗದಲ್ಲಿ ಬಂದು ಕುಳಿತನಂತೆ. ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಎಲ್ಲ ಕಥೆಯನ್ನ ಕೇಳ್ತಾ, ಯಾಕಂದ್ರೆ ಅಲ್ಲಿ ಭಗವದ್ಗೀತೆ, ಭಾಗವತಮ್ಮು, ಭಗವಂತನ ಸ್ತೋತ್ರ ನಡೀತಾ ಇತ್ತು. ಅದನ್ನೆಲ್ಲ ಕೂತ್ಕೊಂಡು ಕೇಳಿದ್ನಂತೆ, ಸೋಜುಗದಿಂದ ಕೇಳಿದ. ಸೊ ಪೂಜೆ ಮುಗಿದ ಮೇಲೆ ಎಲ್ರು ಏನ್ ಮಾಡ್ತಾರೆ, ತಮ್ಮ ಮನೆಗೆ ಹೋಗ್ತಾರೆ. ಆದ್ರೂ ಕೂಡ ಅಲ್ಲಿ ಜಾಗರಣೆ ನಡೆದಿತ್ತು. ಆ ಕಥೆಯನ್ನ ಕೇಳಲಿಕ್ಕೆ ಅವನು ಕೂಡ ಜಾಗರಣೆಯಿಂದ ಇದ್ದ. ಯಾರು ಇವನು ವ್ಯಾಧ ಬೇಡ, ಅವನು ಕೂಡ ಜಾಗರಣೆ ಮಾಡಿದ್ನಂತೆ ಆ ನೆಲ್ಲಿ ಮರದ ಕೆಳಗಡೆ. ಎಲ್ಲಿ ಈ ಪರಶುರಾಮ ಮತ್ತೆ ಈ ಲಕ್ಷ್ಮೀ ವಾಸಿಸ್ತಾಳ ಅಲ್ಲಿ ಪೂಜೆ, ಅವನು ಕೂಡ ಪೂಜೆ ಮಾಡಿದ್ನಂತೆ. ಮತ್ತೆ ಸ್ವಲ್ಪ ಸಮಯದ ನಂತರ ಏನಾಯ್ತು, ಅವರೆಲ್ಲರೂ ಕೂಡ ಆ ಮನೆಗೆ ಹೋದ್ರಂತೆ. ಸೊ ಇವನು ಕೂಡ ತನ್ನ ಮನೆಗೆ ಹೋದ್ನಂತೆ. ಸೊ ಅವನು ಬಹಳಷ್ಟು ದಣಿದಿರೋದ್ರಿಂದ, ಅವನು ಹಸಿವಾಗಿರೋದ್ರಿಂದ ಅವನು ಈ ಎಲ್ಲ ಪಾರಾಯಣ ಇದು ಕೇಳಿ ತನ್ನ ಮನೆಗೆ ಹೋದ್ನಂತೆ. ಆಮೇಲೆ ಸ್ವಲ್ಪ ದಿನ ಕಳೆಯಿತು. ಸ್ವಲ್ಪ ದಿನವಾದ್ಮೇಲೆ ನಮ್ಮ ಶಕ್ತಿ ಮುಗಿದ್ಮೇಲೆ, ನಮ್ಮ ಕರ್ಮಗಳು ಮುಗಿದ ಮೇಲೆ ಸೊ ನಾವು ಹೋಗ್ಲೇಬೇಕು. ಭಗವಂತ ಎಲ್ಲಿ ಕಳಿಸ್ತಾನೋ ಅಲ್ಲಿ ನಾವು ಹೋಗ್ಲೇಬೇಕು. ಹಾಗೆ ಈ ಬೇಡನ ಆಯಸ್ಸು ಕೂಡ ಮುಗಿಯಿತಂತೆ. ಸೊ ದೊಡ್ಡ ಪಾಪಿ, ಮಹಾಪಾಪಿ ಆದಂತಹ ಈ ಇವನು ವ್ಯಾಧ ಬೇಡ, ಮಹಾಪಾಪಿ ಆದಂತಹ ಬೇಡ
ಏನು ಆದ ಅಂತಂದ್ರೆ ಮುಂದಿನ ಅವನು ತೀರಿ ಹೋದ್ಮೇಲೆ ಅವನ ಮುಂದಿನ ಜನ್ಮ ಏನಾಗಿ ಹುಟ್ಟಿದ್ನಂತಂದ್ರೆ ಅವನು ಈ ಒಂದು ಜಯಂತಿ ಎಂಬ ನಗರ ಅಂತೆ. ಸೊ ಜಯಂತಿ ಎಂಬ ಒಂದು ಪಟ್ಟಣ, ಅಲ್ಲಿ ವಿದುರಥ ಎಂಬ ಒಬ್ಬ ರಾಜನಿದ್ನಂತೆ. ಸೊ ಜಯಂತಿ ಎಂಬ ನಗರದಲ್ಲಿ ವಿದುರಥನೆಂಬ ಒಬ್ಬ ರಾಜ. ವಿದುರಥ ಎಂಬ ರಾಜನಿಗೆ ಒಬ್ಬ ಮಗ ಹುಟ್ಟಾನೆ. ಸೊ ಅವನ ಹೆಸರು ವಸುರಥ. ವಸುಂಧರೆ ಅಂದ್ರೆ ಭೂಮಿಯ ಒಂದು ರಥ, ಹಾಗಾಗಿ ವಿದುರ ರಥ. ಅವನ ಮಗನ ಹೆಸರು ವಸುರಥ. ಅವನು ಜನ್ಮ ತಾಳಿದ್ನಂತೆ. ಅಂದ್ರೆ ಈ ಹಿಂದಿನ ಜನ್ಮದ ಇವನು ಹೇಗೆ ಏಕಾದಶಿಯ ವ್ರತಾಚರಣೆ ಮಾಡಿದ್ನೋ, ಹೇಗೆ ಎಲ್ಲ ಒಂದು ಸತ್ಕಥೆಯನ್ನ ಅವನು ಕೇಳಿದ್ನೋ, ಆ ಒಂದು ಒಳ್ಳೆಯ ಫಲವಾಗಿ ಅವನು ಇಷ್ಟು ಒಂದು ರಾಜ್ಯ ಮನೆತನದಲ್ಲಿ ಹುಟ್ಟಿದ್ನಂತೆ. ಸೊ ಇಷ್ಟು ಒಂದು ಅಂತ ಒಬ್ಬ ಪಾಪಿ ಅಂದ್ರೆ ಅಷ್ಟು ಅವನ ಪಾಪಗಳ ನಿರ್ನಾಮವಾದಂತೆ ಕೇವಲ ಈ ಆಮಲಕ್ಕಿ ಏಕಾದಶಿಯ ಮಹಾತ್ಮೆಯನ್ನ ಕೇಳಿ ವ್ರತಾಚರಣೆಯನ್ನ ಮಾಡಿ ಜಾಗರಣೆಯನ್ನ ಮಾಡಿದ್ದಕ್ಕೆ ಅವನು ತನ್ನ ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆಯ ಸಂಪದ್ಭರಿತವಾದಂತಹ ಒಂದು ಒಳ್ಳೆಯ ರಾಜ್ಯ ಮನೆತನದಲ್ಲಿ ಹುಟ್ಟಿದ್ನಂತೆ. ಇಲ್ಲಿ ಈ ವಸುರಥ ರಾಜ ದೊಡ್ಡವನಾಗಿ ರಾಜಭಾರ ಕಾಪಾಡ್ಕೊಳ್ಬೇಕು ಅಂತ ಒಂದು ಸಾಮರ್ಥ್ಯ ಅವನಲ್ಲಿ ಬಂದಾಗ ಎಲ್ಲ ರಾಜಗಳನ್ನ ಗೆದ್ದು ಒಬ್ಬ ದೊಡ್ಡ ರಾಜ್ಯನಾಗಿ ಸೊ ಮೆರಿತಾನೆ. ಸೊ ಒಳ್ಳೆ ಗುಣಗಳು ಇವನ ಹತ್ರ ಇರುತ್ತೆ. ಮತ್ತೆ ಜೊತೆಗೆ ಎಲ್ಲ ರಾಜರುಗಳನ್ನು ಸೋಲಿಸಿ ಮತ್ತಷ್ಟು ರಾಜ್ಯವನ್ನ ಸಂಪದ್ಭರಿತವಾಗಿ ಮಾಡ್ತಾನೆ ಈ ವಿದುರ. ಇವನಿಂದಾಗಿ ಅವನ ರಾಜ್ಯ ಮತ್ತಷ್ಟು ಅಭಿವೃದ್ಧಿಯನ್ನ ಹೊಂದುತ್ತೆ. ಆದ್ರೂ ಕೂಡ ಎಲ್ಲಿ ಚೆನ್ನಾಗಿ ನಡೀತಾ ಇರುತ್ತೋ ಅಲ್ಲಿ ಕೆಲವೊಂದು ವೈರಿಗಳು ಇದ್ದೇ ಇರ್ತಾರೆ. ಸೊ ಅನ್ನೋದಕ್ಕೆ ಉದಾಹರಣೆ ಕೂಡ ಇದ್ದೇ ಇರುತ್ತೆ. ಇಲ್ಲಿನೂ ಕೂಡ ಹಾಗೇನೆ. ಸೊ ಇವನು ವಸುರಥ ರಾಜ ಒಮ್ಮೆ ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ. ಒಮ್ಮೆ ಬೇಟೆ ಆಡ್ಲಿಕ್ಕೆ ಹೋದಾಗ ಅಲ್ಲಿ ಇವನು ಸ್ವಲ್ಪ ದಿನಗಳ ಹಿಂದೆ ಈ ಮ್ಲೆಂಚರ್ಸ್ ಅಂತ ಹೇಳ್ತೇವೆ, ಮ್ಲೆಂಚರ್ ಸಮೂಹ ಅವರು ಇವನನ್ನ ನೋಡ್ತಾರೆ ಬೇಟೆ ಆಡ್ಲಿಕ್ಕೆ ಹೋದಾಗ. ಈ ಮ್ಲೆಂಚರ್ ಸಮೂಹವನ್ನ ಸೋಲಿಸಿ ಅವರನ್ನ ಸದೆಬಡಿದು ಅವರ ರಾಜ್ಯವನ್ನ ಕಬಳಿಸಿದವನು ಈ ವಸುರಥ. ಅದನ್ನ ನೆನಪಿಟ್ಕೊಳ್ತಾರೆ. ಅವಾಗ ಇವನು ಬೇಟೆ ಆಡ್ಲಿಕ್ಕೆ ಬಂದದನ್ನ ನೋಡಿ ಇವನನ್ನ ಬಿಡಬಾರದು ನಾವು ಅಂತ ಹೇಳಿ, ಸೊ ಇದಕ್ಕೆ ಹೇಳ್ತಾರೆ ಹನ್ಯತಾ ಚಾಯಂ ಪೂರ್ವ ವಿರುದ್ಧತಿಯೇ ಅಂತ ಹೇಳಿ ಅನೇಕ ಸೊ ಹಿತವನ್ನು ಇದು ಅನೇನ ಹಿತಂ ಪೂರ್ವಂ ಪಿತರೋ ಮಾತಂ ಸುತ ಅಂತ ಹೇಳಿ, ಅಂದ್ರೆ ಹಿಂದಿನ ವೈರಿಗಳನ್ನು ನಾವು ನೆನಪಿಸಿಕೊಂಡು ಕೊಲ್ಲಿಗೆ ಬರ್ತೇವೆ ಸಂದು ಬಂದರಂತೆ. ಅವನು ಎಲ್ಲಿರ್ತಾನೋ ಅಲ್ಲಿ ಎಲ್ಲ ಆಯುಧಗಳನ್ನ ಅಸ್ತ್ರಶಸ್ತ್ರಗಳನ್ನ ಬಿಡ್ಲಿಕ್ಕೆ ಮುಂದಾದ್ರಂತೆ ಎಲ್ಲರನ್ನೂ ಕೂಡ. ಇವನು ಬೇಟೆಗೆ ಹೋಗ್ತಾ ಇರ್ತಾನೆ, ಇವನು ಅವರನ್ನ ನೋಡಿರೋದಿಲ್ಲ. ಅವರು ಇವನನ್ನ ನೋಡಿ ಹಿಂಬಾಲಿಸಿ ಎಲ್ಲ ಶಸ್ತ್ರಗಳನ್ನ ಅವನ ಮೇಲೆ ಪ್ರಹಾರ ಮಾಡಿದ್ರಂತೆ. ಆದ್ರೂ ಕೂಡ ಇಲ್ಲಿ ಈ ವಸುರಥ ಸಾಯ್ಲಿಲ್ಲ. ಸೊ ಕೇವಲ ಮೂರ್ಛೆ ಹೋಗಿ ಬಿದ್ನಂತೆ. ನೋಡಿ ಎಷ್ಟೊಂದು ಈ ವ್ರತದ ಆಚರಣೆಯಲ್ಲಿ ಒಂದು ಶಕ್ತಿ ಇದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಆಗ ರಾಜ ಸಾಯದೆ ಮೂರ್ಛೆ ಹೋಗ್ತಾನೆ. ಆಗ ಅವನಿಂದ ಒಂದು ಸುಂದರವಾದ ಕನ್ಯೆ ಹೊರ ಬರ್ತಾಳೆ. ಬಹಳ ಸುಂದರವಾಗಿರ್ತಾಳೆ. ಮತ್ತೆ ಇಲ್ಲೇ ಹೇಳಿರೋ ಹಾಗೆ ಕೈಯಲ್ಲಿ ಒಂದು ಚಕ್ರವನ್ನ ಹಿಡ್ಕೊಂಡಿರ್ತಾಳೆ. ಹೊರಗೆ ಬಂದು ಅಲ್ಲಿ ಏನು ಲೆಂಚರ್ಸ್ಗಳು ಇವನನ್ನ ಕೊಂದು ಹಾಕ್ಲಿಕ್ಕೆ ಮುಂದೆ ಬರ್ತಿರ್ತಾರೋ ಅವರನ್ನೆಲ್ಲ ಸದೆಬಡಿದು ಅವರನ್ನ ಸಾಯಿಸಿ ಬಿಡ್ತಾಳಂತೆ. ಅಂದ್ರೆ ಇವಳು ಬಂದಿರೋದು ಆ ರಾಜನ ಒಂದು ದೇಹದಿಂದಾನೆ. ಸೊ ಅವನ ದೇಹದಿಂದಾನೇ ಹೊರಬಂದು ಅವರನ್ನೆಲ್ಲ ಸದೆಬಡಿಸಿ ಸಾಯಿಸ್ಬಿಡ್ತಾಳಂತೆ. ಆವಾಗ ಈ ವಸುರಥನಿಗೆ ಎಚ್ಚರವಾಗುತ್ತೆ. ಎಚ್ಚರವಾಗಿ ಮುಂದೆ ನೋಡ್ತಾನೆ. ಎಲ್ಲ ವೆಂಚರಸ್ಗಳು ಕೂಡ ಸತ್ತು ಬಿದ್ದಿರ್ತಾರೆ. ಅವನು ಎಚ್ಚರವಾಗಿ ನೋಡ್ತಾನೆ, ಎಲ್ಲ ವೆಂಚರಸ್ಗಳು ಸತ್ತು ಬಿದ್ದಿರ್ತಾರೆ. ಅವಾಗ ದಿಗ್ಭ್ರಮೆಗೊಳ್ತಾನೆ, ಯಾರು ಇದನ್ನ ಮಾಡಿರೋದು? ಸೊ ನಾನು ಮೂರ್ಛೆ ಹೋಗಿದ್ದೇನೆ, ಇವರ ಕೈಯಿಂದ ನಾನು ಸಾಯ್ಬೇಕಾಗಿತ್ತು, ಆದ್ರೂ ನನ್ನನ್ನ ಉಳಿಸಿದವ್ರು ಯಾರು ಅಂತ ಕೇಳ್ತಾನೆ. ಅವಾಗ ದಿಗ್ಭ್ರಮೆಗೊಂಡು ಕೇಳಿದಾಗ ಅಲ್ಲಿಂದ ಒಂದು ಆಕಾಶವಾಣಿ ಆಗತ್ತೆ, ಅಶರೀರವಾಣಿ ಆಗತ್ತೆ ಅಲ್ಲಿಂದ. ಸೊ ಇದ್ ನೋಡಿ ಎಲ್ಲವನ್ನು ಮಾಡಿದವರು ಕೂಡ ಈ ಶರಣಂ ಕೇಶ ವ್ಯಾಧನೋ ನಾಸ್ತಿಕೋಭಿ ದ್ವಿತೀಯಕಃ ಅಂತ ಹೇಳಿ, ಅಂದ್ರೆ ಇದನ್ನೆಲ್ಲಾನು ಮಾಡಿದವರುನು ಕೂಡ ಆ ಭಗವಂತ. ಸೊ ಅವನೇ ಕಾರಣೀಕರ್ತ. ಕೇಶವ ಅವನಿಗೆ ಶರಣಾದವರು ಎಂದಿಗೂನು ಕೂಡ ಪ್ರಯೋಜನ ಪಡ್ಕೊಳ್ಳಾರ್ದೆ ಹೋಗೋದಿಲ್ಲ. ಸೊ ಅವನಲ್ಲದೆ ಬೇರೆ ಯಾರೂನು ನಿನ್ನ ರಕ್ಷಣೆಯನ್ನ ಮಾಡಿಲ್ಲ, ಅವನೇ ನಿನ್ನ ರಕ್ಷಣೆಯನ್ನ ಮಾಡಿರೋದು ಅಂತ ಒಂದು ಶರೀರವಾಣಿ ನುಡಿತಂತೆ. ಸೊ ಆವಾಗ ಅವನು ಮುಂದೆ ಪ್ರತಿ ಎಲ್ಲ ಒಂದು ಪ್ರಜೆಗಳಿಗೂ ಕೂಡ ಈ ವ್ರತದ ಆಚರಣೆಯನ್ನ ಮಾಡಿಸ್ಲಿಕ್ಕೆ ಮುಂದಾದ್ನಂತೆ.
ಸೊ ಭಗವಂತನ ಒಂದು ಮಹಿಮೆ ಏನು ಅನ್ನೋದನ್ನ ಎಲ್ಲ ಒಂದು ರಾಜ್ಯಕ್ಕೂ ಕೂಡ ತಿಳಿಸಿ, ಮತ್ತೆ ಮುಂದೆ ಹಾಗೆ ಒಳ್ಳೆಯ ರೀತಿ ಒಳ್ಳೆಯ ಗುಣಗಳಿಂದ, ಒಳ್ಳೆಯ ಧರ್ಮದಿಂದ, ಸತ್ಯದಿಂದ ಈ ಒಂದು ತನ್ನ ರಾಜ್ಯವನ್ನ ಮುಂದೆ ನಡೆಸ್ಕೊಂಡು ಹೋದ್ನಂತೆ. ಅಂದ್ರೆ ಇಲ್ಲಿ ನಾವು ಏಕಾದಶಿ ವ್ರತ ಮಾಡಿದರೆ ಭಗವಂತ ಏನ್ ಮಾಡ್ತಾನೆ, ಏಕಾದಶಿ ರೂಪದಲ್ಲಿ ನಮ್ಮ ಒಳಗೆ ಕುಳಿತಿರ್ತಾನಂತೆ. ಸೊ ಅದು ನಮ್ಗೆ ಯಾವಾಗಲೂ ಯಾರು ಕೆಡಕ್ ಮಾಡ್ಲಿಕ್ಕೆ ಬಂದಾಗ ಭಗವಂತನೇ ತಾನೇ ಹೊರಬಂದು ನಮ್ಮ ರಕ್ಷಣೆಯನ್ನ ಮಾಡ್ತಾನೆ. ಸೊ ಇದು ಪದ್ಮ ಪುರಾಣದಲ್ಲಿನೂ ಕೂಡ ಹೇಳಲಾಗಿದೆ. ಹಾಗೆ ಆಮ್ಲಕ್ಕಿ ಏಕಾದಶಿ ಎನ್ನುವಂಥದ್ದು ನಮ್ಮೆಲ್ಲರ ಪಾಪವನ್ನ ಪರಿಹರಿಸಿ ಹೀಗೆ ನಮ್ಮ ಜೀವನವನ್ನ ಪಾವನ ಮಾಡ್ಲಿ ಅಂತ ಆಶಿಸ್ತಾ ಸೊ ಈ ಆಮಲಕ್ಕಿ ಏಕಾದಶಿಯ ಒಂದು ಮಹಿಮೆಯನ್ನ ತಿಳ್ಕೊಂಡು ಎಲ್ಲವೂ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಕೊಂಡು ಇದರ ವ್ರತಾಚರಣೆಯನ್ನ ನಾವಿವತ್ತು ಮಾಡೋಣ. ಸೊ ನಾಳೆಗೆ ದ್ವಾದಶಿ ಇರೋದ್ರಿಂದ ಈ ದ್ವಾದಶಿಗೆ 6:45 ಮುಂದುಗಡೆ ನಾವು ಈ ಪಾರಣ ಅಂದ್ರೆ ಈ ವ್ರತವನ್ನ ನಾವು ಬಿಡಬಹುದು. ಹರೇ ಕೃಷ್ಣ. ಇದು ಇದರ ಮಾಹಿತಿ. ಹರೇ ಕೃಷ್ಣ. ಇದರಲ್ಲಿ ಈ ಒಂದು ಕಥೆಯಲ್ಲಿ ಏನಾದ್ರೂ ಕೇಳೋದಿದ್ರೆ ಕೇಳಿ. ಸೊ ವ್ರತ ಆಚರಣೆ ಹೇಗೆ ಮಾಡೋದು ಅಂತ ನೋಡೋಣ, ಅದನ್ನು ಕೂಡ ಓದೋಣ. ಸಮಯ ಆಗಿದೆ ಆಕ್ಚುಲಿ 51. ಓಕೆ, ಅಂದ್ರೆ ಈ ಏಕಾದಶಿ ಎಂದು ಏನನ್ನ ಹೇಗೆ ನಾವು ಮಾಡ್ಬೇಕು, ವ್ರತಾಚರಣೆ ಯಾರು ಮಾಡ್ಬೇಕು, ಸೊ ಮಾಡ್ಬಾರ್ದು ಅಂತ ಇಲ್ಲ, ಎಲ್ಲರೂ ಕೂಡ ಮಾಡ್ಲೇಬೇಕು. ಮತ್ತೆ ಕೆಲವೊಂದು ನಿಯಮ ನಿಬಂಧನೆಗಳನ್ನು, ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಯಾಕಂದ್ರೆ ಇಲ್ಲಿ ವ್ರತ ಆಚರಣೆ ಮಾಡಿದಾರ ಅಂತ ಹೇಳಿ ಕೆಲವೊಬ್ಬರಿಗೆ ಆಗೋದಿಲ್ಲ, ಅವ್ರಿಗೆ ಅನಾರೋಗ್ಯದ ಕಾರಣದಿಂದನೋ BP ಶುಗರು ಬಹಳಷ್ಟು ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಟ್ಯಾಬ್ಲೆಟ್ಸ್ ಗಳಿರುತ್ತೆ. ಅಂತವ್ರು ವ್ರತಾಚರಣೆ ಮಾಡ್ಬೇಕು, ಮಾಡ್ಬಾರ್ದು ಅಂತಲ್ಲ. ಆದ್ರೆ ಅವತ್ತಿನ ದಿನ ಧಾನ್ಯಗಳನ್ನ ತಿನ್ನಬಾರ್ದು. ಅನ್ನ ಅಂತ ಹೇಳ್ತೇವೆ. ಅನ್ನ ಅಂತಂದ್ರೆ ಕೇವಲ ನಾವು ಈ ಬೇಯಿಸಿ ತಿನ್ನುವಂತ ಅನ್ನಕ್ಕೆ ನಾವು ಅನ್ನ ಅನ್ನಲ್ಲ, ಈ ಧಾನ್ಯಗಳನ್ನು ನಾವು ಸೇವಿಸಲೇಬಾರದು ಈ ಒಂದು ಏಕಾದಶಿಯ ದಿನದದ್ದು. ಆ ಏಕಾದಶಿಯ ದಿನ ನಾವು ಸೇವಿಸಿದಂತ ಧಾನ್ಯದಲ್ಲಿ ಪ್ರತಿಯೊಂದು ಕಣದಲ್ಲಿ ಈ ಒಂದು ಕೀಟದ ರೂಪದಲ್ಲಿ ಪಾಪಗಳು ತುಂಬಿರುತ್ತಂತೆ. ಸೊ ಅಷ್ಟೊಂದು ಪಾಪಗಳನ್ನ ನಾವು ಮಾಡಿದ ಹಾಗೆ ಅಂತೆ. ಈ ಒಂದು ಏಕಾದಶಿಯ ದಿನದಂದು ನಾವು ಧಾನ್ಯಗಳನ್ನ ತಿಂದ್ರೆ, ಅಂದ್ರೆ ಈಗ ಮಾಂಸ ಏನ್ ತಿಂತಾರಲ್ಲ ಅದಕ್ಕೆ ಸಮ ಅಂತೆ ನಾವು ಧಾನ್ಯಗಳನ್ನ ತಿಂದ್ರೆ ಏಕಾದಶಿಯ ದಿನದಂದು ತಿನ್ಬಹುದು, ತಿನ್ಬಾರ್ದು. ಇದು 4 ರೀತಿಯಲ್ಲಿ ಮಾಡ್ತಾರೆ. ಸಜಲ, ನಿರ್ಜಲ, ಹಣ್ಣು ಹಂಪಲುಗಳನ್ನ ತಗೊಂಡು, ಮತ್ತೆ ಕೆಲವೊಂದು ಸಾಲಿಡ್ ಅನ್ನ ತಗೊಂಡು, ಸಾಲಿಡ್ ಅಂದ್ರೆ ಇಲ್ಲಿ ಇದು ಬರಲ್ಲ, ಯಾವ್ದು ಧಾನ್ಯ ಬರಲ್ಲ, ತಗೊಂಡು ಮಾಡ್ತಾರೆ. ಸಜಲ ಅಂತಂದ್ರೆ ಕೇವಲ ನೀರನ್ನ ಕುಡ್ಕೊಂಡು ಮಾಡುವಂತ ವ್ರತಾಚರಣೆ. ಮತ್ತೆ ನಿರ್ಜಲ ಅಂತಂದ್ರೆ ನೀರು ಕುಡಿಲಾರ್ದೆ ಮಾಡುವಂತಹ ಒಂದು ವ್ರತಾಚರಣೆ. ಸಜಲ ಅಂತಂದ್ರೆ ನೀರು ಕುಡ್ಕೊಂಡು ಮಾಡುವಂತದ್ದು. ಮತ್ತೆ ಇದು ಹಣ್ಣು ಹಂಪಲುಗಳನ್ನು 3ನೇದ್ದು, ನೀವು ಆಗದೆ ಇರೋರು ಹಣ್ಣು ಹಂಪಲುವನ್ನ ತಿಂದು ಮಾಡ್ಬೋದು. ಮತ್ತೆ ಇನ್ನೂ ತೀರಾ ಅನಾರೋಗ್ಯದಿಂದ ಬಳಲುತ್ತಿರುವವರು, ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳುವವರು ಸ್ವಲ್ಪ ಅವರು ಈ ಸಾಬುದಾನಿ ಅದು ಇದನ್ನ ತಿಂದು ಈ ವ್ರತಾಚರಣೆಯನ್ನ ಮಾಡ್ಬಹುದು. ಆದ್ರೆ ಎಷ್ಟೇ ಯಾರು ಅನಾರೋಗ್ಯದಿಂದ ಬಳಲುತ್ತಿದ್ರು ಕೂಡ ಅವರು ಧಾನ್ಯಗಳನ್ನ ತಿನ್ನೋ ಹಾಗಿಲ್ಲ ಈ ಏಕಾದಶಿ ದಿನದಂದು. ಅಷ್ಟು ಒಂದು ಈ ಮಾಂಸ ತಿಂದ್ರೆ ಎಷ್ಟು ನಮ್ಗೆ ಪಾಪ ಬರುತ್ತೋ ಅಷ್ಟು ಪಾಪ ಈ ಏಕಾದಶಿ ದಿನದಂದು ಧಾನ್ಯ ತಿಂದ್ರೆ ಬರುತ್ತಂತೆ. ಹಾಗಾಗಿ ಧಾನ್ಯವನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಇನ್ನು ಕೆಲವೊಬ್ರು ಇನ್ನಷ್ಟಿದೆ, ಏನು ಅಂತಂದ್ರೆ ಕಾಲು ಭಾಗ ಮಾತ್ರ ತಿನ್ಬೇಕು. ಎಷ್ಟು ತಿನ್ಬೇಕು, ಎಷ್ಟು ಬೇಕು ಅಷ್ಟು ತಿನ್ನೋ ಹಾಗಿಲ್ಲ. ಯಾಕಂದ್ರೆ ಇದು ಉಪವಾಸ ಅಂದ್ರೆ ನಾವು 2 ರೀತಿಯಾಗಿ ಹೇಳ್ತೇವೆ ಇಲ್ಲಿ. ಉಪವಾಸ ಅಂತಂದ್ರೆ ನಾವು ಭಗವಂತನಿಗೆ ಹತ್ತಿರವಾಗಿರೋದು. ಇಲ್ಲಿ ನಾವು ಕೇವಲ ಖಾಲಿ ಹೊಟ್ಟೆಯಿಂದ ಇರ್ತೀವಿ ಅದಕ್ಕೆ ಉಪವಾಸ ಅಂತೀವಿ, ಹಾಗಲ್ಲ. ನಿಮ್ಮ ಹೊಟ್ಟೆನೂ ಕೂಡ ಖಾಲಿ ಇರಬೇಕು, ಜೊತೆಗೆ ನೀವು ಭಗವಂತನಿಗೆ ಹತ್ತಿರವಾಗಿರ್ಬೇಕು. ಈಗ ನಾವೆಲ್ಲ ಹೇಗೆ ಈ ವ್ರತದ ಆಚರಣೆಯ ಕುರಿತು ಮತ್ತೆ ಈ ಮಹಿಮೆಯನ್ನ ಕುರಿತು ಭಗವದ್ಗೀತೆ, ಭಾಗವತಮ್ಮು ಸದಾ ಭಗವಂತನ ಕುರಿತು ಚಿಂತಿಸೋದು, ಮತ್ತೆ ಜಪವನ್ನ ಮಾಡೋದು, ತಪವನ್ನ ಮಾಡೋದು, ಈ ಒಂದು ಚಟುವಟಿಕೆಗಳನ್ನ ನಾವು ಈ ಒಂದು ವ್ರತಾಚರಣೆಯ ಸಮಯದಲ್ಲಿ ಮಾಡ್ಬೇಕು. ಮತ್ತೆ ಜೊತೆಗೆ ಇನ್ನೊಂದು ಉಪವಾಸ ಅಂತಂದ್ರೆ ನಾವು ಪಾಪಗಳನ್ನ ಕಳ್ಕೊಳ್ಳೋದು, ಮತ್ತೆ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ಳೋದು. ಸೊ ಅಂತಂದ್ರೆ ಪಾಪಗಳನ್ನ ಕಳ್ಕೊಳ್ಳೋದು, ಇನ್ನೊಂದು ವಾಸ ಅಂತಂದ್ರೆ ಪುಣ್ಯಗಳನ್ನ ಒಳ್ಳೆ ಗುಣಗಳನ್ನ ಪಡ್ಕೊಳ್ಳೋದು, ಪಾಪ ತೊರೆದು ಪುಣ್ಯವನ್ನ ಪಡ್ಕೊಳ್ಳೋದು, ಇದು ಒಳ್ಳೆ ಗುಣಗಳನ್ನ ಪಡ್ಕೊಳ್ಳೋದು ಈ ಒಂದು ಇದರ ದಿನ, ಉಪವಾಸದ ದಿನ. ಯಾಕಂದ್ರೆ ನಾವು ಕಡಿತಾ ಇರೋದು ನಮ್ಮ ಪಾಪನೇ. ಎಷ್ಟು ಜನ್ಮದ ಪಾಪ, ಎಷ್ಟು ಪಾಪ ಮಾಡಿರ್ತೀವೋ ಗೊತ್ತಿಲ್ಲ. ಹಾಗಂತ ನಾವು ಪಾಪವನ್ನ ಮಾಡಿ ಉಪವಾಸವನ್ನ ಮಾಡಿ ನಾನು ಕಳ್ಕೊಳ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಭಗವಂತ ಸರ್ವವ್ಯಾಪಿ ಆಗಿರುವವನು, ಸರ್ವಾಂತರ್ಯಾಮಿ. ಅವನಿಗೂ ಗೊತ್ತು ಯಾರು ಮನಸ್ಸಿನಿಂದ ಈ ಒಂದು
ವ್ರತಾಚರಣೆ ಮಾಡ್ತಾ ಇದ್ದಾರೋ ಅಂತ. ಅವರು ಏನ್ ಮಾಡ್ಬೋದು ಇಂಥ ಒಂದು ಸಮಯದಲ್ಲಿ, ಕೆಲವೊಬ್ರು ಈ ಒಂದು ವ್ರತವನ್ನ ಆಚರಿಸಲಿಕ್ಕೆ ಆಗದೆ ಇರೋರು ಕಾಲು ಭಾಗದಷ್ಟು ಅವರು ಸೇವನೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಕಾಲು ಭಾಗ ಅಂದ್ರೆ ನಾವು ದಿನ ಎಷ್ಟು ತಿಂತೀವೋ ಅಷ್ಟ್ರ ಕಾಲು ಭಾಗ, ಅಂದ್ರೆ ಧಾನ್ಯ ಅಲ್ಲ, ಅಷ್ಟ್ರ ಕಾಲ ಭಾಗ ಮಾತ್ರ ತಿನ್ಬೇಕು. ಈಗ ನೀವು ಸಾಬುದಾನಿ ತಿನ್ನೋರಿದ್ರು ಕೂಡ 3 ಹೊತ್ತು ಅದನ್ನೇ ತಿಂದ್ಬಿಡ್ತೀರಾ, ಅದು ಇಷ್ಟು ಹೆವಿ, ಅದು ಡೈಜೆಷನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನೀವು ತಿನ್ನುವ ಒಂದು ಕಾಲು ಭಾಗ, ಸೊ ದೈನಂದಿನವಾಗಿ ನೀವು ತಿನ್ನೋದ್ರೆ ಒಂದು ಕಾಲು ಭಾಗವನ್ನ 25% ಮಾತ್ರ ನೀವು ಆಹಾರವನ್ನ ತೆಗೆದುಕೊಳ್ಬೇಕಂದ್ರೆ ಹಣ್ಣು ಹಂಪಲ ಇವುಗಳನ್ನ ತಗೋಬೇಕು. ಮತ್ತು ಆದಷ್ಟು ಇವು ನಾವು ರೂಟ್ಸ್ ಅಂತ ಹೇಳ್ತೇವೆ, ಗೆಡ್ಡೆ ಗೆಣಸು, ಇವುಗಳನ್ನ ಈ ಒಂದು ವೃತ್ತಾಚರಣೆಯಲ್ಲಿ ತಗೊಳ್ಬೇಕು. ನೋಡೋಣ ಈಗ ಮತ್ತೆ ಅದೇ ಇದೆ, ನೀವು ಓಕೆ ಅಂತ ಹೇಳಿದ್ರಿ ಅಂದ್ರೆ ನಾನು ಅದನ್ನೊಂದು ಶೇರ್ ಮಾಡ್ತೇನೆ, ಓದುವ್ರಿ ಅಂತೆ ಏನು ತಿನ್ಬೇಕು ಏನು ತಿನ್ಬಾರ್ದು ಅನ್ನೋದು ಇದ್ರಲ್ಲಿದೆ. ಅದು ಒಂದು 10 minutes ಆಗ್ಬೋದು, 15 minutes. ಓಕೆ ಅಂದ್ರೆ ನಾನು ಶೇರ್ ಮಾಡ್ತೇನೆ. ಹರೇ ಕೃಷ್ಣ. ಶೇರ್ ಮಾಡಿ ಮಾತಾಜಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ಟ್ಯಾಬ್ಲೆಟ್ ತಗೋಬಹುದಾ ಮಾತಾಜಿ? ಹೇಳಿ ಮಾತಾಜಿ. ಕೃಷ್ಣ ಮಾತಾಜಿ. ಯೂಶುವಲಿ ಅದನ್ನು ತಗೊಳ್ಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಅದೇ ನಾನ್ ತಗೋತಾ ಇಲ್ಲ, ಥೈರಾಯ್ಡ್ ಇದು ಮಾತ್ರ ತಗೊಳ್ತಾ ಇಲ್ಲ, ಉಪವಾಸ ಇದ್ದ ದಿನ ತಗೊಳ್ತಿಲ್ಲ, ತಗೊಳ್ಳೋದಿಲ್ಲ. ಕೆಲವೊಂದು ಕಂಟೆಂಟ್ ನಾನ್ ವೆಜ್ ಇದ್ರದ್ದು ಕಂಟೆಂಟ್ ಇರುತ್ತೆ ಅದ್ರಲ್ಲಿ, ತಗೊಳ್ಬಾರ್ದು ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅದು ಇಲ್ಲದೆ ಇರ್ಲಿಕ್ಕೆ ಆಗಲ್ಲ. ನಾನ್ ತಗೊಳ್ತಾ ಇಲ್ಲ ಮಾತಾಜಿ. ಇಚ್ಛಾಶಕ್ತಿ ಅಷ್ಟಿರಲ್ಲ. ಇಚ್ಛಾಶಕ್ತಿ ಅಂದ್ರೆ ಅದು ಭಗವಂತನ ಕೊಟ್ಟಿರುವಂತಹ ಇಚ್ಛಾಶಕ್ತಿನೇ. ಎಷ್ಟು ಉಪವಾಸ ಮಾಡ್ತೀವೋ ಅಷ್ಟು ನಮ್ಗೆ ಇಚ್ಛಾಶಕ್ತಿ ಬೆಳೆಯುತ್ತೆ. ಅಂದ್ರೆ ನಾನು ಉಪವಾಸ ಇರಬೇಕು, ಮಾಡ್ಬೇಕು ಅನ್ನುವಂತಹ ಒಂದು ವಿಲ್ ಪವರ್ ಬರುತ್ತೆ. ಅದು ಭಗವಂತ ಕೊಟ್ಟಿರೋದೆ. ಇನ್ನು ಉಳಿದವರಿಗೆ ನೋಡಿ ಬೇಕಂದ್ರೆ ಆ ವಿಲ್ ಪವರ್ ಇರಲ್ಲ ಅಂತಂದ್ರೆ ಅದನ್ನ ಅವ್ರಿಗೆ ಮಾಡ್ಲಿಕ್ಕೂ ಕೂಡ ಆಗಲ್ಲ. ಆದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೋರು ಅದಿಲ್ದೆ ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಕೆಲವೊಂದು ಆಪರೇಷನ್ಸ್ ನೀವು ನೋಡಿದಾಗ ಇವು ಬಹಳಷ್ಟು ರೇಡಿಯೇಷನ್ಸ್ ಅದು ಇದು ಎಲ್ಲ ಟೆಸ್ಟ್ ಗಳು ನಡೆಯುತ್ತೆ. ಅಲ್ಲಿ ಹೊಟ್ಟೆಗೆ ಏನಾದ್ರು ತಿನ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ ಇದ್ರಲ್ಲಿ. ಅದು ಬೇಡ, ಓಕೆ, ಡಿಸ್ಕಷನ್ ಬೇಡ. ಅಲ್ಲಿನೂ ಕೂಡ ಕೆಲವೊಬ್ರು ವಿಲ್ ಪವರ್ ಇದ್ದವರು ಉಪವಾಸ ಬರಬಾರ್ದು ಅಂತ ಹೇಳ್ತಾರೆ, ಏನಾದ್ರು ತಿನ್ ಬರ್ಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ವಿಲ್ ಪವರ್ ಇರಲ್ಲ ಅವ್ರಿಗೆ, ಇಚ್ಛಾಶಕ್ತಿ ಇರಲ್ಲ, ಅದಕ್ಕಾಗಿ ಹೇಳ್ತಾರೆ. ಆದ್ರೆ ಯಾರಿಗೆ ಇಚ್ಛಾಶಕ್ತಿ ಇರುತ್ತೋ, ನಾನು ಉಪವಾಸ ಇದ್ದೂ ಕೂಡ ನಾನು ಇದನ್ನ ಮಾಡಿಸ್ಕೊಳ್ತೀನಿ ಅಂತ ಇರುತ್ತೋ ಅವ್ರು ಮಾಡಿಸ್ಕೊಳ್ಬಹುದು. ಆದ್ರೆ ಯೂಶುವಲಿ ಡಾಕ್ಟರ್ಸ್ ನಿಮ್ಗೆ ಪ್ರಿಫರ್ ಮಾಡೋದು ಖಾಲಿ ಹೊಟ್ಟೆಲಿ ಬರಬೇಡಿ ಅಂತಾನೆ ಪ್ರಿಫರ್ ಮಾಡ್ತಾರೆ. ಇಚ್ಛಾಶಕ್ತಿ ಇರ್ಬೇಕು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಾತ್ರಿ ಹೋಮ ಅಂತ ಮಾಡ್ತಾರೆ, ಅದು ಈ ಏಕಾದಶಿಗೆನೆ ಮಾಡೋದು ಅಥವಾ ಅದೇನ್ ಮಾತಾಜಿ? ಹೌದು, ಧಾತ್ರಿ ಹೋಮ ಅಂತಂದ್ರೆ ಏಕಾದಶಿ ದಿನ ಅಲ್ಲ, ನನಗೂ ಅಷ್ಟು ಗೊತ್ತಿಲ್ಲ ಮಾತಾಜಿ ಅದ್ರದ್ದು. ಆದ್ರೆ ಧಾತ್ರಿ ಇದ್ರದ್ದೇ ಬರುತ್ತೆ, ನೆಲ್ಲಿದ್ರೆ. ಈಗ ಹೇಗೆ ಹೋಮಗಳಲ್ಲಿ ನಾವು ತುಳಸಿ ಇದನ್ನ ಹಾಕ್ತೇವಲ್ಲ, ಹಾಕಿದ್ರೆ ಬಹಳ ಒಳ್ಳೇದು. ಏಕಾದಶಿ ಏನಕ್ಕೆ ಇಷ್ಟೊಂದು ಭಗವಂತನಿಗೆ ಪ್ರಿಯವಾದ ದಿನ? ಬೇರೆ ದಿನಗಳಿಗಿನ್ನ ಬೇರೆ ದಿನಗಳಲ್ಲಿ ಇಲ್ಲ ಇದು. ಹೌದು, ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಅಂತೆ ಎಲ್ಲ. ಏನ್ ಈ ದಿನದ ಸ್ಪೆಷಲ್? ಹೇಳದಲ್ಲ ಮಾತಾಜಿ, ಯಾವಾಗ್ಲೇನೆ ನಾನು ಹೇಳ್ದೆ. ಹೇಳ್ತೇನೆ ಆಮೇಲೆ ಇದನ್ನ ಓದೋಣ. ಇನ್ನೊಂದ್ ಸ್ವಲ್ಪ ಹೇಳ್ತೇನೆ ನಾನು ಯಾಕೆ ಇದೇ ದಿನ ಭಗವಂತನಿಗೆ ಅತಿ ಪ್ರಿಯ ಅನ್ನೋದು. 3 ದಿನಗಳು ಅವನಿಗೆ ಅತಿ ಪ್ರಿಯ. ದಶಮಿ, ಏಕಾದಶಿ, ದ್ವಾದಶಿ, 3 ದಿನ ಅವನಿಗೆ ಬಹಳ ಪ್ರಿಯವಾದ ದಿನ. ಬದನೆಕಾಯಿ ತಿಂದಿಲ್ಲ ಮಾತಾಜಿ. ನಾವು ವಾರ್ಕರಿ, ನಾವು ಆ ಪಂಡಾಪುರ ವಾರ್ಕರಿ ತೊಗೊಂಡಿದೀವಿ ನಾವು. ಇದು ಬದನೆಕಾಯಿ ತಿನ್ನಂಗಿಲ್ಲ, ಬದನೆಕಾಯಿ ತಿನ್ನೋದಿಲ್ಲ. ಯಾಕಂದ್ರೆ ನಾವು ವಾರ್ಕರಿ ಅಲ್ಲ, ಆ ಲೆಕ್ಕಕ್ಕೆ ನಾವು ಎಷ್ಟೋ 13 ವರ್ಷ 14 ವರ್ಷ ಆಯ್ತು ನಾವು ತಗೊಂಡೀಗ, ವಾರಿ ತಗೊಂಡು ಅದು ಮಾಡ್ತಾನೆ ಬಂದಿದೀವಿ ನಾವು. ಹರೇ ಕೃಷ್ಣ. ಓದ್ಸಿ ಮಾತಾಜಿ, ಆಗಲೇ ಓದೋರನ್ನ ಬಿಟ್ಟು ಇರೋರನ್ನ ಓದಿಸಿ. ಹ್ಯಾಂಡ್ ಡೌನ್ ಮಾಡ್ಬಿಡಿ ಯಾರ್ಯಾರು ಓದಿದಿರೋ, ಉಳಿದವ್ರಿಗೆ ಚಾನ್ಸ್ ಸಿಗ್ಲಿ ಮಾತಾಜಿ, ಪ್ರಭುಜಿ ಓದ್ಲಿಕ್ಕೆ. ಓಕೆ ಮಾತಾಜಿ. ರೇಖಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ಎಂದರೇನು?
ಏಕಾದಶಿಯು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ಚಂದ್ರನ ಚಕ್ರದ 11ನೇ ದಿನವಾಗಿದೆ. ಭಗವಾನ್ ಹರಿಯ ದಿನವೆಂದೇ ಪ್ರಸಿದ್ಧವಾದ ಈ ಶುಭ ದಿನವು ಉಪವಾಸಕ್ಕೆ ಸೂಕ್ತವಾದ ಅತ್ಯಂತ ಮಂಗಳಕಾರ ದಿನದಲ್ಲಿ ಒಂದಾಗಿದೆ. ಏಕಾದಶಿಯನ್ನು ಹರಿವಾಸರ ಮಾಧವ ತಿಥಿ ಎಂದು ಕರೆಯುತ್ತಾರೆ. ನಾವು ಶಾಸ್ತ್ರಗಳ ಅನುಗುಣವಾಗಿ ಯಾವುದಾದರೂ ವಿಧವಾದ ಭಕ್ತಿ ಸೇವೆಯನ್ನು ಮಾಡುತ್ತಿದ್ದರೆ ಅದನ್ನು ಪ್ರಭು ಕೃಷ್ಣನ ಆನಂದಕ್ಕಾಗಿ ಮಾಡಲಾಗುತ್ತದೆ. ಏಕಾದಶಿಯ ಆಚರಣೆ. ಏಕಾದಶಿಯನ್ನು ಎಲ್ಲಾ ವರ್ಗದ ಜನರು ಆಚರಿಸಬೇಕು. ಶಾಸ್ತ್ರಗಳ ಪ್ರಕಾರ 8 ವರ್ಷದಿಂದ 80ನೇ ವಯಸ್ಸಿನವರೆಗೆ ಒಬ್ಬ ವ್ಯಕ್ತಿಯು ಏಕಾದಶಿಯನ್ನು ಆಚರಿಸಬೇಕು. ಮಹಿಳೆಯರು ತಮ್ಮ ಋತುಚಕ್ರದ ಸಮಯದಲ್ಲೂ ಉಪವಾಸ ಮಾಡಬಹುದು. ಈ ಐಹಿಕ ಜಗತ್ತಿನಲ್ಲಿ ಶುಭ ಅಥವಾ ಅಶುಭ ಎಂದು ಯಾವುದೂ ಇಲ್ಲ. ಕೇವಲ ಕೃಷ್ಣ ಪ್ರಜ್ಞೆ ಮಾತ್ರ ಶುಭ ಮತ್ತು ಅಲೌಕಿಕವಾದದ್ದು. ಕೃಷ್ಣ ಪ್ರಜ್ಞೆಗೆ ನಾವು ಸಮಯ, ಸ್ಥಳ, ಸಂದರ್ಭಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಬಾರದು, ಏಕೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲವೂ ಮಂಗಳಕರವಾದದ್ದು. ಆದ್ದರಿಂದ ಋತುಚಕ್ರದ ಸಮಯದಲ್ಲೂ ಉಪವಾಸವನ್ನು ಮಾಡಬಹುದು. ವಿಗ್ರಹ ಪೂಜೆಯು ಈ ತರ ಅಲ್ಲ, ಅದು ಭಗವಂತನ ವಿಗ್ರಹಗಳಿಗೆ ಮಾಡುವ ವೈಯಕ್ತಿಕ ಸೇವೆ. ಆದ್ದರಿಂದ ನಾವು ಕಲುಷಿತ ಸಂದರ್ಭಗಳಲ್ಲಿ ವಿಗ್ರಹ ಸೇವೆಗಳಿಂದ ದೂರ ಇರಬೇಕು. ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸನ್ನು ಹಿಡಿತದಲ್ಲಿರಿಸಿ ಕೃಷ್ಣನ ಮೇಲಿರುವ ನಮ್ಮ ಭಕ್ತಿಯನ್ನು ಉತ್ತಮಗೊಳಿಸಲು ಉಪವಾಸವನ್ನು ಮಾಡಬೇಕು. ಏಕಾದಶಿಯನ್ನು ಆಚರಿಸಲು ಬಹಳ ಸುಲಭವಾದ ಮಾರ್ಗವೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸುವುದು. ಆದರೂ ಕನಿಷ್ಠ 16 ಮಾಲೆಯನ್ನು 16 × 108 ಜಪಿಸುವುದಕ್ಕೆ ಸಲಹೆ ನೀಡುತ್ತೇವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಕವಿತಾ ಓದ್ಲಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏಕಾದಶಿಯ ಉದ್ದೇಶ ಮತ್ತು ಪ್ರಯೋಜನಗಳು. ದೇಹದೊಳಗಿನ ಕೊಬ್ಬನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಏಕಾದಶಿ ಅಂತಹ ದಿನಗಳಲ್ಲಿ ಉಪವಾಸ ಮಾಡಬೇಕು. ಇಲ್ಲದಿದ್ದರೆ ಅದು ಹೆಚ್ಚು ನಿದ್ರೆ, ನಿಷ್ಕ್ರಿಯತೆ ಮತ್ತು ಸೋಮಾರಿತನವನ್ನು ಉಂಟು ಮಾಡುತ್ತದೆ. ಏಕಾದಶಿಯಂದು ಹೆಚ್ಚಿನ ಸಮಯವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬಹುದು. ಈ ರೀತಿಯಾಗಿ ಒಬ್ಬರು ಬಾಹ್ಯ ಮತ್ತು ಆಂತರಿಕ ಶುದ್ಧತೆಯನ್ನು ಸಾಧಿಸಬಹುದು. ಕೃಷ್ಣನ ಮೇಲಿನ ನಂಬಿಕೆ ಮತ್ತು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳುವುದೇ ಏಕಾದಶಿಯೆಂದು ಉಪವಾಸ ಮಾಡುವ ನಿಜವಾದ ಉದ್ದೇಶ. ಏಕಾದಶಿಯಂದು ಉಪವಾಸವನ್ನು ಆಚರಿಸುವ ಮೂಲಕ ನಾವು ದೈಹಿಕ ಶರೀರದ ಬೇಡಿಕೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಮೂಲಕ ಅಥವಾ ಅದೇ ರೀತಿ ಸೇವೆಗಳನ್ನು ಮಾಡುವ ಮೂಲಕ ನಮ್ಮ ಸಮಯವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಏಕಾದಶಿ ವ್ರತವನ್ನು ಆಚರಿಸುವುದು ದೇವೋತ್ತಮ ಪರಮ ಪುರುಷನನ್ನು ಮೆಚ್ಚಿಸುತ್ತದೆ ಮತ್ತು ಅದರ ನಿಯಮಿತ ಆಚರಣೆಯಿಂದ ಒಬ್ಬರು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ. ಏಕಾದಶಿ ದಿನದಂದು ಉಪವಾಸವನ್ನು ಆಚರಿಸುವವನು ಪಾಪ ಕಾರ್ಯಗಳ ಎಲ್ಲ ರೀತಿಯ ಪ್ರತಿಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ ಮತ್ತು ಧಾರ್ಮಿಕ ಜೀವನದಲ್ಲಿ ಮುನ್ನಡೆಯುತ್ತಾನೆ ಎಂದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೇಳಲಾಗಿದೆ. ಪದ್ಮ ಪುರಾಣವು ಏಕಾದಶಿಯನ್ನು ಆಚರಿಸಬೇಕು ಎಂದು ವಿಶೇಷವಾಗಿ ಹೇಳುತ್ತದೆ, ಏಕೆಂದರೆ ಒಬ್ಬರು ಕುತಂತ್ರದಿಂದ ಅದನ್ನು ಆಚರಿಸಿದರೂ ಕೂಡ ಅವರ ಎಲ್ಲಾ ಪಾಪಗಳು ವಿಮೋಚನೆಗೊಳ್ಳುತ್ತವೆ ಮತ್ತು ಅವನು ಅತ್ಯಂತ ಸುಲಭವಾಗಿ ಪರಮೋನ್ನತ ಗುರಿಯಾದ ವೈಕುಂಠವನ್ನು ತಲುಪುತ್ತಾನೆ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ಲಾ? ಏಕಾದಶಿ ಎಂದು ಉಪವಾಸವನ್ನು ಹೇಗೆ ಮಾಡಬೇಕು? ಏಕಾದಶಿ ಎಂದು ಸಾಮಾನ್ಯ ಧಾನ್ಯಗಳು ಮತ್ತು ಬೇಳೆ ಸೇರಿದಂತೆ ಎಲ್ಲವನ್ನು ಕೃಷ್ಣನಿಗೆ ಮಾಡುವ ಅಡಿಗೆಯನ್ನು ಬಳಸುತ್ತಾರೆ. ಆದರೆ ನಾವು ಏಕಾದಶಿ ಎಂದು ಕೃಷ್ಣ ಪ್ರಸಾದವನ್ನು ಸಹ ತೆಗೆದುಕೊಳ್ಳಬಾರದು ಎಂದು ಒತ್ತಿ ಹೇಳಲಾಗಿದೆ. ಕೃಷ್ಣನಿಗೆ ನೈವೇದ್ಯ ಮಾಡಲಾದ ಮಹಾಪ್ರಸಾದವನ್ನು ಸಹ ತೆಗೆದುಕೊಳ್ಳಬಾರದು ಎಂದು ಆದೇಶಿಸಲಾಗಿದೆ. ಆದರೂ ಅಂತಹ ಪ್ರಸಾದವನ್ನು ಮರುದಿನ ತಿನ್ನಲು ಇಡಬಹುದು. ಏಕಾದಶಿ ಎಂದು ಯಾವುದೇ ರೀತಿಯ ಧಾನ್ಯಗಳನ್ನು ಅದು ಭಗವಂತನ ಕೃಷ್ಣನಿಗೆ ಅರ್ಪಿಸಿದರೂ ಸಹ ಅದನ್ನು ಸ್ವೀಕರಿಸುವುದನ್ನು ಕಟ್ಟುನಿಟ್ಟಾಗಿ ನಿಶ್ಚಯಿಸಲಾಗಿದೆ. ಭಕ್ತರು ಕೆಳಗಿನ ಆಹಾರ ಪದಾರ್ಥಗಳನ್ನು ಬಳಸಬಾರದು. ಧಾನ್ಯಗಳು, ಗೋಧಿ, ಅಕ್ಕಿ ಇತ್ಯಾದಿ ಮತ್ತು ಇವುಗಳಿಂದ ತಯಾರಿಸಿದ ಪದಾರ್ಥಗಳು, ಗೋಧಿ ಹಿಟ್ಟು, ಇಡ್ಲಿ ಅಥವಾ ದೋಸೆ ಬ್ಯಾಟರ್ ಅಂದ್ರೆ ಕಲಿಸಿದ ಹಿಟ್ಟು, ಅವಲಕ್ಕಿ, ಪೋಹ, ಗೋಧಿ ನುಚ್ಚು ಅಥವಾ ಯಾವುದೇ ಧಾನ್ಯಗಳು ನುಚ್ಚು, ಬೇಳೆ ಮತ್ತು ದ್ವಿದಳ ಧಾನ್ಯಗಳು, ಬಟಾಣಿ, ಬೇಳೆ ಕಾಳುಗಳು, ತೊಗರಿ ಬೇಳೆ, ಉದ್ದಿನ ಬೇಳೆ, ಹೆಸರು ಕಾಳು,
ಕಡಲೆಬೇಳೆ ಮತ್ತು ದ್ವಿದಳ ಧಾನ್ಯಗಳು, ಕಡಲೆ ಚೋಳೆ, ಕಿಡ್ನಿ ಬೀನ್ಸು, ಅಲಸಂದೆ ಕಾಳು, ನೇಯಾ ಬೀನ್ಸು. ಮಸಾಲೆಗಳು ಸಾಸಿವೆ, ಎಳ್ಳು. ಪಡ್ತಿಲ ಏಕಾದಶಿಯನ್ನು ಹೊರತುಪಡಿಸಿ ಈ ಏಕಾದಶಿಯೆಂದು ಎಳ್ಳನ್ನು ಅಂದ್ರೆ ತಿಲ ಭಗವಂತನಿಗೆ ಅರ್ಪಿಸಿ ತಿನ್ನಬಹುದು. ಇಂಗು. ಕಲಬೆರಕೆಯ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮೆಣಸಿನ ಪುಡಿ ಅಥವಾ ಯಾವುದೇ ಮಸಾಲಾ ಪುಡಿಗಳನ್ನು ಬಳಸಬೇಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಬೀನ್ಸು, ಕಾಯಿ, ಎಣ್ಣೆ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನೋಡಿ. ಹರೇ ಕೃಷ್ಣ. ಸಿಹಿಗಳು ಕಲಬೆರಕೆಯ ಸಂಭವ ಹೆಚ್ಚಾಗಿರುವುದರಿಂದ ಆದಷ್ಟು ಬಿಳಿಯ ಸಕ್ಕರೆಯನ್ನು ಹರೇ ಕೃಷ್ಣ ಮಾತಾಜಿ, ಡಿಸ್ಟರ್ಬೆನ್ಸ್ ಇದೆ, ಬೇರೆಯವ್ರಿಗೆ ಹೇಳಿ ಮಾತಾಜಿ. ಡಿಸ್ಟರ್ಬೆನ್ಸ್ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಹಾ ಹೇಳಿ ಮಾತಾಜಿ, ಹೇಳಿ. ಮಾಡ್ಕೊಂಡು ಅನ್ಮ್ಯೂಟ್ ಯಾಕೆ ಮಾಡ್ಕೊಂಡಿದ್ದೀರಾ? ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಬೀನ್ಸ್, ಅವರೆಕಾಯಿ, ಎಣ್ಣೆ, ಸಾಸಿವೆ ಎಣ್ಣೆ, ಸೋಯಾಬೀನ್ ಎಣ್ಣೆ, ಕತ್ತರಿಸಿದ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ. ಸಿಹಿಗಳು ಕಲಬೆರಕೆ ಸಂಭವ ಹೆಚ್ಚಾಗಿರುವುದರಿಂದ ಆದಷ್ಟು ಬಿಳಿಯ ಸಕ್ಕರೆಯನ್ನು ಬಳಸಬೇಡಿ. ಮರುಬಳಕೆ. ಪುರಿಗಳನ್ನು ಕರೆಯಲು ಉಪಯೋಗಿಸಿದ ತುಪ್ಪ, ಚಪಾತಿ ಹಿಟ್ಟಿನ ಕೈಯಲ್ಲಿ ಮುಟ್ಟಿದ ಮಸಾಲಾ ಪದಾರ್ಥಗಳು. ಏಕಾದಶಿಯ ದಿನದಂದು ಒಂದ್ ನಿಮಿಷ ಮೇಲೆ ಏಕಾದಶಿಯ ದಿನದಂದು ಉಪಯೋಗಿಸಬಹುದಾದ ಆಹಾರ ಪದಾರ್ಥಗಳು: ಕಾರ್ಬೋಹೈಡ್ರೇಟ್ಗಳು, ಅಕ್ಕಿ, ಸಾಬುದಾನ, ನವಣೆ, ಸಿಂಗಾರದ ಹಿಟ್ಟು, ರಾಜಗಿರಿ ಹಿಟ್ಟು, ತಾವರೆ ಬೀಜಗಳು, ಮಖಾನ್. ಸಿಹಿಗಳು: ಬೆಲ್ಲ, ಕಂದು ಸಕ್ಕರೆ, ಜೇನುತುಪ್ಪ, ತಾಳೆ, ತಾಟಿ ಬೆಲ್ಲ. ಮಸಾಲೆಗಳು: ಶೇಂಗಾ, ಜೀರಿಗೆ, ಮೆಣಸು, ಉಪ್ಪು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ. ತರಕಾರಿಗಳು: ಆಲೂಗಡ್ಡೆ, ಸಿಹಿಗೆಣಸು, ಮರಗೆಣಸು, ಬಾಳೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಹೀರೆಕಾಯಿ, ದೊಡ್ಡ ಮೆಣಸಿನಕಾಯಿ, ಸೌತೆಕಾಯಿ. ಒಣ ಹಣ್ಣುಗಳು ಮತ್ತು ಬೀಜಗಳು: ದ್ರಾಕ್ಷಿ, ಖರ್ಜೂರ, ಅಂಜೂರ, ಕ್ರ್ಯಾನ್ಬೆರಿ, ಗೋಡಂಬಿ, ಬಾದಾಮಿ, ಪಿಸ್ತಾ. ಹಾಲು ಮತ್ತು ಹಾಲಿನ ಪದಾರ್ಥಗಳು: ಹಸುವಿನ ಹಾಲು, ಎಮ್ಮೆಯ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಎಣ್ಣೆ, ಪನೀರ್. ಹಣ್ಣುಗಳು: ಎಲ್ಲ ರೀತಿಯ ಹಣ್ಣುಗಳನ್ನು ತಿನ್ನಬಹುದು. ಮಾಡ್ಕೊಳ್ಳಿ ಮಾತಾಜಿ, ಯಾರು ನೋಡಿ. ಪ್ಯಾಕೆಟ್ ಜ್ಯೂಸ್ಗಳನ್ನು ಸೇವಿಸಬೇಡಿ. ಇವುಗಳು ಕಲಬೆರಕೆಯಾಗಿರಬಹುದು. ಎಳೆನೀರು, ಕಬ್ಬಿನ ಜ್ಯೂಸ್. ಏಕಾದಶಿಯನ್ನು ಆಚರಿಸುವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ನಾನೀಗ ಉಮಾದೇವಿ ಓದಿ ಒಂದ್ ಪ್ಯಾರಾಗ್ರಾಫ್ ಓದಿ. ಏಕಾದಶಿ ಆಚರಿಸುವ ವಿವಿಧ ಹಂತಗಳು. ಬಹಳ ಡಿಸ್ಟರ್ಬೆನ್ಸ್ ಇದೆ ಮಾತಾಜಿ ನಿಮ್ದು. ನಿಮ್ಮ ನಂದ ಮಾತಾಜಿ, ನಾನು ರೂಮಲ್ಲಿ ಒಂಟಿಯಾಗಿದ್ದೀನಿ. ಯಾಕೆ ಬರ್ತಾ ಇದೆ ಸೌಂಡ್? ಮತ್ತೆ ಮಾತಾಜಿ, ನಾನು ಒಬ್ಳೆ ಕೂತಿದ್ದೀನಿ. ಏಕಾದಶಿಯನ್ನು ಆಚರಿಸುವ ವಿವಿಧ ಹಂತ. ಓದ್ಯಾ? ಏಕಾದಶಿಯನ್ನು ಆಚರಿಸುವ ವಿವಿಧ ಹಂತಗಳು. ಏಕಾದಶಿಯ ಆಚರಣೆ ಎಂದರೆ ಕೇವಲ ಧಾನ್ಯಗಳನ್ನು ಸೇವಿಸುವುದು ಅಷ್ಟೇ ಅಲ್ಲ. ಏಕಾದಶಿಯನ್ನು ಆಚರಿಸಲು ಬಹಳ ಸುಲಭವಾದ ಮಾರ್ಗವೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸುವುದು. ಆದರೂ ಕನಿಷ್ಠ 16 ಮಾಲೆಯನ್ನು 16 × 108 ಜಪಿಸುವುದಕ್ಕೆ ಸಲಹೆ ನೀಡುತ್ತೇವೆ. ಏಕಾದಶಿಯನ್ನು ಕೆಳಗೆ ನೀಡಲಾಗಿರುವಂತೆ ವಿವಿಧ ಹಂತಗಳಲ್ಲಿ ಆಚರಿಸಬಹುದು ಮತ್ತು ಒಬ್ಬರ ವಯಸ್ಸು, ಆರೋಗ್ಯ ಮತ್ತು ಒಬ್ಬರ ಜೀವನ ಶೈಲಿಗೆ ಸಂಬಂಧಿಸಿದ ಹಲವಾರು ಇತರ ಅಂಶಗಳ ಆಧಾರದ ಮೇಲೆ ಒಂದು ನಿರ್ದಿಷ್ಟ ಹಂತದ ಉಪವಾಸವನ್ನು ಆಯ್ಕೆ ಮಾಡಬಹುದು. ವೈಕುಂಠ ಏಕಾದಶಿ ಸೇರಿದಂತೆ ಯಾವುದೇ ಏಕಾದಶಿಯಲ್ಲೂ ಭಕ್ತರ ಮೂಲ ಉದ್ದೇಶ ಭಗವಂತನ ಸೇವೆಯನ್ನು ಮಾಡುವುದು. ಆದ್ದರಿಂದ ಭಗವಂತನ ಸೇವೆ ಅಡ್ಡಿಯಾಗದಂತೆ ಭಕ್ತರು ಸೂಕ್ತವಾದ ವಿಶ್ರಾಂತಿಯನ್ನು ಪಡೆದು ಏಕಾದಶಿಯನ್ನು ಆಚರಿಸಬೇಕು. ಭಗವಂತನ ನಾಮವನ್ನು ಹೆಚ್ಚಾಗಿ ಜಪಿಸಲು ಮತ್ತು ಭಗವಂತನ ವೈಭವಗಳನ್ನು ಕೀರ್ತನೆ ಮಾಡಲು ಶಕ್ತಿಯನ್ನು ಉಳಿಸಿಕೊಳ್ಳಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು.
ಸುಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾ ಮಾತಾಜಿ ಓದಿ ಒಂದು ಪ್ಯಾರಾಗ್ರಾಫ್ ಓದಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಡಿ. ಕೃತಕ ಆಚರಣೆಯು ಕೇವಲ ತೋರಿಕೆಯಷ್ಟೇ, ವಾಸ್ತವವಾಗಿ ಭಕ್ತನು ದಿನಚರಿ ಮತ್ತು ಅವನ ಸೇವೆಗೆ ಆಗುವ ಅಡಚಣೆಯು ಅವನ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗಬಹುದು. ಭಕ್ತರು ಇತರನ್ನು ಮೆಚ್ಚಿಸಲು ಕಟ್ಟುನಿಟ್ಟಾದ ಉಪವಾಸವನ್ನು ಮಾಡಬಾರದು, ಅಥವಾ ಹಾಗೆ ಮಾಡಿ ತಮ್ಮನ್ನು ತಾವು ಶ್ರೇಷ್ಠರು ಎಂದು ಭಾವಿಸಬಾರದು, ಅಥವಾ ಹಾಗೆ ಮಾಡಲು ಇತರರ ಮೇಲೆ ಒತ್ತಡ ಹೇರಬಾರದು. ಪೂರ್ಣ ಏಕಾದಶಿ ಉಪವಾಸ ಐಚ್ಛಿಕ. ಪೂರ್ಣ ಏಕಾದಶಿ ಉಪವಾಸವನ್ನು ಮಾಡಲು ಯಾರನ್ನು ಬಲವಂತ ಮಾಡಬಾರದು. ಏಕಾದಶಿ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ವಾಸುದೇವ ಮೂರ್ತಿ. ಹರೇ ಕೃಷ್ಣ ಮಾತಾಜಿ. ನೀವು ಕೂಗ್ತಾ ಇರೋದು ಕೇಳಿಸ್ತಾ ಇಲ್ಲ ಮಾತಾಜಿ. ಸುಮಂಗಲ ಮಾತಾಜಿ. ಹೌದಾ? ಹೌದು, ನೀವು ಇಯರ್ಫೋನ್ ಹಾಕೊಂಡು ಕೂಗ್ತೀರಿ ನೋಡಿ. ಇದು ಬ್ಲೂಟೂತ್ ಹಚ್ಚಿದೆ. ಹೌದಾ? ಆದ್ರೂ ಕೇಳಿಸ್ತಾ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಮಾತಾಜಿ. ಈಗ ಕೇಳಿಸ್ತಾ ಇದೆನಾ? ಹಾ, ಈಗ ಕೇಳಿಸ್ತಾ ಇದೆ. ಓಕೆ ಓಕೆ, ಓದಿ. ಯಾರಿಗೆ ಅನ್ಮ್ಯೂಟ್ ಮಾಡಿದ್ದಾರೆ ಅವ್ರಿಗೂ. ಯಾರು ಪ್ರಭುಜಿಗೆ ಹೇಳಿದ್ದೆ ನಾನು. ವಾಸುದೇವ ಮೂರ್ತಿ. ಹರೇ ಕೃಷ್ಣ. ಓದ್ತೀರಾ ಪ್ರಭುಜಿ? ಹರೇ ಕೃಷ್ಣ. ವಾಸುದೇವ ಮೂರ್ತಿ. ನಾನು ಓದ್ಲಾ ಮಾತಾಜಿ? ನಾನು ಓದ್ಲಾ ಮಾತಾಜಿ? ಹಾ, ಒಂದ್ ನಿಮಿಷ. ಅವ್ರು ಯಾರಿಗೆ ಹೇಳಿದ್ದಾರೆ ಅವ್ರು ಓದ್ಲಿ, ಆಮೇಲೆ ನೀವು ಓದಿ. ಗಾಯತ್ರಿ ರಾವ್ ಓದಿ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ರಾವ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ಉಪವಾಸದ ವಿವಿಧ. ಕೇಳಿಸ್ತಾ ಇಲ್ವಾ ಮಾತಾಜಿ? ಕೇಳಿಸ್ತಾ ಇರುವುದಿ. ಏಕಾದಶಿ ಉಪವಾಸದ ವಿವಿಧ ಹಂತಗಳು. ಏಕಾದಶಿಯನ್ನು ಆಚರಿಸುವ ಸಾಂಪ್ರದಾಯಿಕ ವಿಧಾನವೆಂದರೆ ನೀರನ್ನು ಸಹ ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಉಪವಾಸ ಮಾಡುವುದು. ಇದನ್ನು ನಿರ್ಜಲ ಉಪವಾಸ ಎನ್ನುತ್ತಾರೆ. ನಿಮಗೆ ನಿರ್ಜಲ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ನೀವು ಏಕಾದಶಿಯ ದಿನ ಕೇವಲ ನೀರನ್ನು ಮಾತ್ರ ತೆಗೆದುಕೊಳ್ಳಬಹುದು. ನಿಮಗೆ ಅದೂ ಸಾಧ್ಯವಾಗದಿದ್ದರೆ ನೀವು ಸ್ವಲ್ಪ ಹಣ್ಣು ಮತ್ತು ಹಾಲನ್ನು ಸಹ ತೆಗೆದುಕೊಳ್ಳಬಹುದು. ಮುಂದಿನ ಆಯ್ಕೆ ಎಂದರೆ ಉಪವಾಸದ ಸಮಯದಲ್ಲಿ ನೀವು ತರಕಾರಿಗಳು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹೊರತುಪಡಿಸಿ ಬೇರುಗಳು, ಬೀಜಗಳು ಇತ್ಯಾದಿಗಳಂತಹ ಧಾನ್ಯವಲ್ಲದ ಆಹಾರವನ್ನು ಒಮ್ಮೆ ಮಾತ್ರ ತೆಗೆದುಕೊಳ್ಳಬಹುದು. ಸಾಮಾನ್ಯ ದಿನದಂತೆ ಮೇಲೆ ಹೇಳಿರುವ ಆಹಾರ ಪದಾರ್ಥಗಳನ್ನು 3 ಬಾರಿ ತೆಗೆದುಕೊಳ್ಳುವುದು ಕೊನೆಯ ಆಯ್ಕೆಯಾಗಿದೆ. ಏಕಾದಶಿ ವ್ರತವನ್ನು ಹೇಗೆ ಆಚರಿಸಬೇಕು? ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಓದಿ ಪ್ರಭುಜಿ. ಹರೇ ಕೃಷ್ಣ. ವಾಸುದೇವ್ ಅವರು ಮ್ಯೂಟ್ ಮಾಡ್ಕೋತಾರೆ, ಅನ್ಮ್ಯೂಟ್. ಮತ್ತೆ ಅದು ಗೊತ್ತಾಗಲ್ಲ ಮಾತಾಜಿ. ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಓದ್ತೀರಾ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಓದಿ ಪ್ರಭುಜಿ. ವಾಸುದೇವ ಮೂರ್ತಿ. ಪಿಲ್ಲರ್ ರೆಡ್ಡಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಪಿಲ್ಲರ್ ರೆಡ್ಡಿ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ವ್ರತವನ್ನು ಹೇಗೆ ಆಚರಿಸುವುದು ಬೇಕು? ಏಕಾದಶಿ ಸೂರ್ಯೋದಯದಿಂದ ದ್ವಾದಶಿಯ ಸೂರ್ಯೋದಯದ ನಂತರ ಬಿಡುವ ದ್ವಾದಶಿ ಸಮಯದವರೆಗೂ ಏಕಾದಶಿ ವ್ರತವನ್ನು ಆಚರಿಸುತ್ತೇವೆ. ಏಕಾದಶಿ ದಿನದಂದು ನಿಮ್ಮ ಸಮಯವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸಿ. ಭಗವಂತ ಕೃಷ್ಣನ ಕೃಷ್ಣನ ಕಥೆ, ಲೀಲೆ ಅಥವಾ ಅವನ ವಿಭಿನ್ನ ಅವತಾರಗಳನ್ನು ಸ್ಮಾರಕ ಮಾಡುವುದು. ಮತ್ತೆ ಕೃಷ್ಣ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸುವುದು. ಭಗವದ್ಗೀತೆ ಮತ್ತು ಭಗವದ್ಗೀತಾ ಗ್ರಂಥಗಳನ್ನು ಅಧ್ಯಯನ ಮಾಡುವುದು. ಭಗವಂತನ ಶ್ರೀಕೃಷ್ಣ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡುವುದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬಹಳ ಜನರಿಗೆ ಅನ್ಮ್ಯೂಟ್ ಆಗ್ತಾ ಇದೆ ನೋಡಿ ಮಾತಾಜಿ.
ಹೌದಾ ಮಾತಾಜಿ? ಹೌದು, ಬಹಳ ಜನರಿಗೆ ಆಗ್ತಾ ಇದೆ. ಒಬ್ಬರಿಗೆ ಯಾರಿಗಾದ್ರೂ ಮಾಡಿ, ಅವ್ರು ಮ್ಯೂಟ್ ಮಾಡೋರು. ಮಾಡ್ತಾನೆ ಇದ್ದೇನೆ ಮಾತಾಜಿ. ಮಾತಾಜಿ ನೀವು ಅನ್ಮ್ಯೂಟ್ ಆದ್ರಿ, ಮ್ಯೂಟ್ ಆದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಓದಿಸಿ, ಟೈಮ್ ಆಗಿದೆ. ಹಾ ಮಾತಾಜಿ ಆಯ್ತು. ಇವ್ರು ಯಾಕೆ ಓದ್ತಾ ಇಲ್ಲ ಅನ್ಸುತ್ತೆ. ಲಕ್ಷ್ಮೀ ಪ್ರಿಯ ಮಾತಾಜಿ ಓದಿ. ಹರೇ ಕೃಷ್ಣ. ಹಾಯ್ ಲಕ್ಷ್ಮಿ, ಓದಿ. ಹರೇ ಕೃಷ್ಣ. ಏಕಾದಶಿ ಮಾತಾಜಿ ಅವ್ರು ವಾಸುದೇವ ಮೂರ್ತಿ ಓದ್ಲಿ, ಆಮೇಲೆ ನೀವು ಓದಿ. ಹರೇ ಆಯ್ತು. ಇವಾಗ ನಾನು ಓದ್ಬೇಕಾ, ಯಾರು ಓದ್ಬೇಕು ಮಾತಾಜಿ? ಒಂದ್ ನಿಮಿಷ, ಅವರು ಪ್ರಭುಜಿ ಅವರು ಯಾವಾಗಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಪ. ಹೇಳಿ. ಏಕಾದಶಿ ಉಪವಾಸವನ್ನು ಮುರಿಯುವುದು. ಮರುದಿನ ಸೂರ್ಯೋದಯದ ನಂತರ ಪಾರಾಯಣ ಸಮಯದಲ್ಲಿ ಏಕಾದಶಿ ಉಪವಾಸವನ್ನು ಮುರಿಯಬೇಕು. ನೀವು ನಿರ್ಜಲ ಉಪವಾಸವನ್ನು, ನೀರಿಲ್ಲದ ಸಂಪೂರ್ಣ ಉಪವಾಸ ಆಚರಿಸಿದ್ದರೆ ಧಾನ್ಯಗಳನ್ನು ಸೇವಿಸಿ ಉಪವಾಸವನ್ನು ಮುರಿಯಬೇಕು. ನಿರ್ಜಲ ಉಪವಾಸವನ್ನು ಆಚರಿಸಿದ್ದಲ್ಲಿ ಹಾಲು ಅಥವಾ ಹಣ್ಣುಗಳಂತಹ ಧಾನ್ಯವಲ್ಲದ ಪದಾರ್ಥಗಳಿಂದಲೂ ನೀವು ಉಪವಾಸವನ್ನು ಮುರಿಯಬಹುದು. ಧನ್ಯವಾದಗಳು ಮಾತು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಇನ್ನು ಇದೇನಾ ಮಾತಾಜಿ? ಹರೇ ಕೃಷ್ಣ. ಆಯ್ತು ಮಾತಾಜಿ, ಇಷ್ಟೇ ಇತ್ತು. ಓಕೆ, ಹರೇ ಕೃಷ್ಣ. ಸೊ ಇಲ್ಲಿಗೆ ಇದು ವ್ರತದ ಆಚರಣೆ ಯಾವ ತರನಾಗಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾರು ಮಾಡ್ಬೇಕು, ಯಾರು ಮಾಡ್ಬಾರ್ದು ಅನ್ನೋದನ್ನ ನಮ್ಗೆ ಶೇರ್ ಮಾಡಿ ಮಾತಾಜಿ ಗ್ರೂಪ್ ಅಲ್ಲಿ. ಓಕೆ, ಮಾಡೋಣ. ಹೇಳಿ, ಈಗ ಆಮೇಲೆ ನಾವು ಮಾತಾಡೋಣ. ಇಲ್ಲಿ ಏಕಾದಶಿ ಪೂರ್ಣಿಮೆ, ಯಾವಾಗ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ಇದೊಂದು ಸೈಕಲ್ ಅಂತ ಹೇಳ್ತೇವೆ. ಸೊ ಅದು 11ನೇ ದಿನಕ್ಕೆ ಭಗವಂತನಿಗೆ ಈ 10, 11, 12ನೇ ದಿನ ಬಹಳ ಪ್ರಿಯವಾದವು. ಸೊ ಹಾಗಾಗಿ ಇದಕ್ಕೆ ಹರಿಯ ಒಂದು ದಿನವೆಂದು ಇದಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ. ಯಾಕಂದ್ರೆ ಎನ್ನುವನು ಯಾವಾಗ ವಿಷ್ಣುವಿನಿಗೆ ಕೊಲ್ಲಕ್ಕೆ ಬಂದ ಆವಾಗ ಏಕಾದಶಿ ಅನ್ನುವಂತ ಒಂದು ದೇವತೆ ಸೊ ಬಂದು ಆ ದೈತ್ಯನನ್ನ ಕೊಂದಿರೋದ್ರಿಂದ ಅಷ್ಟು ಪ್ರಾಮುಖ್ಯತೆನ ಪಡೆದಿರುವಂತದ್ದು. ಹಾಗಾಗಿ ಈ ಏಕಾದಶಿ ಮತ್ತು ಅವಳು ತನಗಾಗಿ ಏನು ಬೇಡ್ಲಿಲ್ಲ. ಯಾರು ಈ ಏಕಾದಶಿಯ ವ್ರತವನ್ನ ಆಚರಿಸ್ತಾರ ಅವ್ರಿಗೆ ಪುಣ್ಯ, ಪಾಪ ನಾಶ ಆಗ್ಲಿ, ಪುಣ್ಯ ಅವ್ರಿಗೆ ಬರ್ಲಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಾಗ ಸೊ ಭಗವಂತ ಪ್ರಸನ್ನನಾಗಿ ಅತ್ಯಂತ ಪ್ರಿಯವಾದಂತಹ ದಿನ ಈ 3 ದಿನಗಳು ಅಂತ ಹೇಳ್ತಾನೆ. ಮತ್ತೆ ಮಂಗಳಕರ ದಿನವೂ ಕೂಡ ಇವು 3 ದಿನಗಳು. ಏಕಾದಶಿ ಎಂದು ಹರಿವಾಸ ಮಾಧವ ತಿಥಿ ಅಂತೂ ಕೂಡ ಕರೀತಾರೆ. ಸೊ ಇಲ್ಲಿ ಯಾವಾಗ್ಲೂ ನಾವು ಭಗವಂತನೇ ಒಂದು ಸಾಮೀಪ್ಯದಲ್ಲಿ ಇದ್ಕೊಂಡು ಭಕ್ತಿಯನ್ನ ಮಾಡ್ಕೊಂಡು ಈ ಒಂದು ಪ್ರವಚನಗಳನ್ನ ಕೀರ್ತನೆಗಳನ್ನ ಕೇಳ್ಕೊಂಡು ಆನಂದದಿಂದ ಈ ವ್ರತದ ಆಚರಣೆಯನ್ನ ಮಾಡ್ಬೇಕು. ಮತ್ತೆ ಏಕಾದಶಿ ಆಚರಣೆ ಯಾರ್ಯಾರು ಮಾಡ್ಬೋದು ಅಂತ ಹೇಳಿದರೆ ಎಲ್ಲಾ ವರ್ಗದವರು ಕೂಡ ಮಾಡ್ಬೋದು. ಮತ್ತೆ ಜೊತೆಗೆ 8 ವರ್ಷದಿಂದ 80ನೇ ವಯಸ್ಸಿನವರೆಗೂ ಕೂಡ. 8 ವರ್ಷ ಒಳಗಡೆ ಯಾಕಂದ್ರೆ ಪುಟ್ಟ ಮಗು ಆಗಿರುತ್ತೆ, ಅದಕ್ಕೆ ಗೊತ್ತಾಗಲ್ಲ. ಹಾಗಾಗಿ 8 ವರ್ಷದಿಂದ 80 ವಯಸ್ಸಿನವರೆಗೂ ಕೂಡ. ಮತ್ತೆ ಇಲ್ಲಿ 80ನೇ ವಯಸ್ಸಿನವರೆಗೂ ಅದಾದ್ಮೇಲೆ 80 ಆದ್ಮೇಲೆ ಮಾಡಬಾರ್ದಾ ಅಂತ ಹಾಗಲ್ಲ. ಸೊ ಅವರು ತಮ್ಮ ಕೊನೆ ಉಸಿರಿರುವವರೆಗೂ ಕೂಡ ಅವರು ಮಾಡ್ತಾ ಇದ್ರೆ, ಅವ್ರ ಇಚ್ಛಾಶಕ್ತಿ ಇದ್ರೆ, ಭಗವಂತ ಅವ್ರಿಗೆ ಕೊಟ್ಟಿದ್ರೆ ಅವರು ಅದನ್ನ ಮಾಡ್ಬೋದು. ಒಬ್ಬ ವ್ಯಕ್ತಿ ಈ ಏಕಾದಶಿ ವ್ರತವನ್ನ ಆಚರಣೆ ಮಾಡ್ಬೋದು. ಮತ್ತೆ ಇಲ್ಲಿ ಮಹಿಳೆಯರ ಋತು ಚಕ್ರದ ಸಮಯದಲ್ಲೂ ಕೂಡ ಮಾಡ್ಬೇಕು ಬೇಡ್ವೋ ಅಂತ ಕೇಳೋ ಪ್ರಶ್ನೆ ಇದ್ರೆ ಅವರು ಉಪವಾಸವನ್ನ ಮಾಡಬಹುದು ಅಂತ ಒಂದು ಯಾವುದೇ ನಿರ್ಬಂಧನೆ ಇಲ್ಲ. ಮಾಡಬಾರ್ದು ಅನ್ನೋಕ್ಕೋಸ್ಕರ ನಿನ್ನೆ ಒಂದು ನನ್ಗೆ ಮೆಸೇಜ್ ಬಂದಿತ್ತು. ಆಕ್ಚುಲಿ ನಾನು ಅವ್ರಿಗೆ ಏನ್ ರಿಪ್ಲೈ ಮಾಡಿದೆ ಗೊತ್ತಿಲ್ಲ. ಈ ಐಹಿಕ ಜಗತ್ತಿನಲ್ಲಿ ಶುಭ ಅಥವಾ ಅಶುಭ ಎಂದು ಯಾವುದೂ ಇಲ್ಲ. ಸೊ ಕೇವಲ ಕೃಷ್ಣ ಪ್ರಜ್ಞೆ ಮಾತ್ರ ಶುಭ ಮತ್ತು ಅಲೌಕಿಕವಾದದ್ದು. ಸೊ ಕೃಷ್ಣ ಪ್ರಜ್ಞೆಯಲ್ಲಿದ್ದವ್ರಿಗೂ ಎಲ್ಲರಿಗೂ ಕೂಡ ಈ ಒಂದು ಋತುಚಕ್ರದ ಸಮಯದಲ್ಲೂ ಕೂಡ ಉಪವಾಸವನ್ನ ಮಾಡಬಹುದು, ಜಪವನ್ನ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ. ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸಿನ ಹಿಡಿತದಲ್ಲಿ ಕೃಷ್ಣನ ಮೇಲವರ ಭಕ್ತಿಯನ್ನು ಉತ್ತಮಗೊಳಿಸಲು ಉಪವಾಸವನ್ನ ಮಾಡಲೇಬೇಕು. ಈ ಉಪವಾಸದ ಆಚರಣೆಯನ್ನ ಮಾಡುವಾಗ ನಾವು ಜಪವನ್ನ ಮಾಡ್ಬೇಕು. ಅಂದ್ರೆ 16 ಮಾಲೆ ಅಂತ ಹೇಳ್ತೇವೆ. ಒಂದು ಮಾಲೆ 108 ಮಂತ್ರವನ್ನ ಹೊಂದಿರುತ್ತೆ ಅಂತ ಒಂದು 16 ಮಾಲೆಯನ್ನ ನಾವು ಮಾಡ್ಬೇಕು ಅಂತ ಹೇಳಲಾಗಿದೆ. ಸೊ ಮತ್ತೆ ಈ ಏಕಾದಶಿಯನ್ನ ಮಾಡೋ ಉದ್ದೇಶ ಏನು, ಪ್ರಯೋಜನಗಳು ಏನು ಅನ್ನೋದನ್ನ, ಮತ್ತೆ ಜೊತೆಗೆ ಕೇವಲ ಈ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ನಮ್ಮ ಒಂದು ಭೌತಿಕವಾಗಿರುವಂತಹ ಪ್ರಯೋಜನಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ದೇಹದೊಳಗಿನ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಸ್ವಲ್ಪ ನಮ್ಮ ಜಠರ ಯಾವಾಗ್ಲೂ ಅಗ್ನಿಯಿಂದ ಕೂಡಿರುತ್ತೋ ಯಾವಾಗ್ಲೂ ಕೂಡ ಇರುತ್ತೆ.
ಆದ್ರೂ ಆದಷ್ಟು ಅದು ಏನ್ ಮಾಡುತ್ತೆ, ನಮ್ ಸ್ಟಮಕ್ಕು ಸ್ವಲ್ಪ ಶಾಂತವಾಗಿರುತ್ತೆ. ಇಲ್ಲಾಂದ್ರೆ 24 ತಾಸು ಆ ತಿನ್ನದನ್ನ ಅರಗಿಸೋದೇ ಕೆಲಸವನ್ನ ಅದು ಮಾಡೋದ್ರಿಂದ ಈ ಉಪವಾಸ ದಿನದಂದು ಸ್ವಲ್ಪ ಮಟ್ಟಿಗೆ ಅದು ಶಾಂತವಾಗಿರುತ್ತೆ. ಅದು ಯಾವಾಗ ನಾವು ಅಲ್ಪ ಮಟ್ಟಿಗೆ ಈ ಒಂದು ಹಣ್ಣು ಹಂಪಲ ತಗೊಂಡಾಗ ಮಾತ್ರ. ಇಲ್ಲ ಅಂತಂದ್ರೆ ಬಹಳಷ್ಟು ನಾವು ಈ ಸಾಬುದಾನೆ ಅದು 3 ಹೊತ್ತು 2 ಹೊತ್ತು ತಿಂದ್ರುನು ಕೂಡ ಅದು ಉಪಯೋಗ ಆಗಲ್ಲ. ನಾವು ಬಹಳ ಇದ್ರಲ್ಲಿ ಗಮನವನ್ನ ಹರಿಸಬೇಕು. ಸೊ ಮತ್ತೆ ಇಲ್ಲಿ ಇಲ್ಲದಿದ್ರೆ ಅದು ಹೆಚ್ಚು ನಿದ್ರೆ, ನಿಷ್ಕ್ರಿಯತೆ ಮತ್ತು ಸೋಮಾರಿತನವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಯಾವ್ದಿದು ಕೊಬ್ಬು. ಸೊ ಏಕಾದಶಿ ಒಂದು ಹೆಚ್ಚಿನ ಸಮಯವನ್ನು ಆಧ್ಯಾತ್ಮಿಕ ಚಟುವಟಿಕೆಗೆ ನಾವು ಬಳಸ್ಕೊಳ್ಬೇಕು. ಅದು ಆಂತರಿಕವಾಗಿ ಬಾಹ್ಯವಾಗಿ ಎರಡನ್ನೂ ಕೂಡ ಇದ್ದು. ಸೊ ಕೃಷ್ಣನ ಮೇಲಿನ ನಂಬಿಕೆ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳುವುದೇ ಏಕಾದಶಿಯ ಉಪವಾಸದ ಒಂದು ಮುಖ್ಯವಾದಂತಹ ಉದ್ದೇಶ. ಮತ್ತೆ ಈ ಏಕಾದಶಿ ಆಚರಿಸುವ ಮೂಲಕ ದೈಹಿಕ ಶರೀರದ ಬೇಡಿಕೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಜಪಿಸುವ ಮೂಲಕ, ಸೇವೆಗಳನ್ನ ಮಾಡುವುದರ ಮೂಲಕ ಭಗವಂತನ ಹತ್ತಿರ ಆಗಬಹುದು ನಾವು. ಮತ್ತೆ ಏಕಾದಶಿ ವ್ರತವನ್ನ ಆಚರಿಸುವುದು ದೇವೋತ್ತಮ ಪರಮ ಪುರುಷನನ್ನು ಮೆಚ್ಚಿಸಿದಂತೆ. ಅದರ ನಿಯಮಿತ ಆಚರಣೆಯಿಂದ ಒಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನ ಸಾಧಿಸಬಹುದು. ಹೌದು. ಸೊ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನ ಸಾಧಿಸ್ಬೇಕು ಅಂತಂದ್ರೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಪ್ರಗತಿ ಸಾಧಿಸ್ಬೇಕು ಅಂತಂದ್ರೆ ಅದು ಹಾಗೆ ಸಾಧ್ಯ ಇಲ್ಲ. ಅದರ ಅಭ್ಯಾಸದ ಅವಶ್ಯಕತೆ ಇದೆ. ಆ ಅಭ್ಯಾಸ ಈ ಒಂದು ವ್ರತಾಚರಣೆಯೂ ಕೂಡ ಈ ಒಂದು ಅಭ್ಯಾಸದ ಹವ್ಯಾಸ. ಹಾಗಾಗಿ ಈ ಚಟುವಟಿಕೆಯನ್ನು ಕೂಡ ನಾವು ಮಾಡಿದ್ರೆ ಈ ಒಂದು ಪ್ರಜ್ಞೆಯಲ್ಲಿ ನಾವು ಪ್ರಗತಿಯನ್ನ ಸಾಧಿಸಬಹುದು. ಏಕಾದಶಿ ದಿನದಂದು ಉಪವಾಸವನ್ನು ಆಚರಿಸುವವನು ಪಾಪ ಕರ್ಮಗಳ ಎಲ್ಲ ರೀತಿಯ ಪ್ರಕ್ರಿಯೆಗಳಿಂದ ಮುಕ್ತನಾಗ್ತಾನೆ. ಈಗಾಗಲೇ ನಾವು ಕೇಳಿದ್ವಿ. ಮತ್ತೆ ಪಾಪ ಪ್ರಕ್ರಿಯೆಗಳಿಂದ ಮುಕ್ತನಾಗ್ತಾನೆ. ಹೇಗೆ? ಇವನು ಒಬ್ಬ ವ್ಯಾಧ, ಬೇಡ, ಅಷ್ಟು ಒಬ್ಬದು ಪಾಪಿ. ಈ ಕೇವಲ ಒಂದೇ ದಿನದ ಏಕಾದಶಿಯ ಒಂದು ವ್ರತಾಚರಣೆಯಿಂದ ಜಾಗರಣೆ ಮಾಡಿ ಎಲ್ಲ ಈ ಒಂದು ಭಗವದ್ಗೀತೆ ಮತ್ತೆ ಭಗವಂತನ ಸ್ತೋತ್ರಗಳನ್ನ ಕೇಳಿರೋದ್ರಿಂದಲೇ ಅವನು ಮುಂದಿನ ಜನ್ಮದಲ್ಲಿ ಇಷ್ಟೊಂದು ಪಾಪಗಳಿಂದ ಮುಕ್ತನಾಗಿ ಅವನು ಒಳ್ಳೆಯ ಜನ್ಮವನ್ನ ಪಡಿತಾನೆ. ಸೊ ಕೇವಲ ಒಂದೇ ದಿನದ ವ್ರತಾಚರಣೆಯಿಂದ. ಸೊ ಎಲ್ಲ ಒಂದು ಏಕಾದಶಿಯನ್ನ ವ್ರತಾಚರಣೆ ಮಾಡಿದ್ರೆ ಎಷ್ಟು ಪಾಪ ನಾವು ಯಾವ ಜನ್ಮದಲ್ಲಿ ಪಾಪಗಳನ್ನ ಮಾಡಿದೀವೋ ಅವೆಲ್ಲ ಜನ್ಮಾಂತರದ ಪಾಪಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಏಕಾದಶಿ ದಿನ ಉಪವಾಸವನ್ನ ಆಚರಿಸುವವನು ಪಾಪ ಕರ್ಮಗಳ ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನ ಮುಕ್ತನಾಗ್ತಾನೆ. ಮತ್ತೆ ಧಾರ್ಮಿಕವಾಗಿ ಮುನ್ನಡೆಯಲು ಕೂಡ ಸಹಾಯವಾಗುತ್ತೆ ಅಂತ ವೈವರ್ತ ಪುರಾಣದಲ್ಲಿ ಹೇಳಲಾಗಿದೆ. ಸೊ ಮತ್ತೆ ಪದ್ಮ ಪುರಾಣದಲ್ಲಿನೂ ಕೂಡ ಹೇಳಿದ್ದಾರೆ ಏಕಾದಶಿಯ ಆಚರಣೆ ಒಂದು ಹೇಗೆ ವಿಶೇಷವಾಗಿದೆ ಅನ್ನೋದನ್ನ. ಏಕೆಂದ್ರೆ ಒಬ್ಬರು ಕುತಂತ್ರದಿಂದ ಅದನ್ನು ಆಚರಿಸಿದ್ರು ಕೂಡ ಅವರ ಎಲ್ಲ ಪಾಪಗಳು ವಿವೇಚನೆಗೊಳ್ಳುತ್ತವೆ ಅಂತ ನೋಡಿ. ಸೊ ಏನೋ ಈಗ ಇತ್ತಲ್ಲ ವ್ಯಾಧ, ಕುತಂತ್ರದಿಂದ ಏನ್ ನಡೀತಾ ಇದೆ ಆಶ್ಚರ್ಯದಿಂದ ಬಂದು ಕುಳಿತ ಅವನು ಅಲ್ಲೇ ಕುತಂತ್ರದಿಂದ ಬಂದು ಕುಳಿತ ಏನ್ ನಡೀತಾ ಇದೆ ನೋಡೋಣ ಅಂತ. ಮತ್ತೆ ಅಲ್ಲಿ ಏನಾದ್ರೂ ಜೀವಿ ಸಾಯಿಸ್ಲಿಕ್ಕೆ ಅವನಿಗೆ ತಿನ್ಲಿಕ್ಕೆ ಸಿಗುತ್ತೋ ಏನೋ ಅಂತ ನೋಡ್ಲಿಕ್ಕೆ ಹೋದ. ಆದ್ರೆ ಅಲ್ಲಿ ನಡೀತಾ ಇರೋದೇ ಬೇರೆ. ಆಶ್ಚರ್ಯಚಕಿತನಾಗಿ ಹೋದ್ರುನು ಕೂಡ ಅವನು ತನ್ನ ಪಾಪಗಳಿಂದ ವಿಮೋಚನನ್ನ ಹೊಂದಿದ. ಸೊ ಹೀಗೆ ಸುಲಭವಾಗಿ ಪರಮೋನ್ನತ ಗುರಿಯಾದ ವೈಕುಂಠವನ್ನ ಅವರು ತಲುಪ್ತಾರೆ ಅಂತ ಹೇಳ್ತಾರೆ. ಮತ್ತೆ ಈ ಏಕಾದಶಿಯನ್ನು ಏಕಾದಶಿಯನ್ನು ಹೇಗೆ ಉಪವಾಸವನ್ನ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ಧಾನ್ಯಗಳನ್ನ ಬೇಳೆಗಳನ್ನ ತಿನ್ನುವಂತಿಲ್ಲ, ಬಳಸಬಾರದು. ಮತ್ತೆ ಆದ್ರೆ ನಾವು ಏಕಾದಶಿಯಂದು ಕೃಷ್ಣ ಪ್ರಸಾದವನ್ನು ಸಹ ತೆಗೆದುಕೊಳ್ಳಬಾರದು ಅಂತ ಇಲ್ಲಿ ಹೇಳಲಾಗಿದೆ. ನೋಡೋಣ ಯಾವ್ಯಾವ ಆಹಾರಗಳನ್ನ ತಗೋಬಾರದು ಅನ್ನೋ ಧಾನ್ಯಗಳು. ಗೋಧಿ, ಅಕ್ಕಿ, ಬೇಳೆ, ಕಾಳುಗಳು, ಮತ್ತೆ ನಾವು ಈ ಅಕ್ಕಿಗಳಿಂದ ಮಾಡುವಂತಹ ದೋಸೆ, ಮತ್ತೆ ಈ ಅವಲಕ್ಕಿ, ಪೋಹ ಅಂತೀವಿ, ಗೋಧಿ, ಈ ನುಚ್ಚುಗಳು, ಗೋಧಿ ಇದ್ರಿಂದ ಮಾಡಿರುವಂತಹ ನುಚ್ಚುಗಳು, ಯಾವ್ದಿದು ಜೋಳದಿಂದ ಮಾಡಿರುವಂತಹ ನುಚ್ಚು, ಯಾವುದೇ ನುಚ್ಚುಗಳಾಗ್ಲಿ, ಒಟ್ಟು ಧಾನ್ಯಗಳನ್ನ ನಾವು ತೆಗೆದುಕೊಳ್ಬಾರ್ದು. ಮತ್ತೆ ಬೇಳೆ ಅಂತಂದ್ರೆ ಅದರಿಂದ ಈ ಧಾನ್ಯಗಳಿಂದ ಬರುವಂತಹ ದ್ವಿದಳ ಧಾನ್ಯಗಳು, ಅವುಗಳನ್ನು ಕೂಡ ನಾವು ತೆಗೆದುಕೊಳ್ಬಾರ್ದು. ಇದರಲ್ಲಿ ಬಟಾಣಿ, ಬೇಳೆಕಾಳುಗಳು, ತೊಗರಿ ಬೇಳೆ, ಉದ್ದಿನ ಬೇಳೆ, ಹೆಸರು ಕಾಳು, ಕಡಲೆಕಾಳು, ದ್ವಿದಳ ಧಾನ್ಯಗಳು, ಬೀನ್ಸು, ಅಲಸಂದೆ, ಸೋಯಾ ಬೀನ್ಸು, ಇವುಗಳನ್ನ ತಗೊಳ್ಬಾರ್ದು. ಮತ್ತೆ ಮಸಾಲೆಗಳನ್ನು ಕೂಡ ನಾವು ಬಳಸಬಾರ್ದು. ಸಾಸಿವೆ, ಎಳ್ಳು ಬಳಸಬಹುದು. ಯಾವಾಗ? ಕೇವಲ ಷಟ್ತಿಲ ಏಕಾದಶಿ. ಷಟ್ತಿಲ ಅಂದ್ರೆ 6 ತಿಲಗಳನ್ನ ಅಲ್ಲಿ ಬಳಸಲಾಗಿದೆ. ಹಾಗಾಗಿ ಅದೊಂದು ಏಕಾದಶಿಯ ಮಹಿಮೆ ಇದೆ. ಆ ಒಂದು ಏಕಾದಶಿಗೆ ಮಾತ್ರ ನಾವು ಎಳ್ಳನ್ನ ತಿನ್ಬಹುದು. ತಿಂದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಉಳಿದ ಒಂದು ಏಕಾದಶಿಗಳಲ್ಲಿ ನಾವು ಈ ಎಳ್ಳನ್ನು ತಿನ್ಬಾರ್ದು. ಈ ಏಕಾದಶಿಯನ್ನು ಭಗವಂತನಿಗೆ ಅರ್ಪಿಸಿ ತಿನ್ನಬಹುದು. ಮತ್ತೆ ಇಂಗು ಕೂಡ ತಗೊಳ್ಳುವಂತಿಲ್ಲ. ಕಲಬೆರಕೆಯ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮೆಣಸಿನ ಪುಡಿ ಅಥವಾ ಮಸಾಲೆ ಪುಡಿಗಳನ್ನು ಬಳಸಬಾರದು. ಅಂದ್ರೆ ಈಗ ನಾವು ಅಂಗಡಿಯಿಂದ ತಂದಂತಹ ಈ ಮಸಾಲೆ ಪುಡಿಗಳಲ್ಲಿ
ಮೆಣಸಿನ ಪುಡಿಗಳಲ್ಲಿ ಕಲಬೆರಕೆ ಇರೋದ್ರಿಂದ ಏನು ಮಿಕ್ಸ್ ಮಾಡಿರ್ತಾರೋ ಅದು ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಅವುಗಳನ್ನು ಕೂಡ ಬಳಸಬಾರ್ದು ಅಂತ ಹೇಳಿದ್ದಾರೆ. ತರಕಾರಿಗಳಲ್ಲಿ ಬೀನ್ಸು, ಅವರೆಕಾಯಿ ಬಳಸಬಾರ್ದು. ಎಣ್ಣೆಗಳಲ್ಲಿ ಸಾಸಿವೆ ಎಣ್ಣೆ, ಸೋಯಾಬೀನ್ ಎಣ್ಣೆ, ಸಂಸ್ಕರಿಸಿದ ರಿಫೈನ್ಡ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ ಬಳಸಬಾರ್ದು. ಸಿಹಿಗಳಲ್ಲಿ ಈ ಬಿಳಿ ಸಕ್ಕರೆ ಅಂತ ಹೇಳ್ತೇವೆ, ಅದನ್ನ ನಾವು ಬಳಸಬಾರ್ದು. ಪುಡಿ ಆಗ್ಲಿ ಗಟ್ಟಿ ಆಗ್ಲಿ ಅದನ್ನ ನಾವು ಬಳಸಬಾರ್ದು. ಕಲ್ಲಸಕ್ಕರೆಯನ್ನ ಬಳಸಬಹುದು. ಮರುಬಳಕೆ, ಈ ಧಾನ್ಯಗಳೊಂದಿಗೆ ಬೆರೆತ ಯಾವುದೇ ಅಡುಗೆ ಪದಾರ್ಥಗಳನ್ನು ಬಳಸಬಾರ್ದು. ಧಾನ್ಯಗಳೊಂದಿಗೆ ಬೆರೆತಂದ್ರೆ ಇಲ್ಲಿ ಪೂರಿ ಕರಿಯಲು ಉಪಯೋಗಿಸಿದಂತ ತುಪ್ಪ, ಮತ್ತೆ ಚಪಾತಿ ಹಿಟ್ಟಿನ ಕೈಯಲ್ಲಿ ಮುಟ್ಟಿದಂತ ಮಸಾಲೆ ಪದಾರ್ಥಗಳು. ಯೂಶಲಿ ನಾವು ಬೇಗ ಅಡಿಗೆಯನ್ನ ಮಾಡ್ಲಿಕ್ಕೆ ಇಂತ ಒಂದು ಕಾರ್ಯಗಳನ್ನ ಮಾಡ್ತೇವೆ. ಬೇಗ ಬೇಗ ಮಸಾಲೆ ಸಾಮಾನುಗಳನ್ನ ಅಡಿಗೆಗೆ ಹಾಕ್ಲಿಕ್ಕೆ ನಾವು ಈ ಹಿಟ್ಟಿನಿಂದ ಮುಟ್ಟಿದಂತ ಕೈಯಿಂದ ಮಸಾಲೆಗಳನ್ನು ಕೂಡ ಮುಟ್ತೇವೆ. ಇಂತ ಒಂದು ಸಮಯದಲ್ಲಿ ಅವುಗಳನ್ನ ನಾವು ಬಳಸಬಾರ್ದು. ಮತ್ತೆ ಏನನ್ನ ಬಳಸಬೇಕು, ಯಾವ ಆಹಾರಗಳನ್ನ ನಾವು ತೆಗೆದುಕೊಳ್ಬೇಕು? ಕಾರ್ಬೋಹೈಡ್ರೇಟ್ಗಳಿರುವಂತಹ ಆಹಾರಗಳನ್ನ, ಅಂದ್ರೆ ಇಲ್ಲಿ ಸಬ್ಬಕ್ಕಿ ನಾವು ಹೇಳ್ತೇವೆ, ಸಾಬುದಾನೆ ಅಂತ ಹೇಳ್ತೇವೆ, ಅದನ್ನ ತಗೋಬಹುದು. ಸಾಬುದಾನೆಯಲ್ಲಿನೂ ಕೂಡ ನೀವು ಬೇರೆ ಎಣ್ಣೆ, ಶೇಂಗಾ ಎಣ್ಣೆ ಮಾತ್ರ ಬಳಸಬಹುದು, ಬೇರೆ ಎಣ್ಣೆನು ನೀವು ಬಳಸೋ ಹಾಗಿಲ್ಲ. ಮತ್ತೆ ಅದಕ್ಕೆ ನೀವು ಶೇಂಗಾನ ನೀವು ಹಾಕ್ಬಹುದು. ಆದ್ರೆ ಕಡಲೆಕಾಯಿ ಬೀಜ ಅಂತ ಹೇಳ್ತೇವೆ, ಕಡಲೆಕಾಯಿಯನ್ನ ಪುಡಿ ಮಾಡಿ ಹಾಕ್ಬಹುದು ವಿನಃ ಮತ್ತೆ ಏನೂ ಕೂಡ ಅದ್ರಲ್ಲಿ ನಾವು ಹಾಕೋ ಹಾಗಿಲ್ಲ. ಸಾಸಿವೆ ಜೀರಿಗೆಯನ್ನು ಕೂಡ ಇದು ಜೀರಿಗೆ ಹೇಳಿದ್ದಾರೆ ಬಳಸಬಹುದು, ಆದ್ರೆ ಸಾಸಿವೆ ನಾ ಬಳಸೋ ಹಾಗಿಲ್ಲ ಇಲ್ಲಿ. ಮತ್ತೆ ಸಿಂಗಾರ ಹಿಟ್ಟು ಅಂತ, ಸಿಂಗಾರ ಅಂತ ಹೇಳಿ ಒಂದು ಬರುತ್ತೆ, ಅದು ಈ ಭಾಗದಲ್ಲಿ ಸಿಗೋದಿಲ್ಲ. ಸಿಂಘಾಡ ಅಂತ ಹೇಳ್ತಾರೆ ಆಕ್ಚುಲಿ ಅದ್ರಲ್ಲಿ ಹಿಂದಿನಲ್ಲಿ. ಸೊ ಅದನ್ನ ಒಣಗಿಸಿ ಪುಡಿ ಮಾಡಿರುವಂತ ಹಿಟ್ಟು, ಅದು ವಾಟರ್ ಚೆಸ್ಟ್ನಟ್ ಅಂತ ಹೇಳ್ತೇವೆ. ಸೊ ಕೆಲವೊಂದು ಭಾಗದಲ್ಲಿ ಸಿಗುತ್ತೆ, ಕೆಲವೊಂದ್ ಕಡೆ ಸಿಗಲ್ಲ. ಮತ್ತೆ ಕಾಡು ಗೋಧಿ ಹಿಟ್ಟು ಅಂದ್ರೆ ಬಕ್ವೀಟ್ ಫ್ಲೋರ್ ರೆಗ್ಯುಲರ್ ಆಗಿ ಅದನ್ನ ಬಳಸಬಹುದು. ರಾಜಗಿರಿ ಹಿಟ್ಟನ್ನ ಬಳಸಬಹುದು. ಮಖಾನ, ಇವು ಕಮಲದ ಬೀಜಗಳು, ತಾವರೆ ಬೀಜಗಳು, ಅದು ಬಿಳಿಯಾಗಿರುತ್ತೆ ದಪ್ಪದಾಗಿ, ಅವುಗಳನ್ನ ಫ್ಲೋರ್ ಅಂತ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಬೋದಾ ಮಾತಾಜಿ? ಏನು ಮಾತಾಜಿ? ಮಿಲೆಟ್ಸ್ ಫ್ಲೋರ್ ಅಂತ ಬರುತ್ತಲ್ವಾ ಮಾತಾಜಿ? ಮಿಲ್ಲೆಟ್ ಫ್ಲೋರ್ ಅಂದ್ರೆ ಮಿಲ್ಲೆಟ್ ಅಲ್ಲಿ ಕೇವಲ ನವಣೆಯನ್ನ ಬಳಸಬಹುದು. ಮಿಲ್ಲೆಟ್ ಅಲ್ಲಿ ನವಣೆ ಮಾತ್ರ. ಹರೇ ಕೃಷ್ಣ ಮಾತಾಡ್ರಿ. ನವಣೆ ಎಲ್ಲ ಮಾತಾಡ್ರಿ, ಇನ್ನೊಂದು ಬಗಾರ್ ಅಂತ ಬರುತ್ತೆ, ಅದು ಬಗಾರನ್ನ ಬಳಸಬಹುದು. ಇದು ಆಕ್ಚುಲಿ ಖಿನೋವಾ ಅಂತಂದ್ರೆ ಇದು ಬೇರೆ ಬರುತ್ತೆ. ಬಗಾರ್ ಅಂತ ಬರುತ್ತೆ, ಅದನ್ನ ನಾವು ಬಳಸಬಹುದು. ಅಲ್ಲ, ಅವ್ರು ಹೇಳಿದ್ದು ಮಿಲ್ಲೆಟ್ ಬೇರೆ ಮಾತಾಜಿ. ನೀವು ನವಣೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಮಾತಾಜಿ ನವಣೆ ಅಂತ. ನವಣೆ ಅಕ್ಕಿ ಬಳಸಬಹುದು ಮಾತಾಜಿ. ಬಗಾರ್ ತಿಂತಾರೆ, ಇಲ್ಲೇ ಕೊಟ್ಟಿರೋದು, ಇಲ್ಲೇ ಕೊಟ್ಟಿರೋದು ಮಾತಾಜಿ, ಇದರಲ್ಲೇನೆ ಕೊಟ್ಟಿರೋದು. ಸಿಹಿಗಳಲ್ಲಿ ಬೆಲ್ಲ ಮತ್ತೆ ಕಂದು ಸಕ್ಕರೆ, ಈಗ ಹೇಳಿದ್ವಿ ನಾವು ಕಲ್ಲು ಸಕ್ಕರೆ ಅಂತ ಹೇಳ್ತೇವೆ, ಅದನ್ನ ಜೇನುತುಪ್ಪ, ತಾಟಿ ಬೆಲ್ಲ, ಜೋಣಿ ಏನು ಹೇಳ್ತೇವೆ ಅದನ್ನ ಜೋಣಿ ಬೆಲ್ಲ ಅಂತ ಹೇಳ್ತೇವೆ, ಅದನ್ನು ಕೂಡ ನಾವು ಬಳಸಬಹುದು. ಮತ್ತೆ ಮಸಾಲೆಗಳು, ಅದರಲ್ಲಿ ಶೇಂಗಾ, ಜೀರಿಗೆ, ಮೆಣಸುಗಳನ್ನು ಕೂಡ ಬಳಸಬಹುದು. ಮೆಣಸಿನಕಾಯಿ, ಇದು ಉಪ್ಪು. ಆದ್ರೆ ಈ ಉಪ್ಪು ಅಂತಂದಾಗ ನಾವು ಸೇಂದಾ ನಮಕ್ ಅಂತ ಹೇಳ್ತೇವೆ, ಹಿಮಾಲಯ ಸಾಲ್ಟ್, ಅದನ್ನ ಮಾತ್ರ ಬಳಸಬೇಕು. ಇದು ಬಿಳಿ ಉಪ್ಪನ್ನ ಇಲ್ಲಿ ಬಳಸೋ ಹಾಗಿಲ್ಲ. ಮತ್ತೆ ಒಣ ಮೆಣಸಿನಕಾಯಿ, ಇಲ್ಲಿ ಬಹುಶಃ ಇದು ಚೇಂಜ್ ಆಗಿದೆ, ಇದು ಹಸಿ ಮೆಣಸಿನಕಾಯಿ ಬಳಸಬಾರ್ದು. ಆಕ್ಚುಲಿ ಕೆಂಪು ಮೆಣಸಿನಕಾಯಿ ಬಳಸಬಾರ್ದು, ಕೆಂಪು ಮೆಣಸಿನಕಾಯಿ ಬಳಸಬಾರ್ದು. ಹಸಿ ಮೆಣಸಿನಕಾಯಿ ಕೂಡ ಬಳಸೋದಿಲ್ಲ, ಇದು ಬಳಸೋದಿಲ್ಲ. ಇದನ್ನ ಇಲ್ಲಿ ಕೊಟ್ಟಿದ್ದಾರೆ, ಸೊ ಡೋಂಟ್ ಕನ್ಸಿಡರ್, ಇದನ್ನ ಮಾಡ್ಬೇಡಿ. ಓಕೆ, ಇದು ಇವನು ಕಿನೋವಾನು ಕೊಟ್ಟಿದ್ದಾರೆ, ಇವನು ಕೂಡ ತಗೋಬಾರ್ದು, ಇದು ಮಿಲೆಟ್ ಅಲ್ಲೇ ಬರುತ್ತೆ ಕಿನೋವಾ. ತರಕಾರಿಗಳಲ್ಲಿ ಆಲೂಗಡ್ಡೆ ಅಂದ್ರೆ ರೂಟ್ ಅಲ್ಲಿ ಇರುವಂತದ್ದು, ಅವನ್ನ ಬಳಸಬಹುದು. ಓಕೆ, ಸಿಹಿ ಗೆಣಸು, ಆಲೂಗಡ್ಡೆ, ಮರಗೆಣಸು, ಬಾಳೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಸೋರೆಕಾಯಿ, ದೊಡ್ಡ ಮೆಣಸಿನಕಾಯಿ, ಸೌತೆಕಾಯಿ. ಇಲ್ಲಿ ದೊಡ್ಡ ಮೆಣಸಿನಕಾಯಿನೂ ಕೂಡ ಬಳಸಬಾರದು, ಸೌತೆಕಾಯಿನೂ ಕೂಡ ಬಳಸೋ ಹಾಗಿಲ್ಲ, ಕೆಲವೊಂದು ಕೊಟ್ಟಿದ್ದಾರೆ. ಓಕೆ, ಸೊ ಮಸಾಲೆಗಳಲ್ಲಿ ಬರೇ ಗೆಡ್ಡೆ ಗೆಣಸುಗಳು ಮಾತ್ರ ಹೇಳ್ತಾರೆ, ಬರೀ ಗೆಡ್ಡೆ ಗೆಣಸುಗಳನ್ನ ಬೇರೆ ಉಪಯೋಗ ಮಾಡೋ ಹಂಗೆ ಇಲ್ಲ ಅಲ್ವಾ ಮಾತಾಜಿ? ಹೌದು, ಕೇವಲ ಗೆಡ್ಡೆ ಗೆಣಸುಗಳನ್ನ ತಗೋಬಹುದು, ಬೇರೆ ಯಾವ ತರಕಾರಿಗಳನ್ನು ಯೂಸ್ ಮಾಡೋ ಹಾಗೆ ಇಲ್ಲ. ಜೊತೆಗೆ ಮಸಾಲೆಗಳಲ್ಲಿ ಒಂದು ನಿಮಿಷ ಮಾತಾಜಿ, ಆಮೇಲೆ ಮಾತಾಡ್ತೇನೆ. ಮಸಾಲೆಗಳಲ್ಲಿ ಕೇವಲ ನಾವು ಶೇಂಗಾ ಮತ್ತೆ ಅದರಲ್ಲಿ ಮೆಣಸು, ಉಪ್ಪು, ಅದು ಸೇಂದಾ, ಇವು ಒಣ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಯೂಸ್ ಮಾಡೋ ಹಾಗಿಲ್ಲ.
ಅದನ್ನು ಕೂಡ. ಮತ್ತೆ ಒಣ ಹಣ್ಣುಗಳು, ಬೀಜಗಳು, ದ್ರಾಕ್ಷಿ, ಖರ್ಜೂರು, ಅಂಜೂರ, ಕ್ರೇನ್ಬೆರಿ, ಗೋಡಂಬಿ, ಬಾದಾಮಿ, ಪಿಸ್ತಾ. ಇದರಲ್ಲಿನೂ ಇವು ಓಕೆ, ಇವನು ಯೂಸ್ ಮಾಡಬಾರ್ದು, ಬಾದಾಮಿ ಪಿಸ್ತಾನು ಕೂಡ. ಖರ್ಜೂರ್ ಮಾತ್ರ ಯೂಸ್ ಮಾಡ್ಬೋದು ನೀವು, ಅಂಜೂರ್ ಯೂಸ್ ಮಾಡ್ಬೋದು. ಹಾಲು ಮತ್ತು ಹಾಲಿನ ಪದಾರ್ಥಗಳು, ಇದು ನಾನು ಮೊದಲು ನೋಡ್ಬೇಕಿತ್ತು ಈ PDF ಅನ್ನ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಾನು ಇದು ತಗೊಂಡೆ, ಇದನ್ನ ನಾನು ಶೇರ್ ಮಾಡಿದೆ. ಇಲ್ಲಿ ಹಸುವಿನ ಹಾಲು, ಎಮ್ಮೆ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಬೆಣ್ಣೆ, ಪನೀರ್ಗಳನ್ನ ಬಳಸಬಹುದು, ಅಂದ್ರೆ ಹಾಲಿನ ಪದಾರ್ಥಗಳನ್ನ ಬಳಸಬಹುದು ಅಂತ ಹೇಳಿದ್ದಾರೆ. ಹಣ್ಣುಗಳು, ಎಲ್ಲ ರೀತಿಯ ಹಣ್ಣುಗಳನ್ನು ತಿನ್ನಬಹುದು. ಜ್ಯೂಸ್ಗಳು ಅಂತಂದ್ರೆ ಇಲ್ಲಿ ತಾಜಾ ಹಣ್ಣಿನ ಜ್ಯೂಸ್ಗಳನ್ನು ಮತ್ತೆ ಎಳ್ನೀರು, ಕಬ್ಬಿನ ಜ್ಯೂಸನ್ನು ಕೂಡ ತಗೋಬಹುದು ಅಂತ ಹೇಳಿದ್ದಾರೆ. ಮತ್ತೆ ಪ್ಯಾಕೆಟ್ ಅಲ್ಲಿ ಇರುವಂತ ಟೆಟ್ರಾ ಪ್ಯಾಕ್ ಅಂತ ಹೇಳ್ತೇವೆ, ಅವುಗಳನ್ನ ಬಳಸಬಾರ್ದು, ಕಲಬೆರಕೆ ಇರೋದ್ರಿಂದ ಅವುಗಳನ್ನ ಯೂಸ್ ಮಾಡಬಾರ್ದು. ಮತ್ತೆ ವಿವಿಧ ಹಂತಗಳನ್ನು ಕೇಳಿದ್ದಾರೆ. ಏಕಾದಶಿ ಯಾವ್ಯಾವ ಹಂತದಲ್ಲಿ ನಾವು ಮಾಡಬಹುದು ಅಂತ. ಇಲ್ಲಿ ಒಂದು ನಿರ್ಜಲ ಉಪವಾಸ. ಏಕಾದಶಿ ಆಚರಿಸುವ ಸಾಂಪ್ರದಾಯಿಕ ವಿಧಾನವೆಂದರೆ ನೀರನ್ನು ಸಹ ತೆಗೆದುಕೊಳ್ಳದೆ ಮಾಡುವಂಥದ್ದು. ಅದು ನಿರ್ಜಲ ಉಪವಾಸ ಅಂತ ಹೇಳ್ತೇವೆ. ಸಜಲ, ನೀರನ್ನ ಕುಡಿದು ಮಾಡುವಂಥದ್ದು. ಇನ್ನೊಂದು ಹಣ್ಣುಗಳನ್ನ ತಿಂದು ಮಾಡುವಂಥದ್ದು. ಇನ್ನೊಂದು ಸ್ವಲ್ಪ ಮಟ್ಟಿಗೆ ಆಹಾರವನ್ನ ತೆಗೆದುಕೊಂಡು ಮಾಡುವಂಥದ್ದು. 4 ತರನಾಗಿ ಇರುತ್ತೆ. ಆದ್ರೆ ಇಲ್ಲಿ ನೀವು ಈರುಳ್ಳಿ, ಬೆಳ್ಳುಳ್ಳಿಯನ್ನ ಬಳಸೋ ಹಾಗಿಲ್ಲ. ಮತ್ತೆ ತಗೊಂಡ್ರು ಕೂಡ ಈ ಹೇಳ್ತೇವೆ ನಾವು, ಇವು ಸಾವಕ್ಕಿ ಹೇಳಿದ್ರಿ, ಮತ್ತೆ ಜೊತೆಗೆ ಬಗ್ಗಾರ್ ಅಂತ ಹೇಳಿದ್ವಿ, ಅದನ್ನು ಕೂಡ ನೀವು ಒಂದು ಹೊತ್ತು ಮಾತ್ರ ತಗೋಬಹುದು, ಪದೇ ಪದೇ ಅದನ್ನ ತಗೊಳ್ಳೋ ಹಾಗಿಲ್ಲ ಏಕಾದಶಿ ದಿನದಂದು. ಏಕಾದಶಿ ವ್ರತವನ್ನು ಹೇಗೆ ಆಚರಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹರೇ ಕೃಷ್ಣ. ಸೊ ಯಾವಾಗ ಏಕಾದಶಿನ ಮುರಿಬೇಕು ಅಂತಂದ್ರೆ ಇದು ಪಾರಾಯಣ ದಿನ ಅಂತ ಹೇಳ್ತೇವೆ, ದ್ವಾದಶಿಯ ದಿನದಂದು. ಸೊ ಆಯಾ ಪಾರಾಯಣ ದಿನವನ್ನ ಸೂರ್ಯೋದಯಕ್ಕೆ ಸಂಬಂಧಿತವಾಗಿ ಕೊಟ್ಟಿರ್ತಾರೆ. ಸ್ಥಳಕ್ಕೆ ಸಂಬಂಧಿಸಿದ ಹಾಗೆ ಅದನ್ನ ನೋಡ್ಕೊಂಡು ನಾವು ಮಾಡ್ಬೋದು. ಸೊ ಒಟ್ಟಾರೆ ನಾಳೆ ನೀವು 6:45 ಮುಂದುಗಡೆ ನೀವು ಪಾರಾಯಣವನ್ನ ಮಾಡ್ಬೋದು, ಧಾನ್ಯವನ್ನ ಸೇವಿಸಬಹುದು. ಇಲ್ಲಿ ಸೊಪ್ಪು ತಗೋಬಹುದಾ? ಸೊಪ್ಪು ಇಲ್ಲ ಮಾತಾಜಿ, ತಗೊಳ್ಳೋ ಹಾಗಿಲ್ಲ, ಸೊಪ್ಪು ಇಲ್ಲ. ಓಕೆ, ಸೊ ಇಷ್ಟು ಇತ್ತು ಇವತ್ತಿನ ವ್ರತಾಚರಣೆ. ಕೊನೆಯದಾಗಿ PDF ನಾನು ನೋಡ್ಬೇಕಿತ್ತು ಅದನ್ನ, ಅಲ್ಲಿ ಕನ್ಫ್ಯೂಸಿಂಗ್ ಕೊಟ್ಟಿದ್ದಾರೆ. ಅದನ್ನ ಕೊತ್ತಂಬರಿ ಸೊಪ್ಪು ಇಲ್ಲ ಬಳಸೋ ಹಾಗಿಲ್ಲ. ಮತ್ತೆ ಮೆಣಸಿನಕಾಯಿ ಬಳಸಬಾರ್ದು. ಬೇಕಾದ್ರೆ ನೀವು ಮೆಣಸು ಯೂಸ್ ಮಾಡ್ಬೋದು. ಮಸಾಲೆಯಲ್ಲಿ ಕೇವಲ ಮೆಣಸು ಮಾತ್ರ ತಗೋಬೇಕು, ಉಳಿದದನ್ನು ಕೂಡ ತಗೊಳ್ಬಾರ್ದು. ಜೀರಿಗೆನು ತಗೊಳ್ಳೋದಿಲ್ಲ, ಬಟ್ ಅಲ್ಲಿ ಒಗ್ಗರಣೆಗೆ ಹಾಕ್ಬೇಕಲ್ಲ. ಸಮರೈಸ್ ಮಾತಾಜಿ, ಅವೇ ಇದರಲ್ಲಿ ಬಂತಲ್ಲ ಸಮರೈಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ, ಮೆಣಸು ಅಂದ್ರೆ ಕಾಳಿ ಮಿರ್ಚಿ ಅಲ್ಲ? ಹೌದು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ನೀವೆದುರುವಂತ ಎಲ್ಲ ಭಕ್ತವೃಂದಕ್ಕೂ ಜೈ. ಹರೇ ಕೃಷ್ಣ. ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಣ್ಣುಗಳು ತಿನ್ಬೋದು, ಹಣ್ಣುಗಳು ಇರ್ಬೋದು. ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ, ಯಾರಿಗೆ ಪ್ರಶ್ನೆಗಳಿದೆ. ಯಾರಿಗೆ ಪ್ರಶ್ನೆಗಳಿದೆಯೋ ಅವ್ರು ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಶೀಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಹಣ್ಣುಗಳಲ್ಲಿ ಎಲ್ಲ ಹಣ್ಣನ್ನು ತಿನ್ಬೋದಾ? ಹೇಳಿದ್ದಾರೆ ಎಲ್ಲ ಹಣ್ಣುಗಳು. ಅದು ಮತ್ತೆ ನಾನು ಕೇಳಿರೋದು ಬೀಜ ಹೆಚ್ಚಿಗೆ ಇರೋ ಹಣ್ಣನ್ನ ತಿನ್ಬಾರ್ದಂತೆ, ಹೆಚ್ಚಿಗೆ ಬೀಜ ಇರುವಂತ ಹಣ್ಣುಗಳು. ಅಂದ್ರೆ ಸೀಬೆಕಾಯಿ ಅಂತದೆಲ್ಲ ಹೆಚ್ಚಿಗೆ ಬೀಜ ಇರುತ್ತೆ. ಕರೆಕ್ಟ್. ಪೊಮೊಗ್ರೇಟ್ ಮಾತಾಜಿ, ಅದು ಫುಲ್ ಬೀಜದಲ್ಲೇ ಇರುತ್ತೆ. ಆದ್ರೂ ಜ್ಯೂಸ್ ಕುಡಿತಾರೆ ಮಾತಾಜಿ ಅದನ್ನ.
ನಾನು ಕೇಳಿದ್ದೀನಿ ಅದನ್ನ. ಇದು ಏಕಾದಶಿ ಅಂದು ಬೀಜ ಹಣ್ಣುಗಳನ್ನ ತಿನ್ಬಹುದು, ಆದ್ರೆ ಹೆಚ್ಚಾಗಿ ಬೀಜ ಇರುವಂತ ಹಣ್ಣನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ತಿನ್ನಲೇಬಾರದು ಅಂತ ಹೇಳಲ್ಲ, ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ಅದ್ರ ಹಣ್ಣಿಗೆ ಬೀಜನೇ ಇಲ್ವಲ್ಲ ಮಾತಾಜಿ? ಏನು ಯಾವ ಹಣ್ಣು? ಬೀಜ ಅಂದ್ರೆ ತೆಗೆದು ಒಗಿತಾರಲ್ಲ, ಬೀಜ ಅಂದ್ರೆ ಇದಕ್ ಬೀಜನೇ ಇಲ್ವಲ್ಲ, ಅದು ತಿಂತೀವಲ್ಲ. ಇಲ್ಲ, ನಾನು ಓದಿದ್ದೀನಿ ಮಾತಾಜಿ, ನಾನು ಓದಿದ್ದೀನಿ ಉಪವಾಸದ ಏಕಾದಶಿದಲ್ಲಿ. ಅಲ್ಲ ಮಾತಾಜಿ, ನಾನು ಅದನ್ನ ಹೇಳ್ತಾ ಇಲ್ಲ. ಏನ್ ಹೇಳಿದ್ದಾರೆ ಅವರು? ಬೇಡ ಅಂತ ಹೇಳಿಲ್ಲ, ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಅದು ಬೀಜ ತಿನ್ನೋದಲ್ಲ. ಈಗ ನಾವು ಈ ಸೀಬೆ ಹಣ್ಣಲ್ಲೂ ಅದು ಬೀಜ ಎಲ್ಲಿ ತಿಂತೇವೆ ನಾವು? ತಿನ್ನಲ್ಲ. ಈಗ ಮತ್ತೆ ಇದ್ರಲ್ಲಿ ಯಾವ್ದು ಕಲ್ಲಂಗಡಿ ಹಣ್ಣಲ್ಲಿ ಹೆಚ್ಚು ಬೀಜ ಇರುತ್ತೆ, ನಾವು ಬೀಜ ತಿಂತೀವಾ? ಇಲ್ಲಲ್ಲ. ಹೆಚ್ಚು ಬೀಜ ಇರುವಂತ ಹಣ್ಣನ್ನ ತಿನ್ಬಾರ್ದು ಅಂತ ಹೇಳ್ತಾರೆ. ನಾನ್ ಕೇಳಿದ್ ಮಾತಾಜಿ ಅಂದ್ರೆ ಪೊಮೊಗ್ರಾನೇಟ್ ನಲ್ಲಿ ಅಂದ್ರೆ ಸೀಡ್ಸೇ ಇಲ್ವಲ್ಲ, ಅದು ಹಣ್ಣೇ ಅಲ್ಲ, ಫ್ರೂಟೇ ಅಂತ ಅಲ್ವಾ ಮಾತಾಜಿ? ಬೀಜ ಇದೇನಾ ಅದು? ಅದಕ್ಕೆ ಬೀಜ ಇಲ್ಲ ಅಂತ ನಾನು ಅನ್ಕೋತೀನಿ. ಬೀಜ ಅಂದ್ರೆ ತೆಗೆದು ಎಸಿತೀವಿ, ಅದು ಬೀಜ ತಿಂದೇ ಇರೋದು. ಹರೇ ಕೃಷ್ಣ. ತಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ನೀವು ದಿನ ಬೇಗ ಬರ್ತಿರಲ್ವಾ, ಇವತ್ತು ಸ್ವಲ್ಪ ಪ್ರಭುಜಿ ಕೇಳಿದ್ರು, ಅದಕ್ಕೋಸ್ಕರ ಹೇಳ್ದೆ ನೀವು ಬಂದಿಲ್ಲ ಅಂತ. ಸಾರಿ ಮಾತಾಜಿ. ಇಲ್ಲ, ನಾನು ಇನ್ನೊಂದು ಲಾಗಿನ್ ಆಗಿದ್ದೆ. ಇಲ್ಲಿ ಅದೇ ಇಲ್ಲ ಆಗಿರ್ಲಿಲ್ಲ ಪ್ರಭುಜಿ. ನಾನು ಇನ್ನೊಂದಿದ್ದೆ, ಇನ್ನೊಂದು ನಂದು ಡಿವೈಸ್ ಇಂದ ಲಾಗಿನ್ ಇದ್ದೆ ನಾನು. ಪ್ರಭುಜಿ ಬಂದಿದ್ದು ಗೊತ್ತಿತ್ತು, ಆದ್ರೆ ನನಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಾಗ. ಸಾರಿ ಮಾತಾಜಿ. ಯಾವಾಗ ಬಂದ್ರು? ಆವಾಗಲೇ ಬಂದ್ರ? ನಾನ್ ಲೇಟ್ ಯಾವಾಗ ಆಯ್ತು? ಆಯ್ತು, 2-3 ನಿಮಿಷ